ಒಡಿಯೂರು ಶ್ರೀಕಲ್ನೊಟ್ಟಿಗೆ ಒಂಜಿ ಪೊರ್ಲುದ ಭಾವಚಿತ್ರದ ಪುನಂಚಿನ ಸಂದರ್ಭ ಜೋರಾಯಿನ ತಾಟಿ ಬೊಟ್ಟುದ ಒಂಜಿ ಅಭಿನಂದನೆ ಕೊರಕ ತೊಕ್ಕೋಟದ ಅಮೃತೋತ್ಸವದಿಂದ ಎಡ್ಡೆ ನೆನಪು ಜೋಕುಲ್ನ ಭವಿಷ್ಯಗೆ ಬಹುಶಃ ತೊಕ್ಕೋಟದ ವಿಠೋಬರುಕ್ಮೈ ಮಂದಿರಗ 100 ವರ್ಷ ಅನಗ ಈ ಜೋಕುಲು ತಕ್ಕ ಮಟ್ಟಿಗೆ ಬುಳೆದುಪ್ಪ ಅಕಲು ಪನುವೇರು ಎಂಕಲು ಕಿನ್ನೆ ಕೃಷ್ಣನಲಿಕೆ ಅಮೃತೋಚ್ಚಯದ ಸಲಾದ ಮಲ್ತಿತ್ತ ಪನ್ಪುನವು ಎಡ್ಡೆ ನೆನಪು ಪೂಜ್ಯ ಶ್ರೀಕಲ್ನ ಪೂರ್ಣ ಅನುಗ್ರಹ ಆ ಜೋಕುಲ್ನ ಮಿತ್ತು ಉಪ್ಪಡು ಪನ್ಪುನ ಪ್ರಾರ್ಥನೆದೊಟ್ಟಿಗೆ ವಿಠೋಬರುಕ್ಮೈ ದೇವರನ ಕೃಪೆನು ಜೋಕುಲಿಗೆ ನಟ್ಟೊಂದುಲ್ಲ. ಈತು ವರ್ಷದ ಧಾರ್ಮಿಕ ರಂಗದ ಪ್ರಾಮಾಣಿಕ ಪ್ರಯತ್ನಗೂ ಒಂಜಿ ಗೆಲ್ಮನ ತಿಕ್ಕಿನಂಚಿನ ಗಳಿಗೆ ತೊಕ್ಕೋಟುಡು 5 ವರ್ಷ ಅಜಿಪ ವರ್ಷ ಪೂರ ಆತಿನಂಚಿನ ಧಾರ್ಮಿಕ ಸಂಸ್ಥೆಲು ಉಪ್ಪು ಆಂಡ ಹಿಂದೂ ಧಾರ್ಮಿಕ ಸಂಸ್ಥೆಗೆ ಅಮೃತ ಮಹೋತ್ಸವ ಪಂಡ 75 ವರ್ಷ ತೊಕ್ಕೋಟುಡಾಪುನಿ ಇಂದು ಸುರು ಅಂಚಾದ ಇಂದು ತೊಕ್ಕೋಟು ಶ್ರೀ ವಿಠೋಬರುಕ್ಮೈ ಮಂದಿರದ ಗೌಜಿ ಹತ್ತು ಇಡೀ ತೊಕ್ಕೋಟು ಬಾರಿ ಗೌಜಿ ಮಿನದ ನೊಟ್ಟು ಉಪ್ಪುನಂಚಿನ ದಿನ ಮೂಜಿ ದಿನ ಅಟ್ಟಣೆ ಆತಿನಂಚಿನ ಕಾರ್ಯಕ್ರಮ ಕೋಡೆ ಮುಟ್ಟಲ ಈತಿನಟ್ಟೆ ಇತ್ತಿನಂಚಿನ 75 ವರ್ಷದ ಧಾರ್ಮಿಕ ಗುರುತಾಯಿನಂಚಿನ ಮಂದಿರನ ಬದಲು ಮಲ್ತದು ಹೊಸ ರೂಪುಗೊರ್ಪುನ ಬೇಲೆ ಪ್ರಾಮಾಣಿಕವಾದ ನಡತಂಡು ಹೊಸ ರೂಪುಡು ಒಂಜಿ ಆತ ಆಕರ್ಷಣೆ ಬೊಕ್ಕ ಹೊಸತನ ತೊಟ್ಟಿಗೆ ಈ ಮಂದಿರ ಶೋಭಾಯಮಾನ ಆಪುನ ಈ ಗಳಿಗೆಡು ಸುರುತ್ತ ಅಮೃತೋಚ್ಚಯದ ಸಲಾದು ಪುದೆ ಕಾಣಿಕೆ ಇನಿ ಕಾಂಡೆ ಒಂಜಾತು ಮುಹೂರ್ತೋಲ್ ನಡತಂಡು ನಿಖಿಲ ಮಂದಿರದ ಉಲಾಯಿ ತುಂಡ ಈತನೆಟ್ಟ ಸುತ್ತಮುತ್ತ ತುಯರೆ ಇಜ್ಜ ಅಂದಿರ ಒಂತೆ ಅಪರೂಪದ ವಿಚಾರಲೇನು ಜೋಡಣೆನು ಮಂದಿರದೊಲೈ ಮಲ್ತದ ಅತ್ತ ಅಂದೆ ಈ ಕಾರ್ಯಕ್ರಮಡ್ಲ ಅವೇ ರೀತಿ ಒಂಜಿ ಸ್ವಾಮೀಜಿಯಲ್ನ ಗಮನಗು ಸಾಮಾನ್ಯವಾದ ಆಶೀರ್ವಚನಗ ಸ್ವಾಮೀಜಿಲು ಒಂಜಿ ಪಕ್ಕಡುಗುಲು ನೌಕ್ರಮ ಆಂಡ ಬದಲಾವಣೆ ಎತ್ತು ಮಟ್ಟಿಗೆ ಮಲ್ಪೊಡು ಅನುಕರಣೆ ಆಯರಬಲ್ಲಿ ಪನ್ಪುನ ಕಾರಣಗ್ ಒಂಜಿ ಇಂದ್ರನ ಒಡ್ಡೋಲಗಲಕ ತೋಜೋಡು ಪನ್ಪುನ ಕಾರಣಗ್ ಸ್ವಾಮಿನ ಕೇಂದ್ರ ಸ್ಥಾನಡ್ ದೀದು ನನ ಭಿನ್ನರಿಷ್ಟರು ಬರಿಟ್ಟು ಕುಲವನ ಇಂದುಲ ಒಂಜಿ ಹೊಸ ಪರಿಕಲ್ಪನೆ ಪುದೆ ಕಾಣಿಕೆಗೆ ಸಂತೋಷ್ ಕುಮಾರ್ ಬೋಳಿಯಾರ್ ಆರು ಚಾಲನೆ ಕೊರಿಯರು ಸ್ವಾಮೀಜಿಲರಿಗೂ ಗೊತ್ತುಪ್ಪು ಆ ಬಾಗಡ್ ಪುದೆ ಕಾಣಿಕೆ ಅನಗ ಪುದೇನ ಅಕ್ಕಲಕ್ಕಲೆ ಪುದೆ ಆದ ಕನಪುನಿ ಮೂಲಪುರ ದಾದಾತನ ಬಂಡ ಲಾರಿಗೆ ಬಾರ್ದು ನಮ್ಮ ಪಕ್ಕಡೆ ನಡಪುನಿ ಆಂಡ ಈ ಸಲ ಒಂಜಿ ಹೊಸ ಕಲ್ಪನೆ ಆವಡು ಪನ್ಪುನ ಕಾರಣಗ್ ಒಂಜೊಂಜಿ ಅಕ್ಕನಕ್ಕಲು ಜೋಕುಲು ಒಂಜೊಂಜಿ ತೌತೆ ತಾರೈನ ಆಂಡಲ ಪತ್ತೋಡು ಪನ್ಪುನ ಕಾರಣಗ್ ನಿಜ ಅರ್ಥದ ಪುದೇನು ದೇವರಿಗೆ ಕೊನಪುನ ಒಂಜಿ ಕಲ್ಪನೆಯನ್ನು ತೊಕ್ಕೋಟುಡು ಶುರುವಾದ ಅಮೃತೋಚ್ಚೆಡು ನಮ್ಮ ಮಲ್ತ ಅವಲ ಮಾತೆರ್ನ ಸಾಕಾರಡು ಮುಖ್ಯವಾದ ಅಕ್ಕನಕ್ಕಲ ಸಾಕಾರಡು ಅವು ಸಾರ್ಥಕಾಂಡು ರಡ್ಡು ಅಕ್ಕನಕ್ಕಲಂತೂ ಇಡೀ ಬಟ್ಟಿನ ತುಂಬೊಂದು ಬತ್ತೇರು ಅವು ಹೊಸ ಆಕರ್ಷಣೆ ಲಾಂಡು ಅವು ನಿಜವಾದ ಮೆಚ್ಚೋಡು ಮಂದಿರಡು ಈ ಬಾಗಡು ಅಪರಿಚಿತ ಉಪ್ಪುನಂಚಿನ ಪಂಡರಾಪುರತ್ತ ಸಂತರನ ಒಂಜಿ ಭಿತ್ತಿ ಚಿತ್ರನ ಮಲ್ತದ ಇಂದು ಈ ಭಾಗ ಒಂಜಿ ಪರಿಚಯಾತ್ಮಕವಾದ ಭಜನೆ ಪನ್ನಾಗ ಅವು ಏರು ಬರೆ ತಿಂದಿಂದ ಒಂಜಿ ಕಲ್ಪನೆ ಆವಡು ಪನ್ಪುನ ಕಾರಣಗ್ ಜೋಡಣೆ ಮಲ್ತಿನವು ಅನ್ನ ಛತ್ರಗ್ ಪಂಡರಿ ಪ್ರಸಾದ ಇಡೀ ಎದುರದ ಅಂಗಡಂಗ್ ವಿಠೋಬ ಅಂಗಡ ಅಂದು ಪುದರ್ದೀತ ಅತ್ತಂದೆ ಸ್ವಾಮಿಲೆ ಗೊತ್ತುಂಡು ಆರ್ ನವಲ ಆಪುಂಡು ಮಧುಕರಿ ಇಂದು ಎಂಗ್ಲು ಉಗ್ರಾಣಗ ದೀತಿನ ಪುದರ್ ಮಧುಕರ ಅಂದು ಪಂಡ ದುಂಬಿ ಇಂದ ಅರ್ಥ ಮಾತಾ ಪೂಡ್ದು ಕನ್ನತ್ತದು ಎಂಚ ಒಂಜಿ ಕಡೆಟ್ಟು ಜೇನುನು ಮಕರಂದನು ತಿಗತ್ತನೇನು ಒಟ್ಟು ಮಲ್ಪುಂಡ ಅವೇ ನಮ್ಮ ನೋಡಿ ಮಾತಾ ಇಲ್ಲದ ಭಕ್ತಿದ ಕಾಣಿಕೆಯನ್ನು ಒಟ್ಟು ಮಲ್ತಿನ ಉಗ್ರಾಣವು ಐಕ್ ಮಧುಕರ ಅಂದು ಪುದರ್ದೀತ ಅವತ್ತಂದೆ ತೀರ್ಥ ಬಾವಿಗೆ ಸ್ವಾಮಿಲೆ ಭಾರಿ ವಿಶೇಷ ಕೋಡೆ ಮುರಾನಿ ಎಂಕಲ್ನ ಹಿರಿಯ ಸದಸ್ಯರು ಪಂಡರಾಪುರಕ್ಕೆ ಹೋದು ಅಲ್ತ ಚಂದ್ರಭಾಗ ಸುದೇತ ನೀರು ನಿಡಕನೇರು ಆ ಚಂದ್ರಭಾಗ ಸುದೇತ ನೀರಿನ ಹಂಸೋಪಾದಿಡುಪ್ಪುನಂಚಿನ ಆ ಗುವೆಲ್ಗೆ ಪಾಡ್ದು ಆ ಚಂದ್ರಭಾಗ ತೀರ್ಥ ಅಂದ ಈಗ ಬುದರ್ದಿತ್ತ ಇಂದು ನನೊಂಜಿ ವಿಶೇಷ ಅಂಚಾದು ಒಂಜಾತು ಹೊಸತನ ತೊಟ್ಟಿಗೆ ಕಾರ್ಯಕ್ರಮ ಇನ್ನಿಲ್ಲ ಎಲ್ಲೇ ನಡಪುಂಡು ನನದುಂಬುದ ಸಭೆನು ಇಂದು ನನೊಂಜಿ ವಿಶೇಷ ನನದುಂಬಿದ ಸಭೆನು ತೊಕ್ಕೋಟುದ ಐಟುಲ ತೊಕ್ಕೋಟು ವಿಠೋಬರುಕ್ಮೈ ಮಂದಿರದ ಸದಸ್ಯ ಜೋಕುಲು ಮಲ್ಪುವೆರು ರಡ್ಡು ದಿನಲ್ಲ ಏರು ನಿರೂಪಕರತ್ತು ಮಾತೆರ್ಲ ವಿದ್ಯಾರ್ಥಿಲು ಜೋಕುಲೆಯನ್ನು ತಕ್ಕ ಮಟ್ಟಿಗೆ ತರಬೇತಿ ಕೋಡೆ ರಾತ್ರಿ 2 ಗಂಟೆ ಮುಟ್ಟ ಕೊರ್ತ ಇತ್ತ ಜೋಕುಲು ನನದುಂಬುದ ಇಡೀ ಸಭೆಯನ್ನ ಇನಿಲ ಎಲ್ಲೆಲ್ಲ ಮಲ್ಪುವೆರು ನಿಖಲ ಆಶೀರ್ವಾದ ಒಪ್ಪಾಡು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅಮೃತ ಮಹೋತ್ಸವದ ಸವಿ ಸಂದರ್ಭದಲ್ಲಿರುವ ತೊಕ್ಕೋಟಿನ ಶ್ರೀ ವಿಠೋಬರುಕ್ಮೈ ಮಂದಿರದ ಮೊದಲ ದಿನದ ಸುಧರ್ಮ ಸಭಾ ಕಲಾಪಕ್ಕೆ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ. ಇಂದಿನ ಸುಧರ್ಮ ಸಭಾ ಕಲಾಪದ ಆಶೀರ್ ನುಡಿಗಳನ್ನು ನೀಡಲಿದ್ದಾರೆ. ವೇದಿಕೆಯಲ್ಲಿ ಆಸೀನರಿರುವ ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ದತ್ತಗುರು ಸಂತಾನಂನ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು.
ಹಾಗೆ ಈ ದಿನದ ದಿವ್ಯ ಉಪಸ್ಥಿತಿಗಾಗಿ ಸ್ಥಳೀಯ ದೈವಸ್ಥಾನಗಳ ಅರ್ಚಕರನ್ನು ಕೂಡ ಆಹ್ವಾನಿಸಿದ್ದೇವೆ. ಉಳ್ಳಾಳ ಬೈಲಿನ ಶ್ರೀ ವೈದ್ಯನಾಥ ದೈವಸ್ಥಾನದ ಅರ್ಚಕರಾದ ಶ್ರೀ ಮುಂಡಾ ಯಾನೆ ದಾಮೋದರ ಪೂಜಾರಿ, ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರದ ಅರ್ಚಕರಾದ ಶ್ರೀ ಮಂಜಪ್ಪ ಕಾರ್ನವರ್, ಹಾಗೆಯೇ ಉಳ್ಳಾಳ ಬಂಡಿಕೊಟ್ಯದ ಶ್ರೀ ಮಲರಾಯ ದೈವಸ್ಥಾನದ ಕೊಟ್ಟಾರಸ್ಥಾನ ಇದರ ಅರ್ಚಕರಾಗಿರುವಂತಹ ಶ್ರೀ ಮುಂಡಾ ಯಾನೆ ಲತೀಶ್ ಪೂಜಾರಿ, ಹಾಗೂ ಉಳ್ಳಾಳ ಶ್ರೀ ವ್ಯಾಘ್ರ ಚಾಮುಂಡಿ ದೈವಸ್ಥಾನ ಮೊಗವೀರಪಟ್ನ ಇದರ ಮಧ್ಯಸ್ಥರಾಗಿರುವಂತಹ ಶ್ರೀ ಗಂಗಾಧರ್ ಸುವರ್ಣ ದೈವಸ್ಥಾನದ ಅರ್ಚಕರನ್ನು ಕೂಡ ಮಂದಿರದ ಪದಾಧಿಕಾರಿಗಳು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷರಾಗಿರುವ ಶ್ರೀ ಸುಂದರ್ ಉಳ್ಳಾಳ್ ಇವರನ್ನು ಕೂಡ ವೇದಿಕೆಗೆ ನಲುಮೆಯಿಂದ ಬರಮಾಡಿಕೊಳ್ಳಬೇಕಾಗಿ ಸದಸ್ಯರಲ್ಲಿ ಕೋರಿಕೆ. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಉಳ್ಳಾಳದ ಶ್ರೀ ಉಳ್ಳಾಳ್ತಿ ಧರ್ಮ ಅರಸರ ಕ್ಷೇತ್ರ ಉಳಿಯ ಇಲ್ಲಿನ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ಉಳಿಯ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಗಂಗಾಧರ್ ಉಳ್ಳಾಳ್, ಆಡಳಿತ ಮುಖ್ಯಸ್ಥರು, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಳ. ಹಾಗೆಯೇ ಗೀತಾಬಾಯಿ ಸ್ಥಳೀಯ ನಗರಸಭಾ ಸದಸ್ಯರು. ಮೊದಲ ದಿನದ ಸಭಾ ಕಲಾಪಕ್ಕೆ ಸಾಂದರ್ಭಿಕ ಚಂದ್ರಹಾಸ್ ಉಳ್ಳಾಳ್ ಹಾಗೂ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ TN ಗಟ್ಟಿ ಇವರಲ್ಲಿ ಕೂಡ ವೇದಿಕೆಗೆ ಬರಬೇಕಾಗಿ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ತೊಕ್ಕು ಬಹಳ ದೊಡ್ಡ ರೀತಿಯಲ್ಲಿ ಸಂಭ್ರಮಿಸಬೇಕೆನ್ನುವ ಸದುದ್ದೇಶದಿಂದ ನಾವು ಈಗಾಗಲೇ ಇಡೀ ಉತ್ಸವದ ಪೂರ್ವಭಾವಿಯಾಗಿ ಇಂದು ಬೆಳಿಗ್ಗೆ ವಿವಿಧ ಮುಹೂರ್ತಗಳು ಮಂದಿರದಲ್ಲಿ ನಡೆದಿದೆ. ಬಹಳ ಸಾಲಂಕೃತವಾದ ಅಮೃತ ದಿಬ್ಬಣ ಎಂಬ ಪರಿಕಲ್ಪನೆಯ ಹೊರಕಾಣಿಕೆ ಮೆರವಣಿಗೆ ಮಂದಿರವನ್ನು ಬಂದು ಸೇರಿದೆ. ಆ ಮುಖೇನ ಈ ಒಂದು ಉತ್ಸವಕ್ಕೆ ಚಾಲನೆ ಸಿಕ್ಕಿದಂತಾಗಿದೆ. ನಾಳೆ ಮತ್ತು ನಾಡಿದ್ದು ನಡೆಯುವಂತಹ ಮಹಾನ್ ಉತ್ಸವದ ಸಭಾ ಕಲಾಪವನ್ನು ಆಯೋಜನೆಗೊಂಡಿದ್ದು ಈ ಕಾರ್ಯಕ್ರಮ ಈಗ ಪ್ರಾರ್ಥನೆಯ ಮೂಲಕ ಶುಭಾರಂಭಗೊಳಿಸಬೇಕು. ಅಮೃತ ಮಹೋತ್ಸವವನ್ನು ಒಂದಿಷ್ಟು ಹೊಸತನದ ಮೂಲಕ ನಾಡಿಗೆ ಪರಿಚಯಿಸುವ ಉದ್ದೇಶದಿಂದಾಗಿ ತೊಕ್ಕೋಟಿನ ಸುತ್ತಮುತ್ತಲಿನ ಪ್ರದೇಶಕ್ಕೆ ಭಜನೆಯ ಮೂಲಕವೇ ಹೆಸರು ಮತ್ತು ಅಸ್ತಿತ್ವವನ್ನು ಪಡೆದಿರುವ ತೊಕ್ಕೋಟಿನ ಶ್ರೀ ವಿಠೋಬ ರುಕ್ಮೈ ಮಂದಿರದ ಸಭಾ ಕಾರ್ಯಕ್ರಮವನ್ನು ಕೂಡ ವಿಶೇಷವಾಗಿ ಭಜನ್ ಮೂಲಕ ಶುಭಾರಂಭಿಸಬೇಕು ಎನ್ನುವ ಉದ್ದೇಶದಲ್ಲಿ ನಾವಿದ್ದೇವೆ. ಇದೀಗ ಭಜನೆಗೆ ಧ್ವನಿಯಾಗಲಿದ್ದಾರೆ ಮಂದಿರದ ಹಿರಿಯ ಸದಸ್ಯರಾದ ಶ್ರೀ ಗಂಗಾಧರ್ ಶೆಟ್ಟಿ, ಹಾಗೆಯೇ ರಮೇಶ್ ಚೊಂಬುಗುಡ್ಡೆ ಹಾಗೂ ಗಂಗಯ್ಯ ಗಟ್ಟಿ ಭಟ್ನಗರ. ಇವರನ್ನು ವೇದಿಕೆಗೆ ಬಂದು ಭಜನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಇದುವೇ ಪಂಡರಾಪುರ ಇದರ ಅರಿಯದೆ ಓದೆ ಮುಕುತಿಯ ಧಾಮ. ಇದುವೇ ಪಂಡರಾಪುರ ಇದರ ಅರಿಯದೆ ಓದೆ ಮುಕುತಿಯ ಧಾಮ. ಇದುವೇ ಪಂಡರಾಪುರ ಪಾಪವಾದ ಪಾವನ ಚಂದ್ರಭಾಗ ಪಾಪವಾರತೆ ಸಾಕ್ಷಿಯ ನೀವು. ಇದುವೇ ಪಂಡರಾಪುರ ಇದರ ಹರಿಯದೆ ಓದೆ ಮುಕುತಿಯ ಧಾಮ. ಇದುವೇ ಪಂಡರಾಪುರ ಇದರ ಹರಿಯದೆ ಓದೆ ಮುಕುತಿಯ ಧಾಮ. ಇದುವೇ ಪಂಡರಾಪುರ. ಪುಣ್ಯದ ದಿನವಿದು ಏಕಾದಶಿಯಂದು, ಪುಣ್ಯದ ದಿನವಿದು ಏಕಾದಶಿಯಂದು ಹಾಡುತ್ತ ನಲಿವ ಭಕ್ತರು ಬಂದು
ಭಕ್ತರು ಬಂದು ನಮಗಿಂದು ಕರುಣಿಸಿ ಮೊದಗೈದ ವಿಠಲ ಕರುಣಿಸಿ ಮೊದಗೈದ ವಿಠಲ ಇದುವೇ ಪಂಡರಾಪುರ ಇದರ ಹರಿಯದೆ ಓದೆ ಮುಕುತಿಯ ಧಾಮ ಇದುವೇ ಪಂಡರಾಪುರ ಇದರ ಹರಿಯದೆ ಓದೆ ಮುಕುತಿಯ ಧಾಮ ಇದುವೇ ಪಂಡರಾಪುರ ಪಂಡರಾಪುರ ಪಂಡರಾಪುರ. ಥ್ಯಾಂಕ್ ಯು. ನಲುಮೆಯಿಂದ ಬರಮಾಡಿಕೊಳ್ಳುವ ಸಮಯ ಇದೀಗ. ತಮ್ಮ ನುಡಿದಾವರೆಯನ್ನು ಅರಳಿಸಿಕೊಂಡು ನೆರೆದಿರುವವರನ್ನು ಸ್ವಾಗತಿಸಬೇಕಾಗಿ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಚಂದ್ರಹಾಸ್ ಉಳ್ಳಾಲ್ ಇವರನ್ನು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತೇನೆ. ಸುರಕಾದ ಉಳ್ಳಾಳದಪ್ಪೆ ಭಗವತಿನ ಅಡಿದಾವರಿಗೆ ಪ್ರಣಾಮ ಅರ್ಪಿಸುವುದು. ಎದುರುದ ಮಂದಿರಡ್ ನಿಲೆಯಾಯರಂಚಿನ ಪರಮಾತ್ಮೆ ವಿಠೋಬ ರುಕ್ಮಾಯಿಗೆ ತಲೆತಗ್ಗಾದ ನಮಸ್ಕಾರ ಅಂತ ಒಂದು ಸುಮಾರು 75 ವರ್ಷದ ಇತಿಹಾಸ ಇತ್ತೇನಂಚಿನ ಈ ಒಂಜಿ ವಿಠೋಬ ರುಕ್ಮಾಯಿ ಭಜನಾ ಮಂದಿರ. ಈ ಮಂದಿರ ಸ್ಥಾಪನೆ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆ ಸ್ಥಾಪನೆ ಆಯ್ನೆಡ್ದ ಪಕ್ಕ ವಿಠೋಬ ರುಕ್ಮಾಯಿ ಭಜನಾ ಮಂದಿರ ಸ್ಥಾಪನೆ ಆಂಡು. ವೀರಮಾರುತಿ ವ್ಯಾಯಾಮ ಶಾಲೆದ ಸದಸ್ಯರನ್ನು ಸೇರಾದ ಈಶ್ವರ ತುಕ್ಕೋಟ್ ಮೇರ್ನ ನೇತೃತ್ವಡು ಈ ಒಂದು ಭಜನಾ ಮಂದಿರ ಸ್ಥಾಪನೆ ಆದ ಇನಿ 75ನೇ ವರ್ಷಕ್ಕೆ ಪಾದಾರ್ಪಣೆ ಮಂತೊಂದು ಇಲ್ಲ. ಈ ಸಂದರ್ಭಡ್ ಭಾರಿ ಒಂಜಿ ಪುರ್ಲಕಂಠದ ಮಂದಿರನ ಇತ್ಯದ ಈ ಒಂಜಿ ಕಮಿಟಿದ ಜವನೇರು ವಾ ರೀತಿಡ್ ಮಂತದೇರೆ ಅಂತ ಬಂದಾಗ ಪರಮ ಪೂಜ್ಯ ಸ್ವಾಮೀಜೇ ಸಹಬಾಸ್ ಗಿರಿ ಪಂಡೇರು ದಾಯನ್ ಪನ್ನಾಡ ಕಲಾತ್ಮಕವಾಯಿನಂಚಿನ ಈ ಒಂಜಿ ಮಂದಿರ ಭಾರಿ ಕಮ್ಮಿ ದಿನಾಟ್ ಭಾರಿ ಪೊರ್ಲಗಂಟದ ಮನ್ಪೊಡಿತನಾಡ ಆ ಜವಾನೇರ್ನ ಅಕಲ್ಲ ತಾಕತ್ತನ ನಮ್ಮ ಮೆಚ್ಚೋಡು ಐದ ಒಟ್ಟಿಗೆ ತಾಕತ್ತದ ಒಟ್ಟಿಗೆ ಭಕ್ತಿ ಸೇರ್ನ ಇಂಚಿನ ಕೆಲಸ ಮನ್ಪೊಲಿ ಎಂದು ನಂಕಲ ಅರ್ಥ ಆಪುಂಡು. ಇನಿ ಈ ಒಂಜಿ ವೇದಿಕೆಡ್ ಇನಿತ ಈ ಧರ್ಮಚಾವಡಿಡ್ ನಂಗೆ ಪೂರ ಆಶೀರ್ವಚನ ಮನ್ಪೆರೆ ಉಲ್ಲೇರು ದತ್ತಗುರು ಸಂಸ್ಥಾನದ ಒಡೆಯರಾಯನಂಚಿನ ಒಡಿಯೂರು ಗುರುದೇವಾನಂದ ಸ್ವಾಮೀಜಿನ ಅರೆನ ಅಪ್ಪಣೆಯನ್ನು ಪಡೆಯೊಂದು ಅರೆಗೆ ವಿಠೋಬ ರುಕ್ಮಾಯಿ ಬಕ ಈ ಭಾಗದ ಪೂರ ವಿಠೋಬ ಭಕ್ತಾಭಿಮಾನ ಪರವಾದ ಯಾನ ಸ್ವಾಗತನ ಕೋರೊಂದಿಲ್ಲ. ಅಂಚೆನೆ ನಾನೋರಿಗೆ ನಮ್ಮ ಕೈತಲ್ಲ ವೈದ್ಯನಾಥ ಕ್ಷೇತ್ರ ಉಳ್ಳಾಲ ಬೈಲ್ದ ಅರ್ಚಕರಾಯನಂಚಿನ ಮುಂಡ ಯಾನೆ ದಾಮೋದರ ಪೂಜಾರಿ ಆರಿಲ್ಲ ವೇದಿಕೆಡ್ ಆಸೀನರಾದುಲ್ಲೇರು ಅರೆಗಲ ಈ ಮಂದಿರದ ಬಕ್ಕ ಸಾರ್ವಜನಿಕ ಪರವಾದ ಸ್ವಾಗತನ ಕೋರೊಂದಿಲ್ಲ. ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಅರ್ಚಕೇರ್ಲ ಎಂಗ್ಲಿಗೆ ಮಾರ್ಗದರ್ಶಕರಾಯಿನಂಚಿನ ಮಂಜಪ್ಪ ಕಾರ್ನವೇರು ಈ ವೇದಿಕೆಡುಲ್ಲೇರು ಅರೆಗ್ಲ ಮಂದಿರದ ಬಕ್ಕ ಸಾರ್ವಜನಿಕವಾದ ಅರೆಗ್ಲ ಸ್ವಾಗತ ಕೋರೊಂದಿಲ್ಲ. ಅಂಚೆನೆ ಮಲರಾಯ ದೇವಸ್ಥಾನ ಕೊಟ್ಟಾರ ಸ್ಥಾನ ಬಂಡಿಕೊಟ್ಯ ಇನ್ನಿತ ಅರ್ಚಕೇರ್ ಆಯ್ನಂಚಿನ ಮುಂಡ ಯಾನೆ ಲತೀಶ್ ಪೂಜಾರಿ ಆರ್ಲ ವೇದಿಕೆಡೆಲ್ಲರು ಅರೆಗ್ಲ ಮಂದಿರ ಬಕ್ಕ ಸಾರ್ವಜನಿಕವಾದ ಅರೆಗೆ ಸ್ವಾಗತವನ್ನು ಕೋರೊಂದಿಲ್ಲ. ನಮ್ಮಾರೆ ಸುಮಾರು 5 ವರ್ಷದ ದುಂಬು ಈ ಒಂಜಿ ಭಜನಾ ಮಂದಿರಗೆ ಭಾರಿ ಮಲ್ಲ ದೀಪನ ಕೊರ್ದು ಆ ದೀಪ ಎಂಚ ಬೆಳಗಣ ಅಂಜನೆ ಕ್ಷೇತ್ರ ಬೆಳಗದಿನ ಅವು ಏರ್ಲಾತ್ ಉಳ್ಳಾಲ್ದಿ ಮಲರಾಯ ದೇವಸ್ಥಾನ ಕೊಟ್ಟಾರ ಸ್ಥಾನ ಬಂಡಿ ಕೊಟ್ಟೆದ ಅಧ್ಯಕ್ಷರೆಲ್ಲ ಎಂಕಲ ಮಾರ್ಗದರ್ಶಕರಾಯಿನಚ್ಚಿನ ಸುಂದರ್ ಉಳ್ಳಾಲ್ ಆರು ವೇದಿಕೆ ಡೊಲ್ಲೇರು ಅರೆಗ್ಲ ಮಂದಿರ ಬಕ್ಕ ಸಾರ್ವಜನಿಕವಾದ
ಸ್ವಾಗತನ ಕೋರೊಂದಿಲ್ಲ. ನನ್ನ ಅವರಿಗೆ ಉಳ್ಳಾಲ್ದಿ ಧರ್ಮ ಕ್ಷೇತ್ರದ ಉಳಿಯ ಇಂದತ ಅಧ್ಯಕ್ಷರಾಯಿನಂಚಿನ ರಾಜೇಶ್ ಉಳ್ಳಾಲ್ ಆರ್ಲ ಇನಿತ ಚಾವಡಿಡುಲ್ಲೇರು ಅರೆಗ್ಲ ಮಂದಿರಲ್ಲ ಸಾರ್ವಜನಿಕವಾದ ಸ್ವಾಗತನ ಕೋರೊಂದಿಲ್ಲ. ಎಂಕಲ್ಲ ಉಳ್ಳಾಳ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ್ಲ ಎನ್ನ ಮಿತ್ರರ ಆಯ್ನಂಚಿನ ಗಂಗಾಧರ್ ಉಳ್ಳಾಲ್ ಆರು ಕ್ಷೇತ್ರದ ಮುಕ್ತೇಶ್ವರನ ಒಟ್ಟಿಗೆ ಆರು ವೃತ್ತಿಡು ಲಾಯರ್ ಆದುಲ್ಲೇರು ಸಮಾಜ ಸೇವಕ ಮುಖಾಂತರ ಆರು ಒಂದು ಈಚೆ ಜನಕಲ್ನ ಪ್ರೀತಿ ವಿಶ್ವಾಸನ ಗಳಿಸಿನ ಒಂದು ಎಡ್ಡ ವ್ಯಕ್ತಿ ಆರ್ಲ ವೇದಿಕೆ ಡುಲ್ಲೇರು ಅರೆಗ್ಲ ಮಂದಿರ ಬಕ್ಕ ಸಾರ್ವಜನಿಕವಾದ ಸ್ವಾಗತನ ಕೋರೊಂದುಲ್ಲೆ. ನನ್ನವರಿ ಎನ್ನ ಗುರು ಜೈವರ ಮಾರುತಿ ವ್ಯಾಯಾಮ ಶಾಲೆದ ಶಿಕ್ಷಕರ್ಲ ವಿಠೋಬಾ ರುಕ್ಮಾಯಿ ಕ್ಷೇತ್ರದ ಭಕ್ತೇಲ ಆಯ್ನಂಚಿನ ವಿಠಲ್ ಸಿರಿಯಾನ್ ಆರು ವೇದಿಕೆ ಡುಲ್ಲೇರು ಅರೆಗ್ಲ ಮಂದಿರ ಬಕ್ಕ ಸಾರ್ವಜನಿಕವಾದ ಸ್ವಾಗತನ ಕೋರೊಂದುಲ್ಲೆ. ಈ ಭಾಗದ ಸ್ಥಳೀಯ ನಗರಸಭಾ ಸದಸ್ಯರ್ಲ ಸೋದರಿ ಗೀತಾಬಾಯಿ ಉಲ್ಲೇರು ಅರೆಗ್ಲ ಮಂದಿರ ಬಕ್ಕ ಸಾರ್ವಜನಿಕವಾದ ಸ್ವಾಗತನ ಕೋರೊಂದಿಲ್ಲ. ಈ ಒಂಜಿ ವೇದಿಕೆಡು ತಪ್ಪಾಂಡು ಕ್ಷಮೆಯೋಡು ಗಂಗಾಧರ್ ಸುವರ್ಣರೆ ಉಳ್ಳಾಳ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಗವಿರಪಟ್ಟಣ ಉಳ್ಳಾಳ ಇಂದರ ಮಧ್ಯಸ್ಥರಾಯಿನಂಚಿನ ಎಂಗ್ಲೆಗ್ ಪೂರ ಮಾರ್ಗದರ್ಶಕರಾಯಿನಂಚಿನ ಗಂಗಾಧರ್ ಸುವರ್ಣರುಲ್ಯರು ಅರೆಗ್ಲ ಮಂದಿರ ಬಕ್ಕ ಸಾರ್ವಜನಿಕವಾದ ಸ್ವಾಗತನ ಕೋರೊಂದಿಲ್ಲ. ನನ್ನವರಿ ಎನ್ನ ಗುರು ಒಂದೇ ಪನ್ಪೇನ್ ಪೊಳಲಿದ ಗಿರೀಶ್ ತತ್ರಿ ಎಂಗ್ಲೆ ಪೂರ ಮಲ್ಲ ಮಾರ್ಗದರ್ಶಕರಾರು ಅರೆಗ್ಲ ಈ ಕ್ಷೇತ್ರಕ್ಕೆ ಬರ್ತದೆ ಎಂಗ್ಲಾಗಿರ್ನ ಮಾರ್ಗದರ್ಶಕ ದರ್ಶನ ಭಾರಿ ಅಗತ್ಯ ಉಂಡು. ಅರೆಗ್ಲ ಮಂದಿರ ಬಕ್ಕ ಸಾರ್ವಜನಿಕವಾದ ಸ್ವಾಗತನ ಕೋರೊಂದುಲ್ಲೆ. ಈ ಒಂಜಿ ಮಂದಿರನ ನಿಖಲು ಕಣ್ಣಾರೆ ತೂದು ಭಾರಿ ಖುಷಿ ಪಡೆಯರು ಐಕ್ ಪೂರ ಕಾರಣಕರ್ತೆ ರಾವಡಾಂಡ ಒರಿಯೇ ಮುಖಂಡೆ ಬೋಡು ಆ ಮುಖಂಡೆ ಏರ್ಲಾತ್ ಈ ಕ್ಷೇತ್ರದ ಆಡಳಿತ ಸಮಿತಿದ ಅಧ್ಯಕ್ಷರಾಯಿನಂಚಿನ ಎನ್ ನಾರಾಯಣ್ ಗಟ್ಟಿ ಮೇರೆ ಎನ್ನ ಲೆಕ್ಕಡು ಯಾಪ ಕೆಸರು ಕಲ್ಲು ಪಾಡ್ದು ಅನಿಡ್ದು ಇನಿಮುಟ್ಟ ಈ ಕ್ಷೇತ್ರ ನಿರಂತರವಾದ ಅರ್ನ ಬೆಲೆ ಮಂತೊಂದು ಐತ ಪಿರವುತಾಗದೆ ಈ ಕ್ಷೇತ್ರನೇ ಈತ ಪೊರ್ಲೊಡೆ ಲೋಕಾರ್ಪಣೆ ಮಂತಿನ ಅರೆಗ್ಲ ಆ ವಿಠೋಬಾ ರುಕುಮಾಯಿ ಸಕಲ ಸೌಭಾಗ್ಯ ಸಂಪತ್ತನ್ನು ಕೊರಡು ಅಂಚೆನೆ ಸಾರ್ವಜನಿಕವಾದ್ಲ ಈ ಮಂದಿರದ ಪಾರ್ವಾದ್ಲ ಅರೆಗ್ಲ ಸ್ವಾಗತ ಕೋರೊಂದು ಎನ್ನ ಸ್ವಾಗತ ಭಾಷಣ ಮುಗಿತೊಂದುಲ್ಲೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಒಲವಿನ ನುಡಿಗಳ ಮೂಲಕ ಆಮಂತ್ರಿತ ಅತಿಥಿಗಳನ್ನು ನೆರೆದ ಸಮಸ್ತರನ್ನು ಹೃದಯವಾಗಿ ಸ್ವಾಗತಿಸಿದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್ ಇವರಿಗೆ ವಂದನೆಗಳು. ಶ್ರೀ ಶ್ರೀ ಗುರುದೇವಾನಂದ ಶ್ರೀಗಳಿಗೆ ಮಂದಿರದ ಅಧ್ಯಕ್ಷರಾಗಿರುವ ಟಿ.ಎನ್. ಗಟ್ಟಿ ಮತ್ತು ಯಶವಂತಿ ಗಟ್ಟಿ ದಂಪತಿಗಳು, ಶ್ರೀ ವಿಠೋಬಾ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವ ಟಿ.ಎನ್. ಗಟ್ಟಿ ದಂಪತಿಗಳು ಬಂದು ಸ್ವಾಮೀಜಿ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧರ್ಮ ಸಭಾ ಕಲಪದ ಪಾಂಡುರಂಗ ಮಂಟಪದ ದಿವ್ಯ ಉಪಸ್ಥಿತರಾಗಿರುವಂತಹ ಶ್ರೀ ಮುಂಡಾ ಯಾನೆ ದಾಮೋದರ ಪೂಜಾರಿ ಉಳ್ಳಾಲಬೈಲ್ ಇವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಮಂದಿರದ ಗೌರವ ಅಧ್ಯಕ್ಷರಾಗಿರುವಂತಹ ಪದ್ಮನಾಭ ಕಾರ್ಪೆಂಟರ್ ಮಂದಿರದ ಬಳಿ ಇವರನ್ನ
ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಮಂಜಪ್ಪ ಕಾರ್ನವರ್ ಇವರನ್ನ ಸ್ವಾಗತಿಸಬೇಕಾಗಿ ಮೋಹನ್ ಬಂಗೇರ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾನೆ ಲತೀಶ್ ಪೂಜಾರಿ ಅರ್ಚಕರು ಶ್ರೀ ಮಲಾರಾಯ ದೇವಸ್ಥಾನ ಕೊಟ್ಟಾರ ಸ್ಥಾನ ಬಂಡಿಕೊಟ್ಟಿಯ ಉಳ್ಳಾಲ ಇವರನ್ನ ಸ್ವಾಗತಿಸಬೇಕಾಗಿ ನಮ್ಮ ಮಂದಿರದ ಗೌರವಾಧ್ಯಕ್ಷರಾಗಿರುವಂತಹ ಪದ್ಮನಾಭ ಕಾರ್ಪೆಂಟರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿಯಾಗಿರುವಂತಹ ಶ್ರೀ ಗಂಗಾಧರ ಸುವರ್ಣ ಮಧ್ಯಸ್ಥರು ಶ್ರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಮೊಗವೀರಪಟ್ನ ಉಳ್ಳಾಲ ಇವರನ್ನ ಸ್ವಾಗತಿಸಬೇಕಾಗಿ ನಮ್ಮ ಮಂದಿರದ ಆಡಳಿತ ಮಂಡಳಿಯ ಜಂಟಿ ಉಪಾಧ್ಯಕ್ಷರಾಗಿರುವಂತಹ ನಾಗೇಶ್ ತೊಕ್ಕೊಟ್ಟು BSNL ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಮೃತ ಜ್ಯೋತಿ ಪ್ರಜ್ವಲಿಸಿದಂತಹ ಶ್ರೀ ಸುಂದರ್ ಉಳ್ಳಾಲ್ ಅಧ್ಯಕ್ಷರು ಶ್ರೀ ಮಲಾರಾಯ ದೇವಸ್ಥಾನ ಕೊಟ್ಟಾರ ಸ್ಥಾನ ಬಂಡಿಕೊಟ್ಟಿಯ ಉಳ್ಳಾಳ ಇವರನ್ನು ಸ್ವಾಗತಿಸಬೇಕಾಗಿ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿಯಾದಂತಹ ವಸಂತ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ರಾಜೇಶ್ ಉಳಿಯ ಅಧ್ಯಕ್ಷರು ಶ್ರೀ ಉಳ್ಳಾಲ್ದಿ ಧರ್ಮ ಅರಸರ ಕ್ಷೇತ್ರ ಉಳಿಯ ಉಳ್ಳಾಲ ಇವರಿಗೆ ನಮ್ಮ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ದೇವದಾಸ್ ಸುವರ್ಣ ಮಂಚಿಲ ಇವರು ವೇದಿಕೆಗೆ ಬಂದು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಗಂಗಾಧರ್ ಉಳ್ಳಾಲ್ ಆಡಳಿತ ಮೊಕ್ತೇಸರರು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇವರನ್ನ ನಮ್ಮ ಮಂದಿರದ ಆಡಳಿತ ಮಂಡಳಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಉಮೇಶ್ BM ಇವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇರುವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಪೊಳಲಿ ಗಿರಿಪ್ರಕಾಶ್ ತಂತ್ರಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಇವರಿಗೆ ನಮ್ಮ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ದಯಾನಂದ ಇವರು ಬಂದು ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಓರ್ವ ಮುಖ್ಯ ಅತಿಥಿ ಆಗಿರುವಂತಹ ಶ್ರೀ ವಿಠಲ್ ಶ್ರೀಯಾನ್ ಅಧ್ಯಕ್ಷರು ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಭಟ್ನಗರ ತೊಕ್ಕೊಟ್ಟು ಇವರಿಗೆ ನಮ್ಮ ವಿಠೋಬ ರುಕುಮಾಯಿ ಮಂಡಳಿಯ ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿ ಆಗಿರುವಂತಹ ಪ್ರದೀಪ್ ಗಟ್ಟಿ ಭಟ್ನಗರ ಇವರು ವೇದಿಕೆಗೆ ಬಂದು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನೋರ್ವೆ ಮುಖ್ಯ ಅತಿಥಿ ಆಗಿರುವಂತಹ ಗೀತಾಬಾಯಿ ಸ್ಥಳೀಯ ನಗರಸಭಾ ಸದಸ್ಯರು ಉಳ್ಳಾಲ ಇವರನ್ನು ಸ್ವಾಗತಿಸಬೇಕಾಗಿ ನಮ್ಮ ವಿಠೋಬ ರುಕ್ಮಾಯಿ ಭಜನಾ ಮಂದಿರದ ಆಡಳಿತ ಮಂಡಳಿಯ ಉಪಾಧ್ಯಕ್ಷೆಯಾಗಿರುವಂತಹ ಲೀಲಾ ಜಯನ್ ಶೆಟ್ಟಿ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರ ಹಸುಳ್ಳಾಲ್ ಇವರನ್ನ ಸ್ವಾಗತಿಸಬೇಕಾಗಿ ಚೇತನ್ ಕುಮಾರ್ ಶೆಟ್ಟಿ ನಮ್ಮ ಆಡಳಿತ ಮಂಡಳಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಚೇತನ್ ಕುಮಾರ್ ಶೆಟ್ಟಿ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ TN ಗಟ್ಟಿ ಅಧ್ಯಕ್ಷರು ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದ ಆಡಳಿತ ಸಮಿತಿ ಇವರನ್ನ ಸ್ವಾಗತಿಸಬೇಕಾಗಿ ದೀಪಕ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿರುವಂತಹ ದೀಪಕ್ ಸ್ವಾಗತ ಕಾಣಿಕೆಗಳನ್ನು ಸ್ವೀಕರಿಸಿದ ಅತಿಥಿಗಳಿಗೂ ಕಾಣಿಕೆಗಳನ್ನಿತ್ತ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದ. ವರ್ಷಗಳ ಧಾರ್ಮಿಕ ರಂಗದ ಪ್ರಯಾಣ ಮಂದಿರಕ್ಕೊಂದು ದಿವ್ಯ ಅನುಭವ. ಏಳು ಬೀಳುಗಳಿವೆ, ಕಷ್ಟ ನಷ್ಟಗಳಿವೆ, ಎಲ್ಲಕ್ಕಿಂತ ಮಿಗಿಲಾಗಿ ಸುದೀರ್ಘ ನಿಷ್ಠೆಯ ಭಕ್ತಿಯ ಸಾರ್ಥಕತೆ ಇದೆ. ಇವೆಲ್ಲ ಸಾರ್ಥಕತೆಗಳನ್ನು ಒಮ್ಮೆ ಮರುಪರಿಶೀಲನೆ ಮಾಡಬೇಕಾಗಿದ್ದರೆ ಈ ತನಕ ನಡೆದು ಬಂದ ದಾರಿಯ ಸಹಿತ ಇನ್ನು ಭವಿಷ್ಯದ ಯೋಜನೆಗಳ ಬಗ್ಗೆ ಕಲ್ಪನೆ ಬೇಕಾಗುತ್ತದೆ. ಅದಕ್ಕಾಗಿ ಇದೀಗ ಸಭೆಗೆ ಅವಶ್ಯಕವಾದ ಪ್ರಸ್ತಾವನೆ ಮಂದಿರದ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಸತೀಂದ್ರ ಸಾಲ್ಯಾನ್ ಇವರಿಂದ. ಶ್ರೀ ಮಹಾಗಣಪತಿ ವಿಠೋಬ ರುಕ್ಮಾಯಿ ದೇವರನ್ನ ಪಾದಾವಿರಂದಗೂ ನಮಿಸೋ ಒಂದು ವೇದಿಕೆಡು ದಿವ್ಯ ಉಪಸ್ಥಿತಿ ಇತ್ತಿನಂಚಿನ ದಕ್ಷಿಣ ಗಾಣಿಗಾಪುರ ಪಣದ ಪ್ರಖ್ಯಾತಿನ ಪಡೆಯಿನಂಚಿನ ದತ್ತಾಂಜನೇಯ ಕ್ಷೇತ್ರ ಒಡಿಯೂರದ ಪರಮ ಪೂಜ್ಯ ಶ್ರೀ ಗುರು ದೇವಾನಂದ ಸ್ವಾಮೀಜಿನ ಪಾದಕಮಲಗೂ ಸ್ವಾಷ್ಟಾಂಗ ನಮಸ್ಕಾರವನ್ನು ಮಲ್ತೊಂದು ವೇದಿಕೆಡಿತ್ತಿನ ಮಾತಾ ಗಣ್ಯರೆಗಳ ಅಂಚನೆ ವೇದಿಕೆದ ಎದುರಿತ್ತಿನ ಸರ್ವ ಸೋದರ ಸೋದರಿ ಸಜ್ಜನ ಬಾಂಧವರಿಗೆ
ಶ್ರೀ ವಿಠೋಬರು ಕುಮಾಯಿ ಮಂದಿರದ ಪರವಾದ ಎಂದ ವಂದನೆ ಸಂದೇಹ ಮಲ್ಪನೆ. ಭಗವದ್ಭಕ್ತಿದ ಆಗಾರ, ಸಂಸ್ಕಾರದ ಮಹಾಸಾಗರ, ವೇದಾಂತದ ಕಾವ್ಯ ಮಹಾಕಾವ್ಯದ ವಿವಿಧ ಸಿದ್ಧಾಂತದ ವಿವಿಧ ಸಿದ್ಧಾಂತದ ಉಗಮಗೂ ಕಾರಣವಾದ ದಿವ್ಯ ಸ್ಫೂರ್ತಿನ ಕೊಡ್ತೀನಂಚಿನ ಪುಣ್ಯಭೂಮಿ. ಇಂಚಿನ ಪುಣ್ಯಭೂಮಿ ನಮ್ಮ ಪುಟ್ಟೋ ಪಂಡಿತಂಡ ಶ್ರೇಷ್ಠ ಐಟ್ಲ ಮಠ ಮಂದಿರಾದಿಗಳನ್ನು ನಿರ್ಮಾಣ ಮಲ್ಪೋ ಪಂಡಿತಂಡ ಅತಿ ಶ್ರೇಷ್ಠ. ಚಂದ್ರಾಕೃತಿಡು ಪರಪುನಂಚಿನ ಚಂದ್ರಭಾಗ ನದಿಭಾಗಡು ನದಿದಂಡದ ಮಿತ್ತು ವಾಸವಾದಿತ್ತಿನ ಜಾನುದೇವ ಬೊಕ್ಕ ಸತ್ಯವತಿ ವೃದ್ಧ ದಂಪತಿನ ಮಗೆ ಆದಿತ್ತಿನಂಚಿನ ಪುಂಡಳಿಕೆ ಪುಂಡಳಿಕನ ಮಾತೃ ಬೊಕ್ಕ ಪಿತೃ ನಕಲಿಗೆ ಮಲ್ಪುನ ಸೇವೆಗೆ ಮನಸೋತಿನಂಚಿನ ಶ್ರೀಕೃಷ್ಣ ಪರಮಾತ್ಮೆ ಅರ್ಥಾತ್ ಶ್ರೀ ವಿಠೋಬರು ಕುಮಾಯಿ ದೇವರು ಪುಂಡಳೀಕನ ಇಲ್ಲದ ಬಾಕಿಲಿಗೆ ಬರ್ಪೇರು. ಇಲ್ಲದ ಬಾಕಿಲಿಗೆ ಬರ್ತೀನಂಚಿನ ಶ್ರೀಕೃಷ್ಣ ಪರಮಾತ್ಮೆ ಅತ್ತಂಡ ವಿಠೋಬರು ಕುಮಾಯಿ ದೇವರಿಗೆ ಈ ಪುಂಡಳಿಕೆ ಒಂಜಿ ತುಂಡು ಇಟ್ಟಿಗೆನ ದಕ್ಕದು ಪ್ರಾರ್ಥನೆ ಮಲ್ಪೇರು. ಎನ್ನ ಸೇವೆ ಆಯ್ನೆಟ್ಟ ಮುಲ್ಪೈರು ಸ್ಥಿರವಾದ ಉಂತೋಡು ಪಣದು. ಈ ಪುಂಡಳೀಕನ ಪ್ರಾರ್ಥನೆಗೆ ಮೆಚ್ಚಿನಂತ್ಯ ಶ್ರೀ ವಿಠೋಬರು ಕುಮಾಯಿ ದೇವರು ಪಂಡರಾಪುರಟು ಸ್ಥಿರವಾದ ಉಂತದು ಭಕ್ತ ಜನಕಲೆಯನ್ನು ಅರಸೊಂದು ಉಲ್ಲೇರು. ಇಂಚಿನ ಪಂಡರಾಪುರನು ಸಾಧು ಸಂತೆರು ಭೂಲೋಕದ ವೈಕುಂಠ ಬಣದು ಲೆಪ್ಪುವೇರು. ಈ ಭೂಲೋಕದ ವೈಕುಂಠಗೂ ಸಂತ ಜ್ಞಾನೇಶ್ವರ ಮಹಾರಾಜನ ಅಂಚನೆ ಸಂತ ತುಕಾರಾಮ ಮಹಾರಾಜನ ಜನ್ಮಸ್ಥಳಾದಿತ್ತಿನಂಚಿನ ಅಳಂದಿ ಬೊಕ ದೇಗುಡ್ದು ಸಾಧು ಸಂತೆರ್ನ ಉಪಸಿತಿಡು 22 ದಿನ ನಡಪುನಂಚಿನ ಕಾಲ್ನಡಿಗೆ ಯಾತ್ರೆ ಇಂದೇನು ವಾರಿ ಪಣದು ಪನ್ಪೇರು. ಬಹುಶಃ ಎಲ್ಲದ ದಿನ ಬಯ್ಯಡು ಗಣೇಶ ಮಂದಿರ ಹೊಡೆದು ಈ ವಾರಿ ನಡಪೆರೆ ಉಂಡು. ಅಂಚೆನೆ ಈ ಪಾಂಡುರಂಗನ ನಾಮಸ್ಮರಣೆ ಮಲ್ತೊಂದು ಭಕ್ತ ಜನಕಲು ಆಷಾಢ ಏಕಾದಶಿ ಉಪರ್ಯಾವು, ಕಾರ್ತಿಕ ಏಕಾದಶಿ ಉಪರ್ಯಾವು, ಮಗ ಏಕಾದಶಿ ಉಪರ್ಯಾವು, ಅಂಚೆನೆ ಚೈತ್ರ ಏಕಾದಶಿ ದಿನತಾನಿ ಪಂಡರಾಪುರನು ಮುಟ್ಟುದು ಶ್ರೀ ಪಾಂಡುರಂಗನ ಪಾದಸ್ಪರ್ಶ ದರ್ಶನ ಮಲ್ಪುನ ಮುಖಾಂತರ ಜೀವನವನ್ನು ಸ್ವಾರ್ಥಕ ಮಲ್ಪುಯರು. ಇಂಚಿನ ಈ ಪಾಂಡುರಂಗನ ಮಹಾರಾಷ್ಟ್ರಡು ಪಂಡರಿ ವಿಟ್ಟು ವಿಟ್ಟಲ ಮಾವುಲಿ ಪನ್ಪಿನ ಪೋದಾರೆಡ್ಲ, ಗುಜರಾತ್ ಗೋವಿಂದ ಪನ್ಪಿನ ಪೋದಾರೆಡ್ಲ, ಅಂಚನೆ ತಮಿಳ್ನಾಡು ಕನ್ನಯ್ಯ ಪನ್ಪಿನ ಪೋದಾರೆಡ್ಲ, ಕರ್ನಾಟಕಡು ವಿಟ್ಟು ಪನ್ಪಿನ ಪೋದಾರೆಡ್ಲ, ಒರಿಸ್ಸಾಡು ಜಗನ್ನಾಥ ಪನ್ಪಿನ ಪೋದಾರಡು. ಈ ಕೃಷ್ಣ ಸ್ವರೂಪಿಯಾಯಿನ ವಿಠೋಬನು ಒಟ್ಟು 180 ಪೋದಾರಡು ಜಗತ್ತದ ಆದ್ಯಂತ ಆರಾಧನೆ ಮಲ್ಪುಯರು. ಇಂಚಿನ ಆರಾಧನೆ ಮಲ್ಪುನ ಜನಕಲ್ನ ಪೈಕಿ ನಮ್ಮ ತೊಕ್ಕೋಟುದ ಈಶ್ವರನ್ನೆಲ ಅಂಚೆನೆ ಅರ್ನ ಒಟ್ಟಿಗೆತ್ತಿನ ಸಂಗಡಿಗೇರು ತೊಕ್ಕೋಟುಡು ಒಂಜಿ ಮಂದಿರವನ್ನು ಮಲ್ಪೋಡು ಪನ್ಪಿನ ಅಭಿಪ್ರಾಯ ದೀವೊಂದು ಊರ್ದ ಜನಕಲಡ ಕಲೆಕ್ಟ್ ಮಲ್ತಿನಂಚಿನ ಧನ ಸಂಗ್ರಹ ಹೊಡ್ದುಲ ಅಂಚೆನೆ ಈಶ್ವರನ್ನೇ ಅರ್ನ ಹೋಟೆಲ್ಡ್ ಪೇರು ಪಾಡು ನಂಚಿನ ಜನಕಲೆಡ್ದು ಒಂಜಾಣೆನ ಒರ್ತುದು ಒಟ್ಟು ಮಲ್ತಿನಂಚಿನ ಕಾಸು ಇಡ್ಲ. ಈ ಒಂಜಿ ಮಂದಿರ ಆವಡಾಂಡ ಯೂಶಸ್ ಭಟ್ರನ ಅಮ್ಮೇರು ಸುಬ್ರಹ್ಮಣ್ಯ ಭಟ್ ಪನ್ಪಿನಾರ್ನ ಗೇಣಿದಾರ ಆದಿತ್ತಿನಂಚಿನ ಪರಪ್ಪು ಐತಪ್ಪ ಬೆಲ್ಚಾಡ ಕುಟುಂಬಸ್ಥರು ಉದಾರವಾದ ಪ್ರೀತಿಡು ಕೊಡ್ತಿನಂಚಿನ ಈ ಪುಣ್ಯಭೂಮಿಡು 1947 ಇಸವಿ ಡಿಸೆಂಬರ್ 3 ತಾರೀಕಿಗೆ ಮಂದಿರ ಲೋಕಾರ್ಪಣೆಯಾದ ಆನಿಡ್ದು ಇನಿಮುಟ ಮಂದಿರದ ಸರ್ವ ಸದಸ್ಯರು ಅಂಚನೆ ಊರ್ದ ಜನಕಲ್ನ ಸಹಕಾರೋಡು ಈ ಮಂದಿರದ ದೈನಂದಿನ ಕಾರ್ಯಕಲಾಪಲು ನಡೆದದು. ಈ ಒಂಜಿ ಉಳ್ಳಾಲದ ಭಾಗ ತೊಕ್ಕೋಟದ ಭಾಗಡು ಧರ್ಮದ ಪ್ರಭಾವನೆಯನ್ನು ಉದ್ದೀಪನೆ ಮಲ್ಪನಂಚಿನ ಒಂಜಿ ಧಾರ್ಮಿಕ ಕೇಂದ್ರವಾದುಂಡು. 1947 ಇಸವಿಡು ಸ್ಥಾಪನೆ ಆಯ್ದಿನಂಚಿನ ಈ ಮಂದಿರ ಪೊರ್ಲುದ ಮಂದಿರ ಆಂಡ ಈ ಓಡು ರೀಪು ಶಿಥಿಲವಾಯನ ಹಿಡ್ದವರ 1996 ಇಸವಿಡು ಮುಂದಿನ ಜೀರ್ಣೋದ್ಧಾರ ಮಲ್ಪೋಡು ಪನ್ಪಿನ ಒಂಜಿ ಅಭಿಪ್ರಾಯ ಬದದು ಆ ಮಂದಿರನು ಜೀರ್ಣೋದ್ಧಾರ ಮಲ್ತದು 1997 ಡಿಸೆಂಬರ್ 25 ತಾರೀಕಿಗೆ ದೇವರಿಗೆ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ನಡೆದದು. ಮರುದಿನ ಡಿಸೆಂಬರ್ 25 ತಾರೀಕಿದಾನಿ ದಿವಂಗತ
ನಾಗೇಶ್ ಕೆರಬೈಲ್ ಬೊಕ್ಕ ದಂಪತಿಲು ನಂದಾದೀಪ ಬೆಳಗಿಸವನ ಮುಖಾಂತರ ಈ ಒಂಜಿ ಏಕಾಭಜನ ಸಂಕೀರ್ತನೆ ಮುಕ್ತಾಯ ಆತಂಡು ಅಂಚೆನೆ ನೆಡ್ದು ದುಂಬು ಮಂದಿರಗು ಒಂಜಿ ವಿಷಯನ ಬುಡ್ದು ಬಿಡಿಯೆ ಒಂಜಿ ಮಂದಿರಗು 1982 ಇಸವಿಡ್ ಕಲ್ಯಾಣ ಮಂಟಪ ಪಂಡ ಮಂದಿರದು ಮಲ್ತಿನ ಪಂಡಿತನ ಕೊಡ್ತಿನಕುಲು ಮಾತ ಜನಕುಲು ಅಕಲ ಸಾಯಡು ಆ ಮಂದಿರ ಒಂಜಿ ಕಲ್ಯಾಣ ಮಂಟಪ ನಿರ್ಮಾಣ ಆತಂಡು ಅವತ್ತಂದೆ ಸಾರತ್ತ ವರ್ಮನುತ್ತ 80 ಆಜನೆ ಇಸವಿಡ್ ನಮ್ಮ ಮುಲ್ಪ ಹಿರಿಯರು ಕುಲ್ದುಲೇರು ಶ್ರೀ ನಮ್ಮ ಮಲ್ರಾಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಉಳ್ಳಾಲ ಸುಂದರ್ ಮೇರ್ ಅರ್ನ ಅಪ್ಪೆ ಆದಿತ್ಯನಂಚಿನ ಪೂವಮ್ಮ ಪೂಜಾರ್ತಿ ಮನ್ಪಿನರ್ನ ಸ್ಮರಣಾರ್ಥವಾದ ಮಂದಿರಗೂ ಕೂರ್ಮ ಅವತಾರದ ಒಂಜಿ ಆಜಡಿ ಎತ್ತರದ ನಂದಾದೀಪವನ್ನು ಒದಗಿಸವನ ಮುಖಾಂತರ ಈ ಒಂಜಿ ಮಂದಿರಗೂ ಎಂಕಲ್ನ ಸದಸ್ಯರೆಗಲ ಮಾತೆರೆಗಲ ಒಂಜಿ ಸೇವೆನು ಆ ರೀತಿ ಪೊರ್ಲದ ಸೇವೆನು ತೂಪಿನಂಚಿನ ಭಾಗ್ಯಲ್ನ ಆ ಉಳ್ಳಾಲ ಸುಂದರ್ ನಮಕ್ ಒದಗಿಸದು ಕೊಡ್ತೇರು ಸಾರತ್ತ ವರ್ಮನುತ್ತ 97 ಇಸವಿಡ್ ಪ್ರಾರಂಭ ಬುಡ ಜೀರ್ಣೋದ್ಧಾರವಾಯಿನಂಚಿನ ಮಂದಿರ ಆಂಡ ಮಂದಿರದ ಗೋಪುರ ಸಿಮೆಂಟ್ದ ಕಟ್ಟಡವಾದಿತ್ತಂಡು ದಾದಾನ ಒಂಜಿ ಕಡೆಟ್ ಲೀಕೇಜ್ ಬತ್ತಿ ಹಿಡ್ದವರ ಮಂದಿರ ಶಿಥಿಲವಾದ ಮಂದಿರದ ಗರ್ಭಗುಡಿ ತಲೈ ನೀರು ಬೂರ್ರೆ ಸುರುವಾಂಡು ಅಂಚ ನೀರು ಬೂರ್ನ ಮಂದಿರನು ಒಂದೊಂಜಿ ಪುನರಪಿ ಜೀರ್ಣೋದ್ಧಾರ ಮಲ್ಪೋಡು ಪನ್ಪಿನ ಉದ್ದೇಶದಿ ಇದು ಈ 2008 ಇಸವಿಡ್ ಬತ್ತಿನಂಚಿನ ನೂತನ ಕಮಿಟಿ ದೆತೊನ್ನಂಚಿನ ಮುಂದಾಲೋಚನೆ ಹಿಡ್ದವರ ಮಂದಿರಡು ನಡಪುನಂಚಿನ ಮಾಸಿಕ ಸಭೆ ವಾರದ ಭಜನಾ ಸ್ಕೀಮು ಮಂದಿರಗೂ ಹೆಚ್ಚಿನ ಒಂಜಿ 24 ಟೀಮುಲು ಬತ್ತದು ಭಾಗವಹಿಸುನಂಚಿನ ರೀತಿ ಅಂಚಿನ ನಮಲ ಒಂಜಿ 10-30 ಕಡೆ ಬೋದು ಭಾಗವಹಿಸುನಂಚಿನ ಕಾರ್ಯಕ್ರಮ ಅವತ್ತಂದೆ 2001 ಇಸವಿ ಅಕ್ಟೋಬರ್ 4 ತಾರೀಕಿದಾನಿ ಗಿರಿಜಾಬಾಯಿ ಕೃಷ್ಣಪ್ಪ ದಂಪತಿಲು ನಂದಾದೀಪ ಬೆಳಗಿಸೋನ ಮುಖಾಂತರ ಪ್ರಾರಂಭವಾಯಿನಂಚಿನ ನಗರ ಭಜನೆ ಒಟ್ಟು 12,432 ಇಲ್ಲಿನ ಮುಟ್ಟುದು ನಮ್ಮ ಮಂದಿರ ಜನಕಲಿಗೆ ಕೈತಲಾಪಿನದ ಮುಖಾಂತರ ಅಂಚೆನೆ ಹರಿಕತೆ ಸತ್ಯನಾರಾಯಣ ಪೂಜೆ ಅಶಕ್ತರಿಗೆ ಸಹಾಯ ಇಂಚಿನ ಮಾತ ಕೆಲಸ ಹೊಡೆದುಲ ಅವತ್ತಂದೆ 2015 ಇಸವಿ ಆಗಸ್ಟ್ 14 ತಾರೀಕು ಕಾಕತಾಳಿಯ ಪಂಡ ಭೀಮನಾಮಾವಾಸೆಗೆ ಪ್ರಾರಂಭ ಮಲ್ತಿನ ಯಾತ್ರೆ ಎಡ್ಡೆ ಬನ್ಪೇರು ಅವೇ ರೀತಿ ಪ್ರಾರಂಭ ಆಯನ ಯಾತ್ರೆ ಹಿಡ್ದು ಈ ವರ್ಷದ ಕರೀನ ವರ್ಷದ 2022 ಇಸವಿ ಇಡು ನಡದಿನಂಚಿನ ಋಷಿಶೃಂಗ ಹರಿಹರಪುರ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಶಂಕರಮಠ ಈ ಒಂದು ಯಾತ್ರೆಯನ್ನು ಸೇರಿದು ಒಟ್ಟು 118 ಬೇತೆ ಬೇತೆ ಕ್ಷೇತ್ರನು ನಮ್ಮ ಊರ್ದ ಜನಕಲೆಗಳ ತೂಪಾನತೆ ಮುಖಾಂತರ ಒಂಜಿ ಜನಕಲೆಗೆ ನಮ್ಮ ಮಂದಿರ ಮುಟ್ಟವಾಯಿನ ಹಿಡ್ದವರ ನಮ್ಮ ಮಂದಿರ ತುಂಬುದ ಉದರ್ದ ಲೆಕ್ಕನೆ ನನಾತ್ ಮುಟ್ಟಾಯಿನ ಹಿಡ್ದವರ ನಮ್ಮಕ್ ಜನಕುಲು ಅಗಾಧ ರೀತಿಡ್ ಕಾಸನ್ಲ ಕೊರ್ನೆ ಹಿಡ್ದವರ ಆ ಕೊರ್ನಂಚಿನ ದುಡ್ಡು ಎಂಕಲ್ನ ಮಾತ ಪದಾಧಿಕಾರಿನಕುಲು ಸರಿಯಾದ ರೀತಿಡ್ ವಿನಿಯೋಗ ಮಲ್ತೊಂದು ಪ್ರಾಮಾಣಿಕವಾದ ನಡತೊಂದು ಒಂಜಿ ಪೈಸಲ ಅಂಚಿನ ಚಾವಂದಿಲಕ ಎಂಚಿನ ಓಡೆ ಪೋಯರತ್ತಲ್ಲ ನಮ್ಮ ಕೈಡ್ದು ಖರ್ಚು ಮಲ್ತಿನ ಇತ್ತಿನ ಇಂಚೆ ಒಟ್ಟಾಯಿನ 34 ಲಕ್ಷ ರೂಪಾಯಿ ಆಯ್ನ ಕೊಡ್ತುಡು ನಮ್ಮ ನೂತನ ಅಧ್ಯಕ್ಷರಾಯಿನಂಚಿನ ಶ್ರೀಯುತ DN ಗಟ್ಟಿ ಮೆರ್ನ ಸಮಯಾನಗ 34 ಲಕ್ಷ ಆಯ್ನ ಕೊಡ್ತುಡು ಮಂದಿರದ ಸದಸ್ಯರನ್ನ ಅಭಿಪ್ರಾಯದ ಮೇರೆಗೆ ಆರ್ದೆ ತೊನ್ನ ನಿರ್ಧಾರೋಡು ಅಂಚನೆ ಅರ್ನ ನೇತೃತ್ವಡು ಮಂದಿರ ಮಲ್ಪೋಡು ಪನ್ಪಿನ ಅಭಿಪ್ರಾಯದ ಮಿತ್ತು ತಾಂಬೂಲ ಪ್ರಶ್ನೆ ಇದು ಊರ್ದ ಜನಕಲಿನ ಮಾತ ಎದುರುದಿ ಒಂದು ಮಲ್ತಿನಂಚಿನ ಒಂಜಿ ಕಾರ್ಯಡು ತಾಂಬೂಲ ಪ್ರಶ್ನೆಡು ಬದ್ದಿನ ಪ್ರಾಯಶ್ಚಿತ್ತಾದಿಗಳನ್ನು ನಿವಾರಣೆ ಮಲ್ತದು ಮಾತ ಮುಲ್ಪ ಊರ್ದ ಧರ್ಮ ದೇವರಿಗೆ ಪರಕೆನು ಸಂದಾದು 2022 ಇಸವಿ ಫೆಬ್ರವರಿ 20 ತಾರೀಕಿದಾನಿ ಬಾಲಯಡು ಶ್ರೀ ವಿಠೋಬರು ಕುಮಾಯಿನ ಪ್ರತಿಷ್ಠೆ ಮಲ್ತದು 5 ಪಕ್ಕ ಮುಂದುವರಿನ ಭಾಗ ಏಪ್ರಿಲ್ 20 ತಾರೀಕಿಗೆ ನಮ್ಮ ಊರದ ಉಮಾಮಹೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಯನ AJ ಶೇಖರ್ ಮೊರ್ನ ಅಮೃತ ಹಸ್ತೋಡು ಶಂಕುಸ್ಥಾಪನೆ ಮಲ್ಪುನ ಮುಖಾಂತರ ದಾದನ ಶಂಕುಸ್ಥಾಪನದ ಕೈಗುಣಲ ಬಾರಿ ಎಡ್ಡೆ ಮಂದಿರದ ಕೆಲಸ 11 ತಿಂಗಳು ನಡೆದುದುಂಡು ಅಂಚನೆ 5 ಬೊಕ್ಕ ಮಂದಿರದ ಶಿಲಾಮಯ ಕಟ್ಟಡಗೂ ಶಂಕುಸ್ಥಾಪನೆ ಒಂದು 5 ಬೊಕ್ಕ ಡಿಸೆಂಬರ್ 2023 ಇಸವಿ ಜನವರಿ 27 ತಾರೀಕಿಗೆ ಮಂದಿರಗೂ ಪ್ರಮುಖವಾದ ಹೆಬ್ಬಾಗಿಲು ಬಂದ್ಬೇರು ಫಸ್ಟ್ ಎಂಟ್ರೆನ್ಸ್ ಡೋರ್ ಉಂದದ ಪ್ರತಿಷ್ಠೆಲಾದು ಇನ್ನಿತರ ಮಾತ ಕೆಲಸ ಆಯ್ಬಕ್ಕ ತಂತ್ರಿ ನಕಲ್ನ ಪಂಡ ಪದ್ಮನಾಭ ತಂತ್ರಿ ಮೆರ್ನ ಒಂಜಿ ಸಲಹೆ ಸೂಚನೆದ ಮೇರೆಗೆ ನಮ್ಮ ಮಾತೆರ್ಲ ಒಟ್ಟು ಸೇರ್ದು ಮಾರ್ಚ್ 27
ದೇವರನ್ನ ಪುನರ್ ಪ್ರತಿಷ್ಠೆ ಮಲ್ಪೋಡು ಪನ್ಪಿನ ಒಂಜಿ ಅಭಿಪ್ರಾಯಕ್ಕೆ ಬರ್ತದೆ. ಪುನರ್ ಪ್ರತಿಷ್ಠೆನ ಎಲ್ಲದ ದಿನ 10 ಗಂಟೆ 17 ನಿಮಿಷಗೂ ನಡಪಾವಡು ಪನ್ಪಿನ ಒಂಜಿ ಸಂಕಲ್ಪ ಮಲ್ತದ. ದೇವರ ನೆಕ್ ಸಂಪೂರ್ಣ ಅನುಗ್ರಹ ಮಲ್ಬೆರೊಲ್ಲೆರು ಅಂಚನೆ ಈ ಕೆಲಸದ್ದು ಬೊಕ್ಕ ಇಂಥ ದಿನ ಸಭಾ ಕಾರ್ಯಕ್ರಮ ಉಂಡು. ಅಂಚನೆ ದೈವಿಕ ಕಾರ್ಯಕ್ರಮ ನಡೆದೊಂದುಂಡು. ಈ ಕಾರ್ಯಕ್ರಮ ಹೊಡೆದು ಬೊಕ್ಕ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ವಿದ್ಯಾಧರ್ ಶೆಟ್ರಿನ ನೇತೃತ್ವಡು ಜಿಲ್ಲೆದ ಪ್ರಸಿದ್ಧ ಕಲಾವಿದರನ್ನ ಕೂಡುವಿಕೆ ಹಿಡ್ದು ಈ ಒಂಜಿ ಜಾಗೇಡು ಜಾಂಬವತಿ ಕಲ್ಯಾಣ ಪನ್ಪಿನ ಯಕ್ಷಗಾನ ತಾಳ ಮದ್ದಲೆ ನಡಪೆರಂಡು. ಅವತ್ತಂದೆ ಇನಿ ಒಂಜಿ ಮರದ್ದೆ ಮುಲ್ಪ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಮೋದ್ ಉಳ್ಳಾಲಡ್ದೆಲ್ಲ ನಡಪೆರಂಡು. ಅಂಚನೆ ಎಲ್ಲ ಬಯ್ಯಗ್ ಸಭಾ ಕಾರ್ಯಕ್ರಮ ಉಂಡು. ಅಂಚನೆ ಬಯ್ಯದ ಬರ್ತುಡು ಪಂಡರಪುರದ ವಾರಿನು ನೆನಪಾವಿಸಿನ ರೀತಿಡು ಎಲ್ಲ ಮಟ್ಟಾಂಡಲ್ಲ ಅವೊಂಜಿ ನಮ್ಮ ಒಂಜಿ ಮಾದರಿ. ಈ ಕ್ರಮವನ್ನು ನಮ್ಮ ಗಣೇಶ ಮಂದಿರೊಡ್ದು ಭಜನೆಡೆ ಇಲ್ಲೇ ಜೋಕುಲು ಸಮೇತ ಭಜನೆ ಸಂಕೀರ್ತನೆ ಮಲ್ತೊಂದು ಬರ್ತದೆ. ಎಂಕಲ್ನ ಮಂದಿರೋಡು ಅವು ಸಮಾಪನೆ ಅದು ಮುಲ್ಪ ಮಾಣಿಲ ಸ್ವಾಮಿನ ದಿವ್ಯ ಉಪಸ್ಥಿತಿಡು ಸಭಾ ಕಾರ್ಯಕ್ರಮ ನಡಪೆರಂಡು. ಈ ಸಭಾ ಕಾರ್ಯಕ್ರಮ ನಡೆದಿದ್ದು ಮರುದಿನ ರೂಪಕಲಾ ಪರಪ್ಪು ರವೀಂದ್ರ ದೇವದಾಸ್ ಪರಪ್ಪು ಮೆರ್ನ ಒಂಜಿ ಅಮೃತಾಸ್ ತೊಡು ನಂದಾದೀಪ ಬೆಳಗಿಸೋವನ ಮುಖಾಂತರ ಬೊಲ್ಪುಗು 6 ಗಂಟೆ 31 ನಿಮಿಷಗೂ ಸೂರ್ಯೋದಯಗೂ ಸರಿಯಾದ ಏಕಾಭಜನೆಗೆ ಬೇರೆ ದೀಪ ಪ್ರಜ್ವಲನ ಮಲ್ಪನ ಮುಖಾಂತರ ಈ ಒಂಜಿ ಭಜನೆ ಸಮಯಡು ಒಟ್ಟು ಕಾಂಡೆ ಬೊಲ್ಪುಡ್ದು 8 ಗಂಟೆ ಹಿಡ್ದು ಮನದಾನಿ ಗಂಟೆ 6 ಗಂಟೆ 30 ನಿಮಿಷ ಮುಟ 21 ಟೀಮುಲು ಭಾಗವಹಿಸರೆ ಉಂಡು. ಅಂಚನೆ ಕಾಂಡದ ಹೊರತು 6 ಗಂಟೆ 30 ನಿಮಿಷಗೂ ಮಂಗಳಾಚರಣೆ ಆಯರೆ ಉಂಟು. ಅವತ್ತಂದೆ ಬುಧವಾರ ದಿನ 30 ತಾರೀಕು ರಾಮನವಮಿದ ಶುಭ ದಿನೊಟ್ಟು ಪ್ರಾರಂಭವಾಯಿನಂಚಿನ ಸಂಧ್ಯಾ ಭಜನೆ ನಮ್ಮ KP ಸುರೇಶರು ನಂದಾದೀಪ ಬೆಳಗಿಸುವವನ ಮುಖಾಂತರ ಅವು ದುಂಬಗ 18 ದಿನ ಸೌರಮಾನ ಯುಗಾಜಿದ ಮರುದಿನ ಏಕಾದಶಿ ದಾನೆ ಸಮರ್ಪಣೆ ಆಯರ ಉಂಟು. ಪನ್ಪಿನೊಂಜಿ ಪ್ರಸ್ತಾಪನೆ ಮುಲ್ಪ ತೆರಪೊಂದು ನನ್ನ ದುಂಬುಗಳ ನಮ್ಮ ಮಂದಿರದ ಮಾತಾ ಸದಸ್ಯರ್ಲ ನಮ್ಮ ಹಿರಿಯಕಲ್ನ ಒಂಜಿ ಪ್ರಾಮಾಣಿಕವಾಯಿನ ಒಂಜಿ ಪಾತೆರನು ಕೇನೊಂದು ಈ ಮಂದಿರನು ಪೊರ್ಲುಡು ನಡಪೋವೆರು ಸಮಾಜಮುಖಿಯಾದ ನಡಪೋವೆರು ಮನ್ಪಿನೊಂಜಿ ಅಭಿಪ್ರಾಯನ ತೆರಪ ಒಂದು ಅಂಚನೆ ಎಂಕ್ಲೆಗೆ ಒಂಜಿ ಎಂಕ್ಲ ನೆರೆಕೆರೆತ ಕ್ರೈಸ್ತ ಬಾಂಧವ್ಯರು ಈ ಒಂಜಿ ಸ್ಟೇಜ್ ಜಾಗೆಯನ್ನು ಒದಗಿಸದ ಕೊರ್ದೇರು ಅಕ್ಲೆಗ್ಲ ನಮ್ಮ ಸೇರ್ದಿನ ಮಾತಾ ಜನಕ್ಲೆಗ್ಲ ದೇವರು ಅಕ್ಲನ ಬಾಳನ್ನು ಸಂಪೂರ್ಣ ಬೆಳಗಾದ ಕೊರಡು ಬಂದು ವಿಠೋಬರು ಕುಮಾರಿ ಅಂತ ಒಂಜಿ ಪ್ರಾರ್ಥನೆ ಪಣೊಂದು ಯಾನು ಮುಲ್ಪಡದು ವಿರಮಿಸುವೆ. ಈ ತನಕ ಮಂದಿರ ನಡೆದು ಬಂದ ಹಿನ್ನೆಲೆ ಇನ್ನು ಮುಂದಕ್ಕೆ ಇಟ್ಟುಕೊಂಡಿರುವಂತಹ ಉದ್ದೇಶಗಳ ಕುರಿತ ಸಂಕ್ಷಿಪ್ತವಾದ ಸೂಕ್ತ ಪ್ರಸ್ತಾವನೆಯನ್ನು ಸಭೆಗಿತ್ತು ಉಪಕರಿಸಿದ ಮಂದಿರದ ಉಪಾಧ್ಯಕ್ಷರಾದ ಶ್ರೀ ಸಚ್ಚೀಂದ್ರ ಸಾಲ್ಯಾನ್ ಇವರಿಗೆ ಹೃದಯಪೂರ್ವಕ ನಮನಗಳು. ನಲುಮೆಯ ಸ್ನೇಹಿತರೆ, ಮೃತತ್ವದಿಂದ ಅಮೃತತ್ವಕ್ಕೆ ಸಾಗುವ ಪ್ರಯಾಣ, ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವ ಪ್ರಯಾಣ, ನಶ್ವರತೆಯಿಂದ ಶಾಶ್ವತತೆಯೆಡೆಗೆ ಸಾಗುವ ಪ್ರಯಾಣ. ಅಮೃತ ಮಹೋತ್ಸವ 75ರ ಸಾರ್ಥಕ ಕ್ಷಣ ಇಂದು. ಇಡೀ ಸುಧರ್ಮ ಸಭಾ ಕಲಾಪವನ್ನು ಇದೀಗ ಅಮೃತ ಜ್ಯೋತಿ ಪ್ರಜ್ವಲನದ ಮುಖೇನ ಉದ್ಘಾಟಿಸುವ ಸಮಯ. ಈ ದಿನ ಉದ್ಘಾಟಕರಾಗಿ ನಮ್ಮ ಜೊತೆ ಇದ್ದಾರೆ ಉಳ್ಳಾಳದ ಬಂಡಿಕೊಟ್ಯ ಕೊಟ್ಟಾರಸ್ಥಾನದ ಶ್ರೀ ಮಲರಾಯ ದೈವಸ್ಥಾನದ ಅಧ್ಯಕ್ಷರಾಗಿರುವ ಶ್ರೀಯುತ ಸುಂದರ್ ಉಳ್ಳಾಲ್ ಅವರು.
ರವರಲ್ಲಿ ಇನ್ನೊಂದು ಭಿನ್ನಹ. ಹಿರಿಯ ಭಜನಾ ಮಂದಿರವಾದ ಕಾರಣ ಧಾರ್ಮಿಕ ಸಭಾ ಕಲಾಪವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಉದ್ಘಾಟಿಸುವ ಪರಿಕಲ್ಪನೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ನೂತನ ಮಂದಿರದಲ್ಲಿ ನಿತ್ಯ ನಿರಂತರ ಮಂಗಳ ಜಾಗಟೆಯ ಧ್ವನಿ ಕೇಳಿ ಬರುತ್ತಿರಲಿ ಎಂಬ ಸದಾಶಯದೊಂದಿಗೆ ಇದೀಗ ಜಾಗಟೆಯನ್ನು ನುಡಿಸುತ್ತಾ ಸಮಾರಂಭಕ್ಕೆ ಧ್ವನಿ ಚಾಲನೆಯನ್ನು ನೀಡಬೇಕಾಗಿ ಈ ಮೂಲಕ ಕೋರಿಕೆ. ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಂದ ಶಂಖವಾದನ. ಬಂದದ್ದನ್ನು ಮಾತಿನಲ್ಲಿ ಹೇಳುವುದಕ್ಕಿಂತ ದೃಶ್ಯಾವಳಿಗಳ ಮೂಲಕ ಕಟ್ಟಿಕೊಡುವುದು ಹೆಚ್ಚು ಪ್ರಸ್ತುತ ಹಾಗೂ ಮನೋಜ್ಞ. ಈ ಕಾರಣದಿಂದ ಈವರೆಗೆ ಮಂದಿರ ನಡೆದು ಬಂದ ದಾರಿಯನ್ನು ಒಂದು ಆಕರ್ಷಕ ಸಾಕ್ಷ್ಯಚಿತ್ರದ ಮೂಲಕ ಇದೀಗ ಬಿತ್ತರಿಸಲಿದ್ದೇವೆ. 15 ನಿಮಿಷಗಳ ಕಾಲ ಸಭಾ ವಲಯದಲ್ಲಿ ಮೌನವಿರಲಿ. ನಮ್ಮೆಲ್ಲರ ಕಣ್ಣುಗಳು ವೇದಿಕೆಯ ಎಡಭಾಗದಲ್ಲಿರುವ ದೃಶ್ಯ ಫಲಕದ ಮೇಲೆ ನೆಟ್ಟಿರಲಿ. ಇದೀಗ ಪ್ರೀತಿಯ ಬಂಧುಗಳೇ, ಅದು 1997 ಮಂದಿರ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇತ್ತು. ಸಂಜೆ ನಡೆಯುವ ಧಾರ್ಮಿಕ ಸಭಾ ಕಲಾಪಕ್ಕೆ ತೊಕ್ಕೊಟ್ಟಿನ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆಯಿಂದ ಒಡಿಯೂರು ಕ್ಷೇತ್ರದ ಶ್ರೀಗಳನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. 2023 ಮಂದಿರಕ್ಕೆ 75 ವರ್ಷ ತುಂಬಿ ಬಂದಿದೆ. ಮತ್ತೆ ಒಡಿಯೂರು ಶ್ರೀಗಳು ಮಂದಿರ ಬದಲಾಗಿ ನಿಂತ ಸ್ವರೂಪವನ್ನು ಗಮನಿಸಬೇಕು ಎಂಬ ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಶ್ರೀಗಳನ್ನು ಆಹ್ವಾನಿಸಿದಾಗ ಪ್ರೀತಿಪೂರ್ವಕವಾಗಿ ಒಪ್ಪಿದ್ದಲ್ಲದೆ ಮಂದಿರದ ನಿರ್ಮಾಣಕ್ಕೆ ಬಹಳ ದೊಡ್ಡ ಮಟ್ಟಿನ ಸಹಕಾರವನ್ನು ನೀಡಿದ್ದಾರೆ. ಸುವರ್ಣ ಮಹೋತ್ಸವದ ಸೊಬಗನ್ನು ಕಣ್ಣು ತುಂಬಿಕೊಂಡ ಒಡಿಯೂರು ಶ್ರೀಗಳು ಅಮೃತೋತ್ಸವದ ನೆನಪನ್ನು ತಮ್ಮೊಳಗೆ ಅಮೃತವನ್ನಾಗಿಸಿದ್ದಾರೆ. ಆ ನೆನಪಿನ ಭೂಮಿಕೆಯಲ್ಲಿ ನೆರೆದ ಸಮಸ್ತ ಸಭೆಗೆ ಸುಧರ್ಮ ಸಭಾ ಕಲಾಪದ ನುಡಿಗಳನ್ನು ನೀಡಬೇಕಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಮಂದಿರದ ಹಿತಾಕಾಂಕ್ಷಿಗಳು, ಗುರು ಸದೃಶರಾದ ಶ್ರೀ ಕ್ಷೇತ್ರ ಒಡಿಯೂರು ದತ್ತಗುರು ಸಂಸ್ಥಾನಂ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರಲ್ಲಿ ಪ್ರಣಾಮಪೂರ್ವಕವಾಗಿ ಭಿನ್ನಹ. ಇದೀಗ ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮದ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಸ್ಥಳ ಸಾನ್ನಿಧ್ಯ ದೇವರೇ ಪಾದ ಪುಡ್ಡಾಡೊಂದು ರಡ್ಡು ಪಾತ್ಯರ ಪೊರ್ಲ ಕಂಠದ ಲೇಸು ಸಂಪನ್ನತೆ ಒಂದುಂಡು. ಹೆಂಗೆ ತೋಜನೆ 5 ವರ್ಷದ ಉಚ್ಚೇಲೇಸಿಗೆ ಯಾನ್ ಬತ್ತದೇನಾ ಇನ್ಪಿನಾಡಿ ಮಟ್ಟ ನಿಕ್ಲು ತೋಜಿದ್ ಬರ್ಪಣಿ ಅಂತನ ಹಿಂಗೆ ಉಡಲ್ ದಿಂಜಿದ್ದು ಬೈದನಿ. ಇತ್ತೆ 75 ಅಮೃತ ಮಹೋತ್ಸವ ನಡಪನಂಚಿನ ಪುಣ್ಯಕಾಲ. ನಮ್ಮ ಭಾರತ ದೇಶದ ಬಗ್ಗೆಕ್ಕೆ ಆರ್ಷೇಯ ಸಂಸ್ಕೃತಿ ಪನ್ಪುಂಡು ಅಮೃತ ಪುತ್ರರೇ ಎಂದು ಮಾತಲೇಪುಂಡು. ಐಕೆ ಸಾಕ್ಷಿಯಾದ ಮುಲ್ಪ 75 ವರ್ಷದ ಸಂಭ್ರಮಾಪಣಿ ನಿಕ್ಲೆ ಮಾತ ಉಡಲ್ ದಿಂಜಿದಾನೆ ಎಡ್ಡೆಪ್ಪುಂಡು ಬಯಕು ಒಂದುಳ್ಳೆ. ಇಂದತ್ತ ಪಿರವಡು ಆರಂಭದ ದಿನಟ್ಟು ಭಜನೆ ಎನಿಪಿನ ಸಂಸ್ಕೃತಿದ ಒಂಜಿ ಬಿತ್ತು ಪಾಡ್ದೇರತ್ತ ಅಕ್ಲೆಗೆ ಕುಡೋರ ಎಡ್ಡೆಪ್ಪನ ಕುಡೋರ ಒಂಜಿ ತಾಟಿ ಪಾಡೋಡು ಅಕ್ಲೆಗೆ ಮಾತೆರೆಗಳ ನಮ್ಮ ಒಟ್ಟಿಗೆ ಒಳ್ಳೆರ ಇಜ್ಜರ ಅವು ಬೊಕ್ಕದ ಪ್ರಶ್ನೆ ಅಂತೂ ಅಮೃತ ಪುತ್ರರಂದು ಪಂತ ನಮ್ಮ ಅವು ಒಪ್ಪುಂಡು ಒಟ್ಟಿಗೆ ಐಕದಾಲ ಸಂಶಯಗಳು ಇಜ್ಜಿ ಎಂಕ ತೋಜನೆ ಇಡೆಗೆತ್ತಿನಾಗ ಯಾನು ಅವಳ ಪಂಡರಾಪುರೊಟ್ಟಿ ಒಳ್ಳೆನ ಅನ್ಪಿನ ಇಂಕ್ಲೇನು ಬಳಿ ಪಾತಾರ ಅವು ಹಿಂಗೆ ಭಾರಿ ಸಂತೋಷ ಆಗ್ತದೆ. ನಿಜವಾದ ಒಂಜಿ ಮಂದಿರದ ಕಾರ್ಯಕ್ರಮ ಬತ್ತಲಕ್ಕೆ ಇಂಕ ತೋಜ್ಜಿ ಒಂಜಿ ದೇವಾಲಯದ ಪುನರ್ನಿರ್ಮಾಣ ಆದ ಬ್ರಹ್ಮಕಲಶದ ಒಂಜಿ ಉಚ್ಚೇಲೇಸಿ ನಡಪಣಂಚಿನ ಎಡ್ಡೆ ಸಂಭ್ರಮ ಮುಲ್ಪ ತೋಜಿ ಪಾದ ಕೊಡ್ತಾರೆ ನಿಕ್ಲು ತಾಟಿ ಪಾಡೊಂದೇ ಪೋಡು 75 ವರ್ಷ ತಾ 75 ವರ್ಷ ಆ ಕಿನ್ನೆ ಜೋಕ್ಲೆಡೊಂಜಿ ಆತ ಕೃಷ್ಣನೊಟ್ಟಿಗೆ ಗೊಬ್ಬುಂಡು ತೂಜಾರತ್ತ ನಿಕ್ಲು ಏತು ಲಾಯ್ಕದ ಆಕ್ಲೇನು ಸಿದ್ಧತೆ ಮಂತನಾಕ್ಲೆಗೆ ಯಾನೊಂಜಿ ಎಡ್ಡೆಪ್ಪಣಿ ಸಂದರ್ಭಡು ಬಯಕೊಂದುಳ್ಳೆ. ಈ ಕೃಷ್ಣಗೆಲ್ಲ ನೆಕ್ ಮಾತು ಒಂಜಿ ಸಂಬಂಧ ಉಂಡು ನಿನ್ಪಿನಕ್ಕೆ ಮೂಡೊಂಜಿ ಗೀತಕ್ಕೆಲ್ಲ ಕುಳ್ಳಾದಾರ ನಿಕ್ಲ ಆ ಗೀತೆಗೆಲ್ಲ ಒಂಜಿ ಕೃಷ್ಣಗೆಲ್ಲ ಒಂಜಿ ಭಾರಿ ಸಂಬಂಧ ಉಂಡತ್ತ. ಯಾನು ಭಾರಿ ಮೆಚ್ಚಿನ ಸಂಗತಿ ಚಾವಡಿಡು ಮೂಳರಿ ಫೋಟೋಗ್ರಾಫರ್ ಉಳ್ಳಿರು ಅರಿಗೆ ಒಂಜಿ ಅಭಿನಂದನೆ ಪನ್ನೊಡು ಮಾರೆ ಬಕ್ಕ ಪಣ್ಪೆ ದಾಯೇನು ಪಣ್ಪೇನು ಒಂಜಿ ಅಭಿನಂದನೆ ಪನ್ನೊಡು. ವ್ಯವಸ್ಥೆಡು ಆರೊಂಜಿ ಪಾಲು ಪಡೆಪರು ವ್ಯವಸ್ಥೆ ಇಂಚೆ ನಿಪಿನಾಗ ಆರೊಂಜಿ ಪಾಲು ಗೊಂತೆಯ ಬಜಿ ನಂಗೆ ಆರು ಭಾರಿ ಸೂಕ್ಷ್ಮ ಕಾತೊಂದುಲ್ಲೇರು
ಎಂಕ್ ತೋಜನೆ ಈ ಚಾವಡಿದ ಒಂಜಿ ಎಡ್ಡೆప్పుడు ಆರ್ನಲ ಪಾತ್ರ ಉಂಡು ಅಂತ ನಾನು ತೆರೆಯೋಣ್ಬೆ ಈರ್ನ ಬಗೆಟ್ ಒಂಜಿ ರಡ್ಡು ಪಾತೆರ್ ಬ್ಯಾನ್ ಈರತ್ತೆ ಈರ್ನ ಬಗೆಟ್ ಈರ್ದೆಪ್ಪು ನಂಜನ ವೃತ್ತಿ ಉಂಡತೆ ಫೋಟೋಗ್ರಾಫರ್ ಅವ್ರಿ ದುಂಬುಲ ಇತ್ತೇರಿಗೆ ಅವರಿ ಅರೆ ಬಾರಿ ಆಸೆ ಅಂಡಿಗೆ ಒಂಜಿ ದೇವೇರೆ ಫೋಟೋ ದೆಪ್ಪೋಡು ಒಂದು ಮಲ್ಲ ಮನಸ್ಸು ಮಲ್ತೇರಾರು ಓಳು ದೇವೇರೆ ಅಣ್ಣೆ ಮುಳ್ಳು ಒಳ್ಳೆ ಇರುತ್ತೆ ಹಿರಿಯಣ್ಣನಕ್ಲು ಮಕ್ಳು ಅಡಕೆ ಎಂಡ ಬಣ್ಪೇರು ಮಕ್ಳು ನೀವೆಂತ ಮಾರೆ ದೇವರನ್ನು ಫೋಟೋ ತೆಗಿಬೇಕಾದ್ರೆ ಅಲ್ಲಿ ಇಲ್ಲಿ ನೋಡಿದರೆ ಆಗುವುದಿಲ್ಲ. ಈ ಒಂದು ಗ್ರಾಮಕ್ಕೆ ಹೋಗಿ ಒಂಜಿ ಗ್ರಾಮೋಡು ಪೋಲೆ ಎಲ್ಲೊಂಜಿ ಬಾಲ್ಯದ ಫೋಟೋಗೆ ಇಪ್ಪಲೆ ಮಗಳು ಮಾತಾಯ್ಕೆ ಒಪ್ಪಿಗೋರಿ ಅಂದು ಅಂಚನೆತ್ತು ಓಡಿದ್ದು ಫೋಟೋಗ್ರಾಫರು ಬಯಲ್ದಂಚೆ ಪೋಯಿರಿ ಆ ಗ್ರಾಮದೊಳ ಒಂಜಿ ಬಾಲೆನು ತುಯ್ಯರಿ ಇಲ್ಲದ ಬಾಕಿ ಇಲ್ಲದ ನಿಂತುದನ್ನು ಅಪ್ಪೆಲ್ಲ ತಿಕ್ಕಿಂಡು ಅಪ್ಪೆಡ ಕೇಂಡಿರು ಒಂಜಿ ಫೋಟೋಗೆ ಎಪ್ಪಡ ಬಾಲದ ಆನಂದ್ ಇರು ಒಂಜತ್ತಿಯ 10 ಫೋಟೋ ತೆಪ್ಪಲೆ ಎಂಕೊಂಜಿ ಕಾಪಿ ಕೊರಲೆ ಅಂತ ಬಂಡಿಗೆ ಅಪ್ಪೆ ಭಾರಿ ಖುಷಿ ಅಂಡು ಎಡ್ಡ ಐತ್ತಮಂತ ಆ ಬಾಲ್ಯದ ಒಂಜಿ ಫೋಟೋಗೆ ಎತ್ತನು ಭಾರಿ ಸಂತೋಷ ಇರ್ತಾರೆ ಒಂಜಿ ದೇವರನ ಫೋಟೋ ನನಗೆ ಎತ್ತದೆ ಅನ್ಬೇಡ ತೃಪ್ತಿ ಯಾರಿಗೆ ಎತ್ತನು ಒಂಜಿ 10-20 ವರ್ಷ 24 ವರ್ಷ ಕರಿನಾಗ ಮನಸ್ಸಾನು ಒಂಜಿ ರಕ್ಕಸನ ಫೋಟೋಗೆ ಎತ್ತನ ಇಜ್ಜಾವು ಎಲ್ಲಗತ್ತನೆ ರಕ್ಕಸನ ಫೋಟೋಗೆ ಪಡತ ಎಂಜದೆ ಪುಣಂದು ಅಣ್ಣಗ ತಿರುಗನಾಗ ತೀರ್ನ ಚಂದ್ರಾಸಣ್ಣೆ ಉಳ್ಳೇರು ಅರಡೊಂಜಿ ತೆಲಿಕೆದ ಮೋಣೆಲ್ಲ ಉಂಡು ಇಂಚವಲ್ಲೇ ಎಂಜಿನೆ ರಕ್ಕಸನ ಫೋಟೋ ಪಡತ ಜೈಲು ದಂಚು ಪೋಲೆ ಏಳ್ತಲ ರಕ್ಕಸರು ಉಳ್ಳೇರು ಪೋಲೆ ಆರು ಪಣ್ಣ ಸಾಧಿನೆ ಪೋದು ಅಲ್ಪ ಕೇಂಡರಿಗೆ ಒಂಜಿ ರಕ್ಕಸನ್ ತೋಜ್ಪಾಳೆ ಜೈಲಾಧಿಕಾರಿ ಪಂಡರಿಗೆ ಒಂಜತ್ತಿಯ ನೂದುಲ್ಲೇರು ಮುಲ್ಪ ಇರೆಗೇರು ಬೋಡ್ ಬಾಣಿ ಐನು ಕೆರ್ತನ ಒರಿಯುಳ್ಳೆ ಮುಳು ಮಲ್ಲ ಒಂಜಿ ರಕ್ಕಸೆ ಆಯನ ಫೋಟೋಗೆ ಪ್ಲೆ ಅಂತ ತೋಜ್ಪಾಯಿ ఆయన ఎదురులేతో ಒಂದು ಬಣ್ಣಗನೇ ಕಣ್ಣು ಮರೆ ಒಂದುಲ್ಲೆಗೆ ಬೇರೆ ಫೋಟೋಗ್ರಾಫರ್ ಕೈ ಇಂಚೆಂಚಿಂಚ ಈರ್ ದೆಪ್ಪಲೆ ಎಂದು ಬಂಡದುಲ್ಲೆಗೆ ಕೂಡ ಇರೇದಾಲ ಮಣ್ಣು ಈರ್ ದೆಪ್ಪಲೆ ಅತಿ ಎಂಕು ಪೋಡಿ ಅಪ್ಪು ನಿನ್ನ ಕಣ್ಣುನೇ ಪೋಡಿ ಅಪ್ಪನ ಮರ ಒಂಜಿ ಫೋಟೋಗೆ ಎತ್ತಿರ್ಬೇನೆ ನಿನ್ನ ದೆಪ್ಪಲೆ ಎಂದು ಬಂದು ಅಂಚ ಫೋಟೋಗೆ ಎತ್ತದ ಅನ್ನಗ ಮೆರೆನೇ ತೋಂದುಲ್ಲೆ ಪಂಡೆಗೆ ಈರು ಅಂದಾತ ಅಂದಿ ಅಂತೂ ಒಂದುಲ್ಲೆ ಈರು ಅಂದಾತ ಅಂತೂ ಒಂದುಲ್ಲೆ ದನ್ಕೆಂಡ ಎಲ್ಲೆಪ್ಪನ ಬಾಲ್ಯದಪ್ಪಲ್ಲ ಮೇರೆ ಫೋಟೋಗೆ ಪೆರೆ ಬೈದನೆ ಇತ್ತೆ 24 ವರ್ಷ ಅನಾಗ ಈನ ತರೆಟಂತ ಕುಜಲ್ ಕಮ್ಮಿ ಆತಂಡೆ ಇತ್ತಿನ ಒಂಚೂರು ಬೊಳ್ಳೆನ ಒಂದುಂಡು ಅಂಡ ಜನ ಈರೆ ಎಂದೇ ಗೊತ್ತಾತನು ಅಂತ ನಂಗೆ ಒಂದು 10 ವಿಷಯ ಒಪ್ಪನೆ 24 ವರ್ಷಡು ಬಾಲೆ ಆದಿತ್ತು ನಾವು ಎಡ್ಡೆ ದೇವೇರತ್ತು ಒಂದು ದಿಂಜ ಒಂದಿತ್ತು ದೈವತ್ತ ದಿಂಜ ಆತನ ಬಾಲೆಗೆ ಸರಿಯ ಆಯ್ನ ಸಂಸ್ಕಾರ ತಿಕ್ಕಂದನೆ ಹಿಡ್ದಾದ 24 ವರ್ಷ ನನಗೆ ಜೈಲು ಸೇರಿದಂಡು ಅಂಡ ತೊಕ್ಕೊಟ್ಟದ ಈ ಭಾಗೋಗು ಬಣ್ಣಗ ನೆಕ್ಕಾಪವಾದ ಮಾತ ದೇವೇರೆ ಸ್ವರೂಪುಡಲ್ಲ ಯಾರ ಜೋಕ್ಲು ಮಾತ ನಿಜವಾದಾಗ್ಲಿ ಒಂಜಿ ಎಡ್ಡೆಪ್ಪು ನಾನು ಬಯಕೊಂದುಲ್ಲೆ ಎಡ್ಡೆ ಸುಸಂಸ್ಕೃತ ಒಂಜಿ ಸಮಾಜ ಮುಲ್ಪ ತೋಜಿದ್ದು ಬರೋದು ಈ ಭಾಗೋಗು ಈ ಭಜನಾ ಮಂದಿರ ಒಂಜಿ ಮಲ್ಲ ಕೊಡುಗೆ ಅಂತೂ ಯಾನು 5 ವರ್ಷದ ಒಂಜಿ ಭಜನಾ ಮಂದಿರ ಶಿಲಾಮಯ ಉದ್ಘಾಟನೆಗೆ ಪೋತೆ ಅವು ಕೋಡೆ ಮುರಣಿ ಪೋಯಿನೆ ತೆಕ್ಕಟ್ಟದಂಚು ಉದ್ಘಾಟನೆ ಆಯ್ತು ಐದು ದುಂಬು 100 ವರ್ಷದ ಕೊಂಚ ಪೋದಿತ್ತೆ ಅಕ್ರಿ ಮಠ ಅಂದೊಂಜಿ ಕುಂದಾಪುರಡು ಉಂಡು ಅಂಡ ಇತ್ತೆತ್ತು ನಮ್ಮ ಕೈತಳ್ಳಿ ತೊಕ್ಕೊಟ್ಟುಡೇ ಶಿಲಾಮಯ ಒಂಜಿ ಭಜನಾ ಮಂದಿರ ಉಂಡತ್ತ ಅಂತ ಭಾರಿ ಸಂತೋಷ ಆಯ್ತು ನಿಂಗೆ ನಾನು 4 ಗಂಟೆ ಪನೋಡಿ ಎಂಕೆ 15 ಒಂಜಿ ಶಿಲಾಮಯವಾಯಿನ ಗರ್ಭಗುಡಿ ನಿರ್ಮಾಣ ಮಲ್ತುದಿರಿ ಅವಳಿ ಸಮಿತಿ ನೆಟ್ಟುಂಡು ಚಂದ್ರಾಸಣ್ಣ ಅನ್ಕೊಂಡು 6 ಕ್ಷೇತ್ರದ ಭಾರಿ ಮುಟ್ಟದ ಒಂಜಿ ಅಭಿಮಾನಿ ಇಲ್ಲ ಅಂದು ಅನ್ಪಣ್ವೆ ಆರ ಒಂಜಿ ಕುಟುಂಬನೇ ಕ್ಷೇತ್ರಗೂ ನಡತೊಂದಿತ್ತೀನಿ ಅನ್ಪಣೋಡು ಸುವರ್ಣಿರಂದು ರೀತಿಯರು ಬಾಂಬೇಡು ಆರೊಂಜಿ 10 ವರ್ಷ ಕಾಲ ನಮ್ಮ ಅಲ್ಪ ಸೇವಾ ಬಳಗೋಡು ಗುರ್ಕಾರೆ ಅದು ಮಲ್ಲ ಮಟ್ಟದ ಬೇಲೆ ಬೆದ್ದು ನಾವು ಮರೆತು ಬೋಪು ನಾವು ಬತ್ತು ಇತ್ತೆ ಮಗೆಲ್ಲ ಅವೇ ಸಾಧಿನೆ ಎಂಕ್ಲೊಟ್ಟಿಗೆ ಉಳ್ಳೇರು ಅವು ಭಾರಿ ಸಂತೋಷದ ವಿಚಾರ ಇನಿ ಈ ಒಂಜಿ ಸಂಭ್ರಮದ ಬೇಲೆ ಅವಡು ಅಂದ ಮುಲ್ಪದ ಜನಕ್ಲೆಡೆತ್ತನಂಜಿನ ಉಡಲ್ದ ಪ್ರೀತಿ ನಾನು ಖಂಡಿತವಾದಲ್ಲ ಮೆಚ್ಚೊಂದುಲ್ಲೆ ಹೊಸತನ ಅಂದು ಪಂಡೇರು ಮೂಳು ಹೊಸತನ ಅಂದು ಪಂಡ ಪರಾ ಬೇರುಗಳು ಇತ್ತಿನ ಹಿಡ್ದು ಅದು ಹೊಸ ಚಿಗುರು ಬರೆಯರಿಗೆ ಸಾಧ್ಯತೆ ಆತನ ನಾನು ತೆರೆಯುಂಡೆ ಹೆಚ್ಚಿಗೆ ಅದು ಪಾತ್ರೆಯ ಮನಸ್ಸು ಮಲ್ಪಜಿ ಉಡಲ್ ದಿಂಜಿನ ಪಾತ್ರೆಗಳು ಕಮ್ಮಿ ಆಪುನಿಗೆ ಅವು ಖಂಡಿತವಾದಲ್ಲ ಸಹಜವಾಯಿನ ವಿಷಯ ಈಶ್ವರನೇ ನೆನಪು ಅನ್ಪೋಡು ಆರೆ ಇಲ್ಲಡಿಗಲ ಏನಲ್ಲಿ ಎಪ್ಪಡಾದಿರು ಅಪಗದ ದಿನೋಟಲ್ಲಿ ಎಪ್ಪಡ ಅನೇಕ ನೆನಪು ಬರೋದುಂಡು ಆರೇ ನೇಕಪ್ಪಗ ಗುರುಕಾರ ಅದೆಲ್ಲ ಬೇಲೆ ಮಂತೀರ ಎನ್ಪಿನವು ಮಲ್ಲ ಸಂತೋಷದ ಸಂಗತಿ ಅಂತೂ ಈ ಒಂಜಿ ದಿಂಜಿನ ಲೇಸಂದೆ ಏಪಲ ಭಜನೆ ಎನ್ಪಿನವು ಭಾರಿ ಶ್ರೇಷ್ಠವಾಯಿನವು ಭಜನೆ ಎಂದರೆ ಅದು ಸಂಸ್ಕೃತಿ ಎಂದರ್ಥ ಬದುಕನ್ನು ಕಟ್ಟರೆ ಸಂಸ್ಕಾರದ ಸಾಧಿನವು ತೆರಿಪಾವುಡು ನಂಗೆ ಒಂಜಿ ಪಾತ್ರೆ ಖಂಡಿತವಾದಲ್ಲ ಪಣೋಳಿ ಭಾರತ ದೇಶಡು ಆರ್ಷೇಯ ಸಂಸ್ಕೃತಿ ರಡ್ಡ್ ಕಣ್ಣದ ಲೆಕ್ಕ ಒಂಜಿ ರಾಮಾಯಣ ಬುಕ್ಕೊಂಜಿ ಮಹಾಭಾರತ ಭಾರಿ ಶ್ರೇಷ್ಠವಾಯಿನ ಸಾರ್ವಕಾಲಿಕ ಸಾಹಿತ್ಯ ನಾವು ತೆರಿಪಾದನು ನಂಗೆ ಬದುಕಿಗೆ ಬೊಲ್ಪು ಗುರ್ತುನು ಅಂತ
ಇನಿ ಭಜನೆ ದಾನೆ ಮಾಡ್ಕೊಂಡು ಒಂಜಾತ ನಂಗೆ ಆ ಒಂಜಿ ದಾಸ ಸಾಹಿತ್ಯ ಅಂದ್ ಒಂಜಿ ವ್ಯಾಸ ಸಾಹಿತ್ಯ ಅಂದು ನೆನೊಂಜಿ ವ್ಯಾಸ ಸಾಹಿತ್ಯ ಅಂತ ಕ್ಲಿಷ್ಟ ಆದಿತ್ಯನ ಆಂಡಲ್ಲ ಐನು ಸರಳವಾದ ಭಜನೆದ ಮೂಲಕ ಜನಕುಲೆಗೆ ಎತ್ತವನ ಕಾರ್ಯನು ಈ ದಾಸ ಸಾಹಿತ್ಯ ಮಲ್ತದಂడి ಆ ದಾಸ ಸಾಹಿತ್ಯ ಒಂಜಿ ರೀತಿಯ ಐತನೇ ಆಯ್ನಂಚಿನ ಶಕ್ತಿ ಉಂಡು ಇನಿ ಪಂಡರ ಅಪುರ ಎಂಬ ದೊಡ್ಡ ಶಹರ ಅಂದ್ ಒಂಜಿ ಭಜನೆ ಶುರು ಮಾಡ್ತಾರೆ ನಲಿಕೆಗಳ ಬಾರಿ ಖುಷಿ ಆಪುಂಡ ಐತಿ ಏರು ಸರದಾರೆ ಪಂಡರಪುರತ ಪಂಡರಿನಾಥನೇ ಸರದಾರೆ ಐಕಿ ಎಂಚಿನ ಬೇರಲ್ಪ ಭಜನೆ ಅಲ್ಲಿಯ ವ್ಯಾಪಾರ ಭಕ್ತ ಜನರ ದೊಡ್ಡ ದರಬಾರ ಅಂತ ಮೂಳು ಅಂಚಿನ ಒಂಜಿ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ ನಿಕ್ಲಿ ಈ ಎರಡು ದೇವೇರ ನಮ್ಮ ತೂಪೈತೆ ರಡ್ಡು ದೇವೇರೆ ಅಂತ ಪಂಡರಾಪುರಕ್ಕೆ ಪೋಣ ನಂಗೆ ಗೊತ್ತಾಪಣು ಪಂಡರೀನಾಥೇರಂದು ಪಂಡ ಏರು ಕೊಂಜಾತ ವಿಸ್ತೃತವಾಯನ ಚಿಂತನೆ ಐತೆ ಪಿರ ಹುಡ್ದು ಏನಾಯಿನ ಪಂಡು ನುಕ್ಲೇರ ಬತ್ತನೆ ಅತ್ತೆ ಎಡ್ಡೆಪ್ಪದ ರಡ್ಡು ನುಡಿಪು ನುಡಿಪೆರ ಬಡದು ಬತ್ತನು ಈಗಲ ಡಾಕ್ಟರ್ ಅರುಣ್ ಮುಲ್ಪೊಳ್ಳೇರು ಆರು ನೆತ್ತ ಪಿರ ಹೊಡೆದು ಎಡ್ಡೆ ರೀತಿದು ಒಂಜಿ ಸೂಚನೆ ಕೊರೊಂದು ನೀನು ಪೊರ್ಲ ಕಂಟೆಂಡು ಮಲ್ಪುನ ಒಂಜಿ ಕೆಲಸ ಮಲ್ತಿದ್ದೇರತ್ತೆ ಓಳ್ಳ ಒಂಜಾತ ತಪ್ಪಂದ ಲೆಕ್ಕ ಓಳ್ಳ ಜಾರಂದ ಲೆಕ್ಕ ಅಲ್ಪ ಅಲ್ಪ ಆಕಿ ಮೆತ್ತು ನಾಡೆ ಮೆತ್ತದು ದೆಪ್ಪು ನಾಡೆ ದೆತ್ತದು ಒಪ್ಪದೇ ಇರತ್ತ ಅರೆಗೆ ಒಂಜಿ ಎಡ್ಡೆಪ್ಪನ ಈ ಸಂದರ್ಭಡು ಬಾಯ್ಕೊಂಡ್ರು ನೆಟ್ ಹೊಸತನ ಅಂದು ಪಂಡಲ್ಲ ಸನಾತನವಾಯಿನ ವಿಚಾರಗಳು ಮೂಳು ತಿರಿದು ಬರ್ಪುಣು ಪಂಡೊಂದುಲೆ ಮುಳ ಮೂಡ್ದು ಬೈದಿನಿ ಆ ಸನಾತನ ಒರಿಪುಣೊಂಜಿ ಕಾರ್ಯಮಲ್ಪ ಆ ಜೋಕ್ಲೆಗೆ ಮಾತ ಕಲ್ಪವಣೊಂಜಿ ಎಲ್ಲೇ ಎಡ್ಡ ರೀತಿದೊಂಜಿ ಧಾರ್ಮಿಕ ಶಿಕ್ಷಣದೊಂಜಿ ಸಂಕಲ್ಪ ಉಂಡತೆ ಅವರಿಗೆ ಬಾರಿ ಒಪ್ಪುಣಂಚಿನ ವಿಚಾರ ಏನು ಮಲ್ತೊಂದುಲ್ಲೇರವು ಎಂಕ ಬಾರಿ ಮೆಚ್ಚಿಗೆ ಆತನ ಇಂಚೊಂಜಿ ಅರೆ ಕುಡೊಂಜಿ ಅಭಿನಂದನೆ ಈ ಸಂದರ್ಭಡು ಪಂಡೊಂದುಲ್ಲೆ ದಾಸರು ಏಳುವರು ದಾಸಿರದಾದ ಪಂತಿರಂದಿಕೆಂಡ ದಾಸನಾಗಬೇಕು ವೈಕೆ ಇಂದ್ರಿಯಗಳಿಗೆ ದಾಸನಾದರೆ ನೀನು ಲೋಕಕ್ಕೆ ದಾಸನಾಗಬೇಕು ಆದರೆ ಇಂದ್ರಿಯಗಳನ್ನೇ ನೀನು ದಾಸನಾಗಿಸಿಕೊಂಡರೆ ಲೋಕನೇ ನೀನು ದಾಸರಾಪುಣು ನಮ್ಮ ಮಾತು ಎಂಚೊಲ್ಲ ಅಂದ್ಕೆಂಡ ಭೌತಿಕವಾಯಿನ ಪ್ರಾಪಂಚಿಕವಾಯಿನ ಇಚ್ಚೆಡು ನಮ್ಮ ಇತ್ತೊಂದು ನಮ್ಮ ಬದುಕು ನಡಪ ಒಂದಿಲ್ಲ ದುಃಖ ದುಃಖ ಕಷ್ಟ ಕಷ್ಟ ಅಂತ ಪಗರಿದ ಮಂಚೋಡು ಜೆತ್ತು ನಂಜೆ ಭೀಷ್ಮರೇನು ತೂದುತ್ತೆರಿಗೆ ಏರು ದ್ರೌಪದಿ ತೂಪಲು ದೂರ ಹೊಡೆದು ಆ ಪಗರಿದ ಮಂಚೋಡು ಜಪ್ಪಾದೇರು ನೆತ್ತೆರ ಮೇಲಿಡ್ದು ಪೋವೊಂದುಂಡು ಕೈತಳ್ಳು ತನ್ನ ಕಂಡನಿ ದ್ರೌಪದಿನ ಕಂಡನಿ ಒಂಜಾತ ಧರ್ಮರಾಯಿಗೆ ಬೋಧನೆ ಮಲ್ಪಣ ತೋಜನಿಗೆ ಬಲ್ತೊಂದು ಬತ್ತಲ್ಲಿಗೆ ದ್ರೌಪದಿ ಅಜ್ಜರೆ ದಾದ ಇರ್ನ ಬೇಲೆ ಲಡೆದ ಕಲಟು ಒಂಜಾತ ಜೆತ್ತುದುಲ್ಲಾರೆ ಲಡೆದ ಕಲಟು ಜೆತ್ತುದಾರೀರು ಅವಳ ಪಗರಿದ ಮಂಚೋಡು ಜೆತ್ತುದಾರೆ ಲಕ್ಕೆರ ಆಪುಜಿರೆಗೆ ಆಂಡಲರೆ ಪೋಪುಣ ಪೋತೊಳಿ ಆಂಡ ಕೇನು ಜರೀರು ಎನ್ನ ಕಂಡನೆಗೆ ಇತ್ತೆ ಧರ್ಮದ ಬೋಧನೆ ಮಲ್ಪರು ಆಣಿ ಯಾನು ಸೂತಗಡುಪ್ಪನಾಗ ನಾನು ಸಭೆಗೂ ಒಯ್ತದೆ ಎನ್ನ ಸೆರಂಗಿ ಕೈ ಪಣ್ಣಾಗ ಏನು ಧರ್ಮ ಪ್ರಜ್ಞೆ ಓಳಿತನು ಅಂತ ಕೇಳಲ್ಲ ಅಜ್ಜಿರವರ ಸರ್ತಾಯಿರಿ ಜೆತ್ತುನ ಅಲ್ಪನೆ ಸರ್ತಾಯಿರಿ ಅಂದ ಮಗ ಈ ಪಣ್ಪುಣ ಬಾರಿ ಸತ್ಯವಾಯಿನ ವಿಷಯ ಯಾನ ಕೌರವನ ನುಪ್ಪು ತಿಂದುದಿತ್ತೇತ ಆಯ್ತು ಒಟ್ಟಿಗೆ ಆಯನ ಗುಣಲ ಎನ್ನೊಟ್ಟಿಗೆ ಅವು ಆಹಾರದೊಟ್ಟಿಗೆ ಬತ್ತದ ಎನ್ನ ನೆತ್ತೆರ ಅದಿತ್ತುಂಡು ನಿನ್ನ ಕಂಡನಿ ಅರ್ಜುನನ ಬಾಣದ ಪೆಟ್ಟಿಗೆಯನ್ನು ನೆತ್ತೆರು ಪೋದು 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 ಇತ್ತೆ ಧರ್ಮ ಪ್ರಜ್ಞೆ ಪುಟ್ಟುದುಂಡು ಇತ್ತೆ ಉಪ್ಪುನ ನೆತ್ತೆರವು ಧರ್ಮದ ನೆತ್ತೆರು ಅಂಚದೆ ಯಾನ ಉಪದೇಶ ಮಲ್ತೊಂದುಲ್ಲೇ ಎಂದು ಪನ್ಪೆರಿಗೆ ನಮ್ಮ ಜಗತ್ತುಡ್ಲ ಅಂಚನೆ ಒಂಜಾತಿ ಎಡ್ಡೆಪ್ಪದಂಚಿನಂಕ ಪೋವಡು ಒಂದಾಂಡ ಧರ್ಮ ಪ್ರಜ್ಞೆ ಬರಡು ಧರ್ಮ ಪ್ರಜ್ಞೆ ಪುಟ್ಟಾವಣೆ ಓವೊಂದಕ್ಕೆ ನೆಂಜಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಒಂಜಾತ ಆತು ವರ್ಷೊಡ್ದು ನಡಪವೊಂದು ಬತ್ತನಂಚಿನ ಪ್ರಯತ್ನ ಉಂಡತೆ ಅವು ಅಪಗ ಏಳು ಬೀಳು ಒಂದುಂಡು ಅವು ನಡತನಗಳೇ ಗೊತ್ತಾವನು ಜನತೆಗೆ ಏರಿಯಾಗಳಿಗೆ ಗೊತ್ತಾವಂದು ಒಂಜಿ ಪಾತೆರು ನಡೆಯುವವನು ಎಡವಿದರೆ ಆಶ್ಚರ್ಯವಿಲ್ಲ ಕುಳುನ ಅಂಚಿನ ಜನ ಒಂಚೂರು ಪೇಪರ್ ಬರ್ಪು ಮಲ್ಲೈಗೆ ಅಂದತೆ ನಡತನ ಎದಂಟಣದಲ್ಲ ಪಾಡ್ಬೇರೆ ಎಲ್ಲ ಪೇಪರ್ ಓಲಾಂಡ ಹುಚ್ಚು ಕಪ್ಪೆನ ಬತ್ತನ ಏರ್ಲ ಪೇಪರ್ ಪಾಡ್ಬೇರ ಹಾವು ಕಪ್ಪೆಯನ್ನು ನುಂಗಿತು ಒಳಾಂಡ ಉಂಡ ಕಪ್ಪೆ ಒಳಾಂಡ ಕೆಲಸದ್ದು ಹುಚ್ಚುನು ಬತ್ತನ ಎಂದುಂಟು ತೂತಾನ ನಿಂಕ್ಲ ಅಪರೂಪಡು ಬರ್ಪುಂಡು ಈತು ಮಲ್ಲೆಗೆ ಬರ್ಪುಂಡು ಕಪ್ಪೆಯು ಹಾವನ್ನು ನುಂಗಿತು ಅಂತ ಅಂದತೆ ವಿಷಯ ಯಾನ್ ಬನ್ಪಣೆ ಒಳಾಂಡ ಬ್ರೇಕಿಂಗ್ ನ್ಯೂಸ್ ಬರ್ಪುಣುಂದಾಂಡ ತೊಕ್ಕೊಟ್ಟಿನಲ್ಲಿ ಶಿಲಾಮಯ ಭಜನಾ ಮಂದಿರ ಉದ್ಘಾಟನೆಗೆ ರೆಡಿ ಆತನ ಒಂಜಿ ಬರಡು ಬ್ರೇಕಿಂಗ್ ನ್ಯೂಸ್ ಎಡ್ಡೆ ಸಂಭ್ರಮದ ಕಾರ್ಯಕ್ರಮ ಉಲ್ಪ ನಡತೊಂದುಂಡು ನಮ್ಮ ರಾಷ್ಟ್ರೀಯ ಆದರ್ಶಗಳುಂಡಿಗೆ ಅಪಗದ ತ್ಯಾಗ ಮಾತ ಇಜ್ಜಿಂದಾಂಡ ಇಂಚಿನ ಪೊರ್ಲುದ ಮಂದಿರ ಇನಿ ನಿರ್ಮಾಣ ಆರಿಗೆ ಸಾಧ್ಯತೆ ಇಜ್ಜಿಂದು ತೆರೆ ನೋಡಿ ನಮ್ಮ ಈ ಒಂಜಿ ಸಂದರ್ಭಡು ಗೀತೆ ಇನಿಪಿನವು ಭಾರಿ ಶ್ರೇಷ್ಠವಾಯಿನ ಬದುಕಿಗೆ ಬೋಡ್ತು ನಂಜಿನ ಪಠ್ಯ ಉಂಡು ಅಂದಾಂಡ ಅವು ಭಗವದ್ಗೀತೆ
ಆ ಪಠ್ಯವನ್ನು ಹೊರ ನಮ್ಮ ತುಯ್ಯಂಡ್ಯಾರ ನಮ್ಮ ಬದುಕಿಗೆ ಬೋಲ್ಪುಂಡು ಒಂಜೊಂಜಿ ಪಾಠ ಅಲ್ಲ ಒಂಜಿ ಪಾತೆರುಂಡು ಶಾಲೆಡ್ ಮತ್ತೆ ಪರೀಕ್ಷೆ ಮಾಡ್ಪೇರು ನಂಗೆ ಬೊಕ್ಕ ಪಾಠ ಮಲ್ತಿನ ಹಿಡಿದು ಬೊಕ್ಕ ಪರೀಕ್ಷೆ ಅನ್ಪೇರು ಶಾಲೆಡ್ ಅಂದತೆ ಎಲ್ಲ ನೀನು ರೆಡಿ ಹಾಕೊಂಡು ಅಂಡ ಅವಳು ದುಂಬು ಪಾಠ ಬದುಕಿಡು ಅಂಚತ್ತೆ ಸುರೂಟು ಪರೀಕ್ಷೆ ಬೊಕ್ಕ ಪಠ್ಯ ರೆಡಿ ಹಾಕೊಂಡು ಹಾಗೆ ಮಾಡಬಾರದಿತ್ತು ಹೀಗೆ ಮಾಡಬಾರದಿತ್ತು ಒಂಜು ಪಾಠ ರಡ್ಡು ಪಾಠ ಇಂಚ ದುಂಬು ಒಪ್ಪುಂಡು ಅಂಚಾದೆ ನಮ್ಮ ಭಗವಂತನ ಒಂಜಿ ಪರೀಕ್ಷೆ ನಮ್ಮ ಪಾಸ್ ಆವಡು ಎಂಚ ಪಾಸ್ ಆವಡು ಸುರೂಟ್ ಪಾಸ್ ಆವಡು ನಮ್ಮ ಎಲ್ಲ ಅಂಚಾವಡು ಇಂಚಾವಡು ಅಂದತ್ತೆ ಐನ್ ತೆರಿಪಾವಣೆ ಹೊಂದ್ಕೊಂಡ ಪರೀಕ್ಷೆಗೆ ರೆಡಿ ಆಪಣ ಇಂಚಿನ ಭಜನೆದ ಮೂಲಕ ಅಂತ ಬಂಡ ತಪ್ಪಾವಂತ ಇನ್ನು ಎಡ್ಡೆ ಒಂಜಿ ಸಂಭ್ರಮಡು ನಮ್ಮ ಉಲ್ಲ ಜಗತ್ತುಡು ಒಂಜಿ ಅತ್ತು ಶಾಂತಿ ನೆಮ್ಮದಿ ಬೋಡು ಅಂದಾಂಡ ನಂಗೆ ಭಜನೆ ಸಹಕಾರಿ ಭಜನೆ ಉಂಡು ಅಂದಾಂಡ ಅಲ್ಪ ತುಂಡು ತುಂಡಾಪಜಿ ಒಟ್ಟು ಕಟ್ಟುಂಡ ಕೆಲಸ ಆಪುಂಡು ಕೂಡುನ ಕೆಲಸ ಆಪುಂಡು ಅಂಚಿನ ಕೆಲಸ ಆವಡು ಐಕ್ ಸಂಘಟನೆಯಿಂದ ನೆನೊಂಜಿ ಪುದರ್ ಉಂಡು ಭಜನೆಯಿಂದ ಸಂಘಟನೆಯಿಂದ ಭಜನೆಯಿಂದ ಸಂಸ್ಕಾರ ಅಂತ ಒಂದು ಮಾತ ತೂಡು ಅಂದಾಂಡ ಭಜನಾ ಮಂದಿರದ ನಂಗೆ ಅಗತ್ಯತೆ ಉಂಡು ಸರಳ ವಿಧಾನ ದೇವಸ್ಥಾನದ ಇತ್ತನಂಚ ನಿಯಮಗಳು ಹಿಡಿದುವಂತೆ ಸಡಿಲ ಮಲ್ತದೆ ಭಜನಾ ಮಂದಿರಡು ಪೂಜೆಗೆ ಮಾತ್ರ ವ್ಯವಸ್ಥೆಗಳು ಉಂಡು ಏರೆಗಳ ಪೂಜೆ ಮನ್ಪೊಳಿ ಮಕ್ಕಳ ಅನುಕೂಲ ಅನ್ನದಂಡ ಪೂಜೆಡು ಪಾಲ್ಪಡೆವಳಿ ಅವು ಒಟ್ಟೊಟ್ಟಿಗೆ ಭಜನೆನೇ ಒಂಜಿ ರೀತಿ ಭಾರಿ ಗೌಜಿಡು ನಡಪಣಂಚಿನ ಕೇಂದ್ರ ಅಂದ್ಕೊಂಡು ಪಂಡರಾಪುರ ಮಾತೆಕ್ಲ ಮೂಲವಾದಿ ಇತ್ತನಂಚಿನ ಒಂಜಿ ಕ್ಷೇತ್ರ ಅಲ್ಲಿ ಪಡೆದು ಆ ತುದೆತ್ತ ಒಂಜಿ ಆತ ನೀರಿನ ಕೊಣತ ಮುಲ್ಪ ಸೇರಿಸ್ಬಾರ್ದಾಂಡ ನಿಜವಾದ ಅಡೆಗಳು ಒಂಜಿ ಸಂಕ ಬುಡಿಯಲೇಕ ಆತನ ಪಂಡ ತಪ್ಪ ಒಂದೊಂದು ಸಂಕ ಬುಡಿಯಪಾದಾರ ನಿಕ್ಲು ಬೊಕ್ಕ ನೆನೊಂಜಿ ಮೆಚ್ಚುಗೆದ ವಿಷಯ ನಿಕ್ಲೆ ನಾ ಪ್ರವಾಸದೊಂಜಿ ಉಂಡತೆ ವಿಚಾರ ಅವಳ ಭಾರಿ ಮೆಚ್ಚುಗೆದ ಕ್ಷೇತ್ರಗಳ ಸಂಪರ್ಕ ಬೋರ್ಡು ಆ ರೀತಿ ಬೋರ್ಡು ಅಂದ್ರೆ ನಿಕ್ಲು ಬಾರಿ ನೂದಿಡ್ದು ಹೆಚ್ಚಾದ ಒಂಜಿ ಆತ ಪ್ರವಾಸವನ್ನು ಮಲ್ತದಿಲ್ಲ ಒಂಜಿ ಕೀರ್ತಿದ ಒಂಜಿ ವಿಷಯನು ಒಪ್ಪಾದಾರಂದು ಏನು ಗ್ರೇತ ಒಂದೆ ಎಡ್ಡ ವಿಷಯ ಗೋಡು ನಾವು ಮನಸ್ಸುಗಳು ಬೋಡುನ ಮಾಡ ಮನಸ್ಸಿಜ್ಜಿಂದಾಂಡ ಓಳ ಮನ್ಪೇರ ನಂಗೆ ಸಾಧ್ಯತೆ ಇಜ್ಜಿ ದಾಸೇರಿ ಪಂಡೇರತ್ತೆ ಮನಸ್ಸುದ್ದ ದಾಂತಿನಾಯಿಗಿ ಮಂತ್ರದ ಫಲದಾದ ಮೇಶುದ್ಧ ದಾಂತಿನಾಯಿಗೆ ತೀರ್ಥದ ಫಲದಾದ ಒಂಜಾತ ಪನ್ಪೇರತ್ತೆ ದಾಸೇರಿಗೆ ಬುಡ್ಪಾದು ಕೊರ್ಪೇರ ಆಯ್ತ ಬಗೆಕ್ಕೆ ಈ ಒಂಜಿ ಸಂದರ್ಭಡು ಮೀಪುಣ ಇಂಚ ಮೀಯೊಡಿಗೆ ಮೀನು ಮೊದಲದೆಲಕ್ಕೆ ಮೀಂಡ ಯಾರುವ ಶುದ್ಧ ಆಪುಂಡತ್ತೆ ಅಂಚ ಅಂದು ಮೀನಿಗೆ ಶುದ್ಧ ಆಪುಂಡ ಹಾಕಿದಲ್ಲ ಗೇನೋದಯ ಆಪುಂಡ ಅಂತ ತೂಲೆ ನಿಕ್ಲಿ ಓಳಾಂಡ ಶ್ರೀಶೈಲೋಡು ಕಕ್ಕೆ ಎತ್ತನ ಎಂಚ ಒಂದು ತೂಲೆಗೆ ಅವು ಓಳಿತನಲ್ಲ ಒಂಜಿ ಐತೆ ಕೆಲಸನೇ ಅವು ಮಲ್ಪುಣೆಯತ್ತೆ ಅಂಚ ಅದು ಪರಿವರ್ತನೆ ಆವುಡು ಒಂದಾಂಡ ಪಿದೈ ಮೀದು ಉಳೈ ಮೀಯಂದನ ಎಂತುದು ಹೊರಗೆ ಮಿಂದು ಒಳಗೆ ಮೀಯದವನ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಅಣ್ಣ ಮುಲ್ಪ ಅಪವಾದ ಮುಳು ಮಾತ ಉಳೈಡೇ ನಿಕ್ಲು ಮೀತನಕ್ಲಿ ಅಂತುನಾಗ ಹಿಂಗೆ ಭಾರಿ ಸಂತೋಷ ಒಂದುಂಡು ಇನಿ ಓಲಾಂಡ ಸೆರೆಂಗದ ಅಪ್ಪೆನಕ್ಲೆ ಇಂಟು ಓಡುಂದಾಂಡ ಮುಳು ತೂವಳಿ ತೊಕೊಟುಡ್ಲಾರ ನಿಕ್ಲು ಮಾತ ಭಾರಿ ಗಡ್ದಿಡು ಒಯ್ದಾರ ನಿಕ್ಲು ಒಂಜಿ ಭಾರತೀಯ ನಾರಿ ಹೀಗೆ ಇರಬೇಕು ಒಂದು ಒಂಜಿ ಆದರ್ಶವಾದ ನಿಕ್ಲು ತೋಜ್ಪಾದಾರಿ ನೆತ್ತ ಪಿರೋಡಿ ಅಂತೂತನೇ ಒಂಜಿ ಯುವಶಕ್ತಿ ಅವು ಭಾರಿ ಮಲ್ಲ ಮಟ್ಟಡು ಮೂಳು ಬೇಲೆ ಮನ್ಪುಡು ಯಾನ್ ತೆರೆಯೊಂದೆ ಆ ಜವಣದ ಶಕ್ತಿಗೆ ಒಂಜಿ ತಾಟಿ ಪಾಡೋಡು ಈ ಸಂದರ್ಭಡು ಪಂಡೊಂದುಲ್ಲ ಯಾನು ಓಲಾಂಡ ಈ ಚಾವಡಿ ಹಿಡ್ದು ಜತ್ತದು ಪೊಣಂಗೆ ಜೋಕ್ಲಿಕ್ಕೇನಿರು ಆಮೇಲೆ ಆಗ ಇರು ಅಪ್ಪೆನಕ್ಲೇನು ಪಣ್ಣೆ ಅಣ್ಣನಕ್ಲೇನು ಪಣ್ಣು ಎಂಕ್ಲೇನು ದಾಲ ಪಂತಿಜಿ ಆ ಯುವ ಪೀಳಿಗೆ ಉಂಡತೆ ಐಕ್ಲೊಂಜಿ ತಾಟಿ ಪಾಡೋಡು ಎಲ್ಲೇ ಒಳ್ಳೇದು ಬರ್ಪೇರಾಕ್ಲಿ ಎಲ್ಲಂಜಿದ ಶತಮಾನೋತ್ಸವ ಆನಗ ಎಂಕ್ಲು ಇತ್ತ ಅಪಗ ಏನಿಪಿನ ಅಕ್ಲು ಪಣ್ಪೇರು ಐಕ್ ಬೋಡಾದು ಈ ಒಂಜಿ ಅಮೃತ ಮಹೋತ್ಸವ ಶತಮಾನದ ಸಂಭ್ರಮಗೂ ಮುನ್ನುಡಿ ಆವಡು ಈ ಸಂದರ್ಭದ ಹಾರೈಕೆ ಮಲ್ತೊಂದು 1000 ವರ್ಷಕ್ಕೆ ದಾಲ ತೊಂದರೆಜ್ಜಿ ನಾವು ಮೆದಿಕಂದು ಮಂದಿರ ಮೆದಿಕಂದು ಶಾಶ್ವತವಾಯಿನ ಒಂಜಿ ಕಟ್ಟಡ ನಿರ್ಮಾಣ ಆತನು ನಿಜವಾದಲ್ಲ ಒಪ್ಪಿಗೆದ ವಿಚಾರ ಅಂತ ಪಂಡೊಂದು ಸಾಧ್ಯ ಅಂಡ ಪಂಡರಪುರವನ್ನು ಪಿದೈತು ಓಡ್ಚಿ ತನ್ನ ಉಡಲು ನಮ್ಮ ಶರೀರನೇ ಪಂಡರಾಪುರ ಮನ್ಪುಗ ಅಂದ ಪಂಡೊಂದು ಅಲ್ಪ ನಿರಂತರ ಭಜನೆ ನಡ್ತೊಂದು ಪಡಂದು ಈ ಸಂದರ್ಭಡು ಪಂಡೊಂದು ಪಂಡರೀನಾಥೆ ಅನುಗ್ರಹ ಮಲ್ತೊಂದು ಪಡಂದು ದೇವರೆಡ ಪ್ರಾರ್ಥನೆ ಮಲ್ತೊಂದು ಎಲ್ಲ ಪಣುಯರು ಸ್ವಾಮಿಲು ಭಾರಿ ಸೀರಿಯಸ್ ಪಂಡಿರು ಮಾರ ಈ ಆಧ್ಯಾತ್ಮಿಕತೆನ ಇಂಚಲ ಪಂಡು ಎಂಚ ನಂಗೆ ಒಪ್ಪಾಯರೆ ಸಾಧ್ಯ ಉಂಟಾ ಅಂತ ಖಂಡಿತವಾದಲ್ಲ ಸುಲಭ ಉಂಡು ಆಧ್ಯಾತ್ಮಿಕತೆ ಎಂದರೆ ತನ್ನನ್ನು ತಾನು ಅರಿತುಕೊಳ್ಳುವುದು ತನ್ನನ್ನು ತಾನು ತೆರಿಪುನವೇ ಆಧ್ಯಾತ್ಮಿಕತೆ ಭಾರತದ ಅಂತಃಸತ್ವ ಉಂಡು ಅಂದಂಡ ಅವು ಆಧ್ಯಾತ್ಮಿಕತೆ ಎಂದು ಪಂಡೀರು ಈ ಒಂಜಿ ಸಂದರ್ಭಡು ಇನಿ ಸೇರ್ನಂಚಿನ ಮಾತರಿಗಳ ಹಿಂಗೆ ಮಾತ ಖುಷಿ ಆಗ್ಬಿಡು ಮಾತ ಹಿರಿಯಕ್ಲು ಪಿರ ಹೊಡ್ದು ಆಮೆ ಹಿಡ್ದು ಈ ಮೇಡ್ದು ಒಂಜಿ ತೆಲಿಕದ ಮನೆ ಮಾತಾಡ್ತಾನೆ ಮೇರಡೆ ಕೇಂಡೆ ನಾರು ಯಾನೊಂಜಿ 20-30 ವರ್ಷದ ಮೀರು ನಡೆ ಬರ್ತದೆ ಒಡಿರಿಗೆ ಒಂದು ಪಂಡ್ರಿ ಯಾನ್ಲ ಎಲ್ಲಿ ಎತ್ತಿ ಅಂದ್ಪಂಡೆ ಆರ್ಲ ಎಲ್ಲಿ ಎತ್ತಿರಿಗೆ ಆರ್ಲಿಲ್ಲ ಯಾನ್ಲ ಎಲ್ಲಿ ಎತ್ತೆ ಒಂಜಾತ ಅಂದ 4 ವರ್ಷ ಅವು
ಭಾರಿ ಪಿರವದ ಸಂಗತಿ. ಎನ್ನ ಈ ಆಧ್ಯಾತ್ಮದ ಬದುಕಿಗೆ ಒಂದು 40 ವರ್ಷ ಆತು ನಾನು ಶುರು ಮಾಡ್ತದೆ. ಒಂಜಾತ ಹಿಂಗೆ ನೆನಪುಂಡು ತಿರ್ತಿ ಇಲ್ಲಾಡು ಉದಲ್ ಪತ್ತಿತ್ತುನ ಜಾಗಿನ ಮೆಲ್ಲ ಪತ್ತು ಮಿತ್ತು ಬತ್ತದ ಅನ್ನಗ ಮೇರು ಬೈದೇರಿ ಹಿಂಗ್ಲೆ ತಿಕ್ಕಿದೇರಿ ಒಂದು ಎಡ್ಡೆ ನೆನಪಿನ ಹಿಂಗ್ಲಿದ್ದ ಪಟ್ಟೊಂಡ ಏಪಲ ಬದುಕಿನಿಪಿನವು ಯಾನು ಒಂಜೇ ಪಾತೆರ ಪನ್ಪುಣು ಭಜನೆಗೆ ನೆನಂಜು ಪುದರ್ ಹನುಮಂತೆ ಇನಿ ಚೈತ್ರ ಮಾಸದ ಒಂಜಾತ ನೀವು ಈ ಸಮಯಡು ನಮ್ಮಡ ರಾಮನವಮಿ ಹನುಮ ಜಯಂತಿ ಬರ್ಪಣಂಜನ ಪುಣ್ಯ ಕಾಲಡು ನಮ್ಮ ಉಲ್ಲ ನೆತ್ತ ಸಮರ್ಪಣೆ ಎಲ್ಲ ಅವೇ ಕಾಲೋಡ ಚೈತ್ರ ಮಾಸೋಡೆ ಅವೊಂದುಂಡು ಬಾರಿ ಸುಗ್ಗಿ ತಿಂಗಳು ಒಂದು ಪನ್ಪನಮ್ಮ ಪುಣ್ಣಮೆದ ಎದುರು ಪುಗ ಆ ಕೆಲಸಗಳು ಮತ್ತು ಆ ಒಂದು ಪುಣಂಚಿನ ಕಾಲಲ್ಲ ಅಂದು ಈ ಒಂಜಿ ಸಂದರ್ಭಡು ನಿಜವಾದ್ರೆ ನಮ್ಮ ಒಂಜಿ ಸಂಕಲ್ಪ ಮಾಡ್ಕೊಡು ಎಂಕು ತೋಜನೆ ಅಯೋಧ್ಯೆಡು ರಾಮ ಮಂದಿರ ನಿರ್ಮಾಣಗೂ ಅಡಿಕಲ್ಲು ಪಾಡ್ದು ನಮ್ಮ ಕಾಲೋಡ ಅವು ನಿರ್ಮಾಣ ಆಪಣಂಚಿನ ಒಂಜಿ ಕೆಲಸ ಕಾರ್ಯ ಆ ಒಂದು ಉಂಡು ಅಂದಾಂಡ ಐಕ್ ಪೂರಕವಾದ ದುಂಬೇ ಮುಲ್ಪ ಈ ಒಂಜಿ ಭಜನಾ ಮಂದಿರ ನಿಕ್ಲು ನಿರ್ಮಾಣ ಮಂತದಾರಂದಾಂಡ ಐಕ್ ಅವು ಸಾಕ್ಷಿ ಆವಡೊಂದು ಈ ಸಂದರ್ಭಡು ಪಂಡೊಂದು ಸೇರ್ನಂಚಿನ ಮಾತೆರಿಗಳ ದೇವರೆಡ್ಡೆ ಪುದಿಪಾವಡು ಹನುಮಂತ ಇನಿಪಿನಕ್ಕೆ ಹನುಮಂತನ ಉಪಾಸನೆ ಯಾರು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟು ತ್ವಂಚ ಹನುಮ ಸ್ಮರಣಾತ್ ಭವೇತ್ ಪಂಡೊಂದು ಸಾಧ್ಯಾಂಡ ಭಜನೆ ಮಲ್ಪುಗ ಬಂದನೋನು ಕಲ್ಪನೆ ಕೆಲಸ ಭಜನೆ ಮಲ್ಪುಂಡು ಬಾಬಾ ಬಂದನೋಡ್ದು ಅಂಚಿ ಕಡಪೋಡು ಉಂದಾಂಡ ನಂಗೆ ಭಜನೆ ಸಹಕಾರಿ ಎಂದು ಪಂಡೊಂದು ಸೇರ್ನಂಚಿನ ಮಾತ್ರೆಗಳು ಕೊಡೋರು ಎಡ್ಡೆ ಪುದಿಪಾವಡು ದಿಂಜಿನ ಸಭೆ ಪೂರೆಗಳು ಕೊಡೋರು ಎಡ್ಡೆ ಪುಣ್ಮ ದೇವರೆಡ ಪ್ರಾರ್ಥನೆ ಮಂತೊಂದು ಎನ್ನ ರೆಡ್ ಪಾತೆರು ಅಂತವೆ ಅವಧೂತ್ ಚಿಂತನ್ ಗುರುದೇವದತ್ತ ಗುರುಗಳಾದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರಿಗೆ ಸಾದರ ಪ್ರಣಾಮಗಳು. ಮಂದಿರ 75 ವರ್ಷವನ್ನು ಸುಗಮವಾಗಿ ದಾಟಬೇಕಿದ್ದಲ್ಲಿ ರಾತ್ರಿ ಹಗಲೆನ್ನದೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಶ್ರಮಿಸಿದ ಹಿರಿಯರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಹಾಗಿರುವಾಗ ಸದ್ಯ ಮಂದಿರದ ಜೊತೆ ಒಡನಾಟವಿರುವ 13 ಜನ ಸದಸ್ಯರನ್ನು ನಾವು ಈ ವೇದಿಕೆಯಲ್ಲಿ ಅಮೃತ ಗೌರವವನ್ನು ನೀಡಿ ಸನ್ಮಾನಿಸುವ ಸದುದ್ದೇಶವನ್ನಿಟ್ಟುಕೊಂಡಿರುತ್ತೇವೆ. ಅಮೃತ ಗೌರವವನ್ನು ಸ್ವೀಕರಿಸಲಿರುವ ಮಂದಿರದ ಹಿರಿಯ ಸದಸ್ಯರ ವಿವರವನ್ನು ಸಭೆಯ ಮುಂದಿಡಲಿದ್ದಾರೆ ಮಂದಿರದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗೇಶ್ ತೊಕ್ಕೊಟ್ಟು ಇವರು. ನೆರೆದ ಎಲ್ಲರಿಗೂ ಒಲವಿನ ನಮಸ್ಕಾರ. ಸೂತ್ರಮರೆತ ಗಾಳಿಪಟ ಎಷ್ಟು ಎತ್ತರಕ್ಕೆ ಮೀರಿತು. ಮೇಲೇರಿದವರಿಗೆ ಬಂದ ದಾರಿ ಮತ್ತು ದಾರಿಯಲ್ಲಿ ಬಂದವರ ನೆನಪಿರಲೇಬೇಕು. 75ರ ಈ ಸುದೀರ್ಘ ಯಾತ್ರೆಯಲ್ಲಿ ಮಂದಿರದ ಸದಸ್ಯರಾಗಿ ಶ್ರಮಿಸಿ ನಮ್ಮನ್ನು ಅಗಲಿ ಹೋದ ಹಿರಿಯರಿಗೆ ವಿಠಲ ಸಾಯುಜ್ಯ ಪ್ರಾಪ್ತಿಗಾಗಿ ನಾವೆಲ್ಲರೂ ಒಂದು ಕ್ಷಣ ಎದ್ದು ನಿಂತು ಮೌನ ಗೌರವ ಸಲ್ಲಿಸೋಣ. ಶಾಂತಿ. ಪ್ರಿಯರೇ, ದೀರ್ಘಕಾಲದರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಹಿರಿಯರನ್ನು ಇಂದಿನ ಅಮೃತ ಮಹೋತ್ಸವ ವೇದಿಕೆಯ ಸುಧರ್ಮ ವೇದಿಕೆಯಲ್ಲಿ ಅಮೃತ ಗೌರವ ನೀಡಿ ಸನ್ಮಾನಿಸುವ ಕ್ಷಣವಿದು. ಮೊದಲ ಅಮೃತ ಮಹೋತ್ಸವ ಗೌರವ ಸ್ವೀಕರಿಸಬೇಕಾಗಿ ಹಿರಿಯ ಸದಸ್ಯರಾದ ಶ್ರೀ ಪದ್ಮನಾಭ ಕಾರ್ಪೆಂಟರ್ ಅವರನ್ನು ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ದಿವಂಗತ ಪುತ್ತಮ್ಮ ಬೆಳ್ಚಾಡ್ತಿ ಮತ್ತು ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಗುಳಿಗಪಾತ್ರೆಯಾಗಿದ್ದ ದಿವಂಗತ ಶ್ರೀ ಬೀರ ಬೆಳ್ಚಪ್ಪಾಡರವರ ಪುತ್ರ. ಮಂದಿರದ ಹಿಂಭಾಗದ ಮನೆ ಇವರಿಗೆ ಮಂದಿರದ ಕುರಿತು ವಿಶೇಷ ಕಾಳಜಿ. 50 ವರ್ಷಗಳಿಂದ ಸದಸ್ಯರಾಗಿ, ಗೌರವಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ವರ್ಷಂಪ್ರತಿಯ ಚೌತಿ ಪೂಜೆಯ ಸೇವಾರ್ಥಿ ಇವರು. ಇಂದಿಗೂ ಮಕ್ಕಳು ಯುವಕರೊಂದಿಗೆ ಕುಣಿತ ಭಜನೆ ಮಾಡುವ ಉತ್ಸಾಹ ಇವರದ್ದು. ಮುಂದಿನ ಗೌರವಕ್ಕಾಗಿ ಶ್ರೀ ಗಂಗಯ್ಯಗಟ್ಟಿಯವರನ್ನು ಸ್ವಾಗತಿಸೋಣ. ಇವರು ತೊಕ್ಕೋಟು ಭಟ್ನಗರದ ದಿವಂಗತ ತ್ಯಾಂಪಗಟ್ಟಿ ಮತ್ತು ಅಕ್ಕಮ್ಮ ಗಟ್ಟಿಯವರ ಪುತ್ರ. 55 ವರ್ಷಗಳಿಂದ ಸದಸ್ಯರಾಗಿ, ಗೌರವಾಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಭಜನಾ ಸಂಚಾಲಕರಾಗಿ ಸೇವೆ ಸಲ್ಲಿಸಿದವರು. ತಬಲಾ, ಹಾರ್ಮೋನಿಯಂ ವಾದಕರಾಗಿರುವ ಇವರು ಮಂದಿರದ ಎಲ್ಲ ಕಾರ್ಯಕ್ರಮಗಳಿಗೂ ತಪ್ಪದೆ ಹಾಜರಾಗುವವರು. ಶ್ರೀ ಕೆ ನಾರಾಯಣ ಗಟ್ಟಿಯವರನ್ನು ಮುಂದಿನ ಅಮೃತ ಗೌರವಕ್ಕಾಗಿ ಸ್ವಾಗತಿಸೋಣ. ದಿವಂಗತ ಲಕ್ಷ್ಮೀಗಟ್ಟಿ ಮತ್ತು ಕೊರಗಪ್ಪ ಗಟ್ಟಿಯವರ ಪುತ್ರರಾಗಿರುವ ಇವರ 53 ವರ್ಷಗಳಿಂದ ಮಂದಿರದ ಸದಸ್ಯರು. ಒಳ್ಳೆಯ ಹಾರ್ಮೋನಿಯಂ ವಾದಕರು, ಶಾಸ್ತ್ರೀಯ ಮಾದರಿಯ ಭಜನ್ ಗಾಯಕರು. ತಂಡದಲ್ಲಿ ಆರಂಭದ ಭಜನೆ ಅವಕಾಶ ಇವರಿಗೇ ಸಲ್ಲುತ್ತದೆ. ಉಪಾಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ, ಭಜನಾ ಸಂಚಾಲಕರಾಗಿ ಸೇವೆ ಸಲ್ಲಿಸಿದವರು. ಇವರನ್ನು ಮುಂದಿನ ಗೌರವ ಸ್ವೀಕಾರಕ್ಕಾಗಿ ಆಹ್ವಾನಿಸೋಣ. ದಿವಂಗತ ಪೂವಮ್ಮ ಪೂಜಾರ್ತಿ ಮತ್ತು ರಾಮ ಪೂಜಾರಿಯವರ ಪುತ್ರರಾಗಿರುವ ಇವರು ಕೆರೆಬೈಲ್ ನಿವಾಸಿ.
60 ವರ್ಷಗಳಿಂದ ಮಂದಿರದ ಸದಸ್ಯರು. ಅತಿ ಹಿರಿಯ ಸದಸ್ಯರಲ್ಲಿ ಒಬ್ಬರು ಭಾಸ್ಕರ್ ಕಾಪಿಕಾಡು ಇವರನ್ನು ಸ್ವಾಗತಿಸೋಣ. ಭಾಸ್ಕರಣ್ಣ 55 ವರ್ಷಗಳಿಂದ ಮಂದಿರದ ಸದಸ್ಯರು. ದಿವಂಗತ ಗಂಗಯ್ಯ ಸಪಲ್ಯ ಮತ್ತು ಭಾಗಿ ದಂಪತಿಗಳ ಪುತ್ರ. ಮಂದಿರದ ತಬಲಾ ಹಾರ್ಮೋನಿಯಂ ವಾದಕರು, ಒಳ್ಳೆಯ ಭಜನಾ ಗಾಯಕರು, ನಗರ ಭಜನೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವವರು. ಉಪಾಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ, ಭಜನಾ ಸಂಚಾಲಕರಾಗಿ ಕೂಡ ಸೇವೆ ಸಲ್ಲಿಸಿದವರು. ಅವರಕ್ಕಾಗಿ ಸ್ವಾಗತಿಸೋಣ. ತೊಕ್ಕೋಟಿನ ಭಜನಾ ಪರಂಪರೆಯಲ್ಲಿ ರಮೇಶಣ್ಣನವರದು ಮಹತ್ವದ ಹೆಸರು. ದಿವಂಗತ ಶಾಂಬ ಮತ್ತು ಪೂವಪ್ಪ ಕೊಟ್ಟಾರಿಯವರ ಪುತ್ರ. ಮರಣದ ಭಜನೆ ಇಂದಿಗೂ ಉಳಿದು ಬರಲು ಕಾರಣಕರ್ತರು. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳಲ್ಲಿ ಎಷ್ಟೋ ಏಕಾಹ ಭಜನೆ, ಅಖಂಡ ಭಜನೆ ನಿರ್ವಹಿಸಿದವರು. ಇವರು ಹಾಡುವ ರಾಮನ ಅವತಾರ ಭಜನೆಗೆ 3 ಜಿಲ್ಲೆಗಳಲ್ಲೂ ಬಹಳ ದೊಡ್ಡ ಬೇಡಿಕೆ ಇದೆ. ತಬಲಾ, ಹಾರ್ಮೋನಿಯಂ, ಅಭಂಗ, ಮಂಗಳ ಗಾಯನ ಎಲ್ಲದರಲ್ಲೂ ಎತ್ತಿದ ಕೈ. ಹಲವು ಸನ್ಮಾನ ಗೌರವಗಳಿಗೆ ಪಾತ್ರರಾದವರು. ಸಂಸ್ಕಾರ ಭಾರತಿ ಪುರಸ್ಕಾರ ಪಡೆದವರು. 16 ವರ್ಷ ಪ್ರಾಯದಲ್ಲೇ ಭಜನೆಗೆ ಬಂದವರು. 40 ವರ್ಷಗಳಿಂದ ಮಂದಿರದ ಒಡನಾಟದಲ್ಲಿದ್ದಾರೆ. ಶ್ರೀ ಕೆ ಕೃಷ್ಣಪ್ಪ ಗಟ್ಟಿಯವರು ಶ್ರೀ ರಾಮಚಂದ್ರ ಆಚಾರ್ಯವರನ್ನು ಚಪ್ಪಾಳೆಯೊಂದಿಗೆ ಮುಂದಿನ ಗೌರವಕ್ಕಾಗಿ ಸ್ವಾಗತಿಸಿದ್ದಾರೆ. ಭಜನೆ ನಡೆಯುವ ಮನೆಯ ರಾಮಚಂದ್ರ ಆಚಾರ್ಯವರು ಹಿರಿಯ ಭಜನಾ ಕಲಾವಿದರಾಗಿದ್ದು, ದಿವಂಗತ ಜನಾರ್ದನ ಆಚಾರಿ ಮತ್ತು ನೇತ್ರಾವತಿ ದಂಪತಿಗಳ ಪುತ್ರರಾಗಿರುವ ಇವರು ಒಳ್ಳೆಯ ಭಜನೆ ಗಾಯಕರು, ಹಾರ್ಮೋನಿಯಂ, ತಬಲಾ ವಾದಕರು. ಮಂದಿರದ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯರು. 45 ವರ್ಷಗಳಿಂದ ಮಂದಿರದ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಭಜನಾ ಸಂಚಾಲಕರಾಗಿ, ಪ್ರಸ್ತುತ ಆಡಳಿತ ಮಂಡಳಿಯ ಜೊತೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮುಂದಿನ ಅಮೃತ ಗೌರವ ಸ್ವೀಕರಿಸಲು ಶ್ರೀ ಗಂಗಾಧರ ಶೆಟ್ಟಿಯವರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ದಿವಂಗತ ಮುತ್ತಕ್ಕ ಶೆಟ್ಟಿ ಮತ್ತು ರಾಮಣ್ಣ ಶೆಟ್ಟಿಯವರ ಪುತ್ರರಾಗಿರುವ ಇವರು ನಮಗೆಲ್ಲರಿಗೂ ಅಣ್ಣನಾಗಿಯೇ ಪ್ರೀತಿ ಪಾತ್ರರು. 40 ವರ್ಷಗಳಿಂದ ಭಜನಾ ಮಂದಿರದ ಒಡನಾಟದಲ್ಲಿದ್ದಾರೆ. ಮರಣದ ಭಜನೆ, ಏಕಾಹ ಭಜನೆ, ಅಭಂಗ, ಮಂಗಳ ನಿರ್ವಹಣೆಯಲ್ಲಿ ನಿಪುಣರು. ದೈಹಿಕ ಸಮಸ್ಯೆ ಇದ್ದರೂ, ಶಾಲಾ ವಿದ್ಯೆ ಇಲ್ಲದಿದ್ದರೂ 100ಕ್ಕಿಂತಲೂ ಹೆಚ್ಚು ಭಜನೆಯನ್ನು ಒಮ್ಮೆ ಕೇಳಿದರೆ ಸಾಕು ಕಂಠಪಾಠ ನೆನಪಿಡುವವರು. ಹಲವು ಸನ್ಮಾನಗಳಿಗೆ ಪಾತ್ರರಾದವರು. ಸುತ್ತಮುತ್ತಲ ಹಲವು ಭಜನಾ ಸಂಘಗಳ ಒಡನಾಟದಲ್ಲಿ ಇರುವವರು. ಮುಂದಿನ ಗೌರವಕ್ಕಾಗಿ ಶ್ರೀ ಉಮೇಶ್ ಶೆಟ್ಟಿ ಅವರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ನಾರಾಯಣ ಶೆಟ್ಟಿಯವರ ಪುತ್ರರಾಗಿರುವ ಇವರು 40 ವರ್ಷಗಳಿಂದ ಮಂದಿರದ ಸದಸ್ಯರು. ಮಂದಿರದ ಸ್ವಾಗತ ದ್ವಾರದ ಪ್ರಾಯೋಜಕರು. ಇಲ್ಲಿವರೆಗಿನ ಮಂದಿರದ ಕೆಲಸ ಕಾರ್ಯಗಳಿಗೆ ಉದಾರ ದೇಣಿಗೆ ನೀಡಿರುವವರು. ಪ್ರತಿ ವರ್ಷ ಮಂದಿರದ ಪೈಂಟಿಂಗ್ ಕೆಲಸವನ್ನು ಬಹಳಷ್ಟು ಕಡಿಮೆ ದರದಲ್ಲಿ ಮಾಡಿಕೊಡುತ್ತಿದ್ದಾರೆ. ಮುಂದಿನ ಸನ್ಮಾನಕ್ಕಾಗಿ ಶ್ರೀ ರವೀಂದ್ರ ಕೃಷ್ಣನಗರ ಇವರನ್ನು ಬರಮಾಡಿಕೊಳ್ಳೋಣ. ಐವತ್ತು 60 ವರ್ಷಗಳ ತನಕ ಮಂದಿರದ ವಿದ್ಯುತ್ ದೀಪಾಲಂಕಾರವನ್ನು ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸುತ್ತಿದ್ದವರು. ದಿವಂಗತ ರಾಜೀವಿ ಮತ್ತು ಚನ್ನಪ್ಪ ಪೂಜಾರಿ ದಂಪತಿಗಳ ಪುತ್ರರಾಗಿರುವ ಇವರು ಮಂದಿರದ ಬಗ್ಗೆ ಅಪಾರ ಅಭಿಮಾನವುಳ್ಳವರು. ಶ್ರೀಮತಿ ಸುಂದರಿ ಅವರನ್ನು ಗೌರವಕ್ಕಾಗಿ ಸ್ವಾಗತಿಸೋಣ. ಸಿರ್ದೆ ಮತ್ತು ಐತಪ್ಪ ಬೆಳ್ಚಪಾಡರ ಪುತ್ರಿಯಾಗಿರುವ ಇವರು ಕಳೆದ 40 ವರ್ಷಗಳಿಂದ ಮಂದಿರದ ಪರಿಚಾರಿಕೆಯಾಗಿ ಸ್ವಚ್ಛತೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಮಹಿಳಾ ವಿಭಾಗದ ಹಿರಿಯ ಸದಸ್ಯರಾಗಿರುವ ಇವರು ಮಂದಿರದ ಉಪಾಧ್ಯಕ್ಷೆಯಾಗಿ, ಗೌರವ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀ ಸುಕುಮಾರ ಸಾಲ್ಯಾನ್ ಇವರನ್ನು ಅಮೃತ ಮಹೋತ್ಸವ ಗೌರವಕ್ಕಾಗಿ ಸ್ವಾಗತಿಸೋಣ. ಶಾಲೆಗೆ ಹೋಗುತ್ತಿದ್ದ ಹುಡುಗನಾಗಿದ್ದ ಕಾಲದಿಂದಲೂ ಮಂದಿರದ ಅಂಗಳದಲ್ಲೇ ಬೆಳೆದವರು. 40 ವರ್ಷಗಳಿಂದ ಮಂದಿರದ ಸದಸ್ಯರು. ಕಳೆದ 30 ವರ್ಷಗಳಿಂದ ನಿತ್ಯ ಪೂಜೆ 2 ಹೊತ್ತಿಗೆ ನಿಭಾಯಿಸುವುದಲ್ಲದೆ ಉತ್ಸವ ಕಾರ್ಯಗಳನ್ನು ನಿರ್ವಹಿಸುವ ಮಂದಿರದ ಅರ್ಚಕರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅರ್ಚಕತನದ ಪುಣ್ಯ ಕಾರ್ಯವನ್ನು ಮುಂಜಾನೆ ಮತ್ತು ಮುಸ್ಸಂಜೆಗೆ ಒಂದು ದಿನವೂ ತಪ್ಪದಂತೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರುತ್ತಿರುವ ಸುಕುಮಾರಣ್ಣನನ್ನು ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ.
ವಿನಾಶಾಯ ಭವನಾಶಾಯ ಶೀಶಾಯ ಗುಣರಾಶಿವೆ ಹೃದಯಾಯ ಶುದ್ಧ ವಿದ್ಯಾಯ ಮಧ್ಯಾಯ ಚತುನಮೋ ನಮಃ. ವೇದಿಕೆ ಹಿಡಿದು ಆಸಿನ ಅದು ಶುಭ ಆಶೀರ್ವಾದ ಮಲ್ತಿನ ಒಡಿಯರದ ಸ್ವಾಮಿಲು ಅಂಚನೆ ವೇದಿಕೆ ಹಿಡಿತಿನ ಮಾತಾ ಎನ್ನ ಧರ್ಮ ಒರಿಪುಣ ಧರ್ಮಾತ್ಮೀಯರಿಗೆ ವಂದನೆ ಸಲ್ಲಿಸ ಒಂದು ಎದುರುಡಿತಿನ ಅಪ್ಪೆಲ್ಲೆಗೆ ಸೊಲ್ಮೆನೆ ಸಂದ ಒಂದು ಒಂಜಿ ವಿಶೇಷ ಸಾನ್ನಿಧ್ಯ ನಮ್ಮ ಸೇರೊಂದ 1947 ಸ್ವಾತಂತ್ರ್ಯ ಪರಿಣಿನ ವರ್ಷಡೇ ಒಂಜಿ ಭಜನಾ ಮಂದಿರ ಆಯ್ನ ವರ್ಷ ಎಂಕಿನಿ ಖುಷಿಯೈನ ಜನ ಗಂಡ 13 ಜನ ಗೌರವಾನ್ವಿತರ ಸನ್ಮಾನ ಮಲ್ಪನಾಗ ಇತ್ತಿನ ವ್ಯವಸ್ಥೆ ಒಂಜಿ ರಾಜ್ಯೋತ್ಸವ ಪ್ರಶಸ್ತಿ ಕೊರ್ನಾಗಲ ಒಂಜಿ ಕಂಡೀಷನ್ ಬಾರ್ದು ಪೇರ 25 ವರ್ಷ ಮೀರಿದು ಪೋಡು ಆ ವ್ಯವಸ್ಥೆ ನಮ್ಮ ಭಜನಾ ಮಂದಿರಲ್ಲ ಮಲ್ತಿರದ ಚಂದ್ರಾಸನ ಮಾತ ಸೇರಿದು ದಯಪಂಡ ಕೆಂಡ ಕಟು ಸತ್ಯವೇನ ಪಾತ್ರ ಪಣೊಂದುಲ್ಲೆ 1 ಪೈಸೆ 2 ಪೈಸೆ 3 ಪೈಸೆ 5 ಪೈಸೆ 10 ಪೈಸೆ ನಾಲಣದ ಕಾರ್ಬಾರ್ಡ್ ಮಲ್ತಿನ ಭಜನಾ ಮಂದಿರ ಇನಿ 1 ಪೈಸದ ವ್ಯಾಲಿ ಎಂಜನ ಕೆಂಡ ವೇದಿಕೆ ಎಡುಕುಲ್ ದಿನ 13 ಗಂಟೆಗೆ ಎಂಡ ಗೊತ್ತಾವು 1 ಪೈಸೆಗೆ ಏತು ಮೌಲ್ಯ ಎತ್ತಂಡು ಆ ಕಾಲ ನಾನು ಹೊಂದೊಂದಿನಿ ಪಣಪುಣದ ಕೆಂಡ ಇನ್ನಿತ ಜೋಕುಲೆಗೆ ಹೆಚ್ಚು ಪೊರ್ತದೆ ಪೂಜಿ ಕಾಲ ಅಕಾಲ ಆತಂದು ಜೋಕುಲು ಭರತನಾಟ್ಯ ಜೋಕುಲು ಮೇಕಪ್ ಮಲ್ತ ಕುಲ್ದೆ ಏರಾಕ್ಲೆ ಏರಲ್ಲ ಬಚ್ಚ ಒಂದೆ ಕೇವಲ 2 ನಿಮಿಷ ಇನಿ ಆ 1 ಪೈಸದ ಕಾರ್ಬನ್ ತೋಡ್ದಂಡ ಇನ್ನಿತ ಜೋಕುಲಿಗೆ 1 ಪೈಸದ ನಾಣ್ಯ ತೂದು ಉಪಾಯರು ಇನಿ ಜೋಕುಲು 2,000 ನೋಟು 500 ನೋಟು ತೂದಿತ್ತಲ್ಲ ಈ ವೇದಿಕೆ ಕುಲ್ದಿನ ಹಿರಿಯಾಕುಲು 2,000 ನೋಟು ಕೈಟ್ ಪತ್ತದ ಬೆನ್ನದು ಉಪಾಯರು ಕಾಲ ಪರಿವರ್ತನೆ ಜಗದ ನಿಯಮ ಕಾಲ ಪರಿವರ್ತನೆ ಆತಂದು ದುಂಬದ ಕಾಲಡು ಬೀಡಿದ ಸೂಪದಟ್ಟಿಟ್ಟು ನಟದು ಕೊಂದತ್ತದು ಉಪ್ಪೆರಲ್ಲ ಯಾರು ಭಜನಾ ಮಂದಿರಗೋಸ್ಕರ ఆయన ಹೇಳಿದ್ರ ಇನಿ ಅಂಚದ ನಟ್ಟಾಟಿಗೆ ಹೆಜ್ಜಿ ಬೋಡಾಯಿನ ವ್ಯವಸ್ಥೆ ಯಾನ್ ದಾಯಪಂಡ ಗೆಂಡ ಒಂಜಿ 2 ವರ್ಷ ದುಂಬು ನಂಗೆ ಬಾರಿ ಮಲ್ಲ ಬರಗಾಲ ಬತ್ತಿತ್ತನು ಕೋವಿಡ್ ಬಂದಿದ್ದು ಆ ಕೋವಿಡ್ ಬಂದಾಗ ನಮ್ಮ ಉಳ್ಳಾಳ ಭಗವತಿನ ಅವಡು ಸೋಮೇಶ್ವರ ಅವಡು ಅಥವಾ ತಲಪಾಡಿ ದುರ್ಗಾ ಪರಮೇಶ್ವರ ಅವರು ಜಾತ್ರೆ ಅನ್ನಗೆ ಯಾನು ತೂತಿನ ಖಾಲಿ 7 ಗಂಟೆಯಿಂದ ಜಾತ್ರೆ ಹೊಂದಿತ್ತೇನೆ ಪುರಾತನ ಪೂರ್ವ ಪರಂಪರೆ ಮೂಲಕವಾದ ಇನಿ ಆನಿದ ಕಾಲಡಿ ಆನೆ ಎಣ್ಣಿದಿತ್ತೆ ನನದ ಪರಿಸ್ಥಿತಿ ದೇವಸ್ಥಾನ ಪರಿಸ್ಥಿತಿ ಎಂಚಾವು ಭಟ್ನಾಕುಲ ಪರಿಸ್ಥಿತಿ ಎಂಚಾವು ಪೂಜಾರನ ಪರಿಸ್ಥಿತಿ ಎಂಚಾವು ಅಂಡ ದೇವರು ಆತೆ ಒಲಿಪಾದ ಕೊಡ್ತೀರಿ ಯಾನ್ ದಾಯಪಂಡ ಗಂಡ ಮುರಾಣಿ ದೀಪಾವಳಿದ ಪಗ ಯಾನು ಇಡೀ ದಕ್ಷಿಣ ಕನ್ನಡ ತಿರುಗಿದಿತ್ತೆ ಚಂದ್ರಸಣ್ಣ ದಕ್ಷಿಣ ಕನ್ನಡ ತಿರುಗಿನಾಗ ಪ್ರತಿ ಇಲ್ಲಲ್ಲ ತಿಬ್ಲೆಡ್ ದೀಪದಿ ಒಂದಿತ್ತು ನಾಕಲು ಇನಿ ಬಿತ್ತಲ್ಡು ಲೈಟ್ ಬಾರ್ದು ಓಡುಗು ಲೈಟ್ ಬಾರ್ದು ಮಾಡಿಗೆ ಲೈಟ್ ಬಾರ್ದು ಕಂಪೌಂಡ್ ಒಳಗೆ ಲೈಟ್ ಬಾರ್ಡ್ ನಡ್ಕೊಂಡು ಬರೋದು ಅಂಡ ನಂಗೆ ದೌರ್ಭಾಗ್ಯ ಬೈಜಿ ಏರ್ನ ಅನ್ಕೊಂಡ ಇನ್ನು ಪರಶುರಾಮ ಶಿಷ್ಟರು ದೇವತಾ ಅನುಗ್ರಹ ಇತ್ತಿನ ಹಿಡ್ದೋರ ದೇವತಾ ಸತ್ಕಾರ ಮಲ್ತಿನ ಹಿಡ್ದೋರ ಇನ್ನು ಈ ವ್ಯವಸ್ಥೆ ನಂಗೆ ದೇವರ ಅನುಗ್ರಹ ಮಲ್ತು ಕೊಡ್ದು ಸಂತೋಷದಾಯಕ ವ್ಯವಸ್ಥೆನ ಮಲ್ತು ಕೊಡ್ತೀರಿ ಆ ಇರೋದೇಡು ಇನ್ನು ಪಣಪುಣು ಭಜನೆ ಇತ್ತಿನ ಅವಳು ವಿಭಜನೆ ಹೆಜ್ಜಿಂದು ಆ ಭಜನೆಗಳ ಪೂರಕವಾದ ಇಂಚತ್ತಿನ ಹಿರಿಯಕುಲ ಮಾರ್ಗದರ್ಶನ ಪುಣಗ ಯಾನು ಪಣಪುಣು ದುಂಬುದ ಕಾಲಡು ಯಾನು KSRTC ಬಸ್ ಇಡು ಶಾಲೆಗೆ ಬೋದು ಕಲ್ತೀನಿ ಒಂದು ಕಟು ಸತ್ಯವೇನ ಪಾತೆರ ಆ KSRTC ಬಸ್ ಸ್ಟ್ಯಾಂಡ್ ಪೋನಾಗ ಒಂಜಿ ಬಸ್ಸದ ಉಲಾಯಿ ಚಂದಮಾಮ ಬೋಡ ಬಾಲಮಿತ್ರ ಬೋಡ ಇಂಚತ್ತಿನ ಪುಸ್ತಕ ನಾಡ್ದು ಕೇಳೊಂದು ಬರೋದಿತ್ತೀರಿ ಇನಿ ಅಂಚತ್ತಿನ ಪುಸ್ತಕ ಮಾಯಾತಿನ ಜನಗಂಡ ರೂಪತಾರ ಬತ್ತಂಡು ಸ್ಪೋರ್ಟ್ಸ್ ದಾಖಲ ಬತ್ತಂಡು ಇಂಚತ್ತಿನ ಪುಸ್ತಕ ಮಾತ ಬಂದಾಗ ನೀತಿ ಬೋಧಕ ಇಂಚಿತ್ತಿ ವಸ್ತುವೇ ಮಾಯಾದ ಬೋಡು ನಮ್ಮೆಟ್ಟಿ ಒಂತೆ ಧರ್ಮ ಒರಿಪೇರಗೋಸ್ಕರ ಬತ್ತಿನ ಒಳಗಂಡ ನಮ್ಮೆಟ್ಟು ಬಾರಿ ಮಲ್ಲ ಬದಲಾವಣೆ ಪರಿವರ್ತನೆ ಒಲ್ಲ ಇನ್ಕಂಡ ರಾಮಾಯಣದ ಒಂಜಿ ಸೀರಿಯಲ್ ಈ ರಾಮಾಯಣದ ಸೀರಿಯಲ್ ಬತ್ತಿಬೇಕಲ್ಲ ಜನಕುಲ್ನ ಜವಣ್ಯರನ್ನ ಹಿಡಿದು ಪರಿವರ್ತನೆ ಅಂಡಿ ಆ ಪರಿವರ್ತನೆ ಎಂಚಾಣ್ಕಂಡ ಐದು ದುಂಬುಲು ಒಂಜಿ ದುರಭ್ಯಾಸ ನಮ್ಮ ಜವಣ್ಯರಿಗೆ ಕ್ರಿಕೆಟ್ಗೆ ಒಬ್ಬುಣ ಏಪ 10 ಗಂಟೆಗೆ ರಾಮಾಯಣ ಶುರು ಅಂಡ ಕ್ರಿಕೆಟ್ದ ಮ್ಯಾಚ್ ಎಲ್ಲ ಒಂಥರ ಶುರು ಅಂಡಿ ನಮ್ಮ ಪರಿವರ್ತನೆ ಐದು ಹಿಡ್ದು ఆయన ಹಿಡಿದ್ರ ಇನ್ನಿತ ಪರಿವರ್ತನೆ ಕಂಡ ಓಲು ನಮ್ಮ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೆ ಅಂತ ಪಡ್ಪುಣಿ ಓಲು ಭಜನೆ ಓಲು ಸಂಗೀತ ಓಲು ಭರತನಾಟ್ಯ ಕಲ್ಪುಂಡ ಆಕ್ಲಿಗೆ ವೈಕಲ ಕೊರತೆ ಒಂದು ಲೆಕ್ಕ ಸರಸ್ವತಿ ಸಿದ್ಧಿ ಅದು ಇನ್ನು ಮಾತಾ ವಿಷಯ ಎಲ್ಲ ತುಂಡದಂಡ ಇನ್ನು ವಿದ್ಯಾಭ್ಯಾಸ ರ್ಯಾಂಕ್ ಬೆಡ್ತಿನ ಜೋಕುಲೇರ್ ಕಂಡ ಭರತನಾಟ್ಯ ಕಲ್ತಿನ ಜೋಕುಲೆ ರ್ಯಾಂಕ್ ಬೆಡ್ತಿನ ಕುಲುಪುಣಿ ಸಂಗೀತ ಕಲ್ತಿನ ಹಾಕಲು ರ್ಯಾಂಕ್ ಬಡ್ತಿನ ಕುಲುಪುಣಿ ఆయన ಹೇಳಿದ್ರ ಅಂಚೆತನ ವಿದ್ಯಾಭ್ಯಾಸ ಕೊರ್ದು ಭಜನೆಗೆ ನಮ್ಮ ಸಂಘಟನೆಗೆ ನಮ್ಮ ಅಪ್ಪೆಲ್ಲು ಜೋಕುಲೇನು ಜಾಸ್ತಿ ಕಾಡಪಡುದು ಧರ್ಮನಿ ಒರಿಪಾದು ಇಂಚೆತನ ವ್ಯವಸ್ಥೆಗೆ ಪೂರಕವೈನ ಮಾತೃಸ್ಥಾನ ಇಡ್ತಾರ ಅಪ್ಪೆಲ್ಲೆಗೆ ನಿಕ್ಲೆ ಮಾತಕ್ಕೆ ಧನ್ಯವಾದ ಪಡೋದು ಧರ್ಮನಿ ಒರಿಪಾಯರಿಗೋಸ್ಕರ ನಿಕ್ಲ ಸಹಕಾರ ನಾನು ಯಾಚಿಸದು ಎನ್ನ ಅಪ್ಪೆ ಪುರಲ್ಲಪ್ಪೆ ರಾಜರಾಶಿ
ಅಂಚನೆ ಒಡ್ಡೊಳಗಳ ಆರುದೊಳ್ಳೆ ಕ್ಷೇತ್ರ ಮೇಲೆ ಪಂಚತೆ ವಿಠೋಬ ರುಕ್ಮಾಯ ದೇವರು ನಂಗೆ ಮಾತಿರಲ್ಲ ಅನುಗ್ರಹ ಮಾತು ಕೊಡ್ದು ಭವಿಷ್ಯತ್ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಉಗಿಯೋಗಿ ಧರ್ಮನಿ ಹೊರತುಗೊರೆಯರ ಏನಿದಾನಿಗೆ ಮಲ್ಲ ನಾಯಕಿಯಲ್ಲೇ ಆ ನಾಯಕನ ಪಿರೋಡದ ನಂಬಬಹುದು ಧರ್ಮ ಸಂಸ್ಕೃತಿ ವಿಶ್ವ ಮಟ್ಟದ ಗುರುತಿಸೋಲಕ್ಕ ಅನುಗ್ರಹ ಮಾತುಕೊಂಡು ಬಂದು ಅಪ್ಪೆ ರಾಜರಾಜನ ಪಾದ ಎನ್ನ ಪಾತ್ರ ವಂದನೆ ಪಾತ್ರ ಸಂದಾದ ಎನ್ನ ವಂದನೆ ನಡೆಯ ಪಾತ್ರ ಉಂಟಾವೆ. ಮನದಾಳದ ವಂದನೆಗಳು ಪೊಳಲಿ ಗಿರಿಪ್ರಕಾಶ್ ತಂತ್ರಿಯವರ ದಿಗ್ದರ್ಶಕ ನುಡಿಗಳಿಗೆ. ಮುಂದಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವ ಶ್ರೀಯುತ ಗಂಗಾಧರ್ ಉಳ್ಳಾಲ್ ಇವರು ಸಭೆಯನ್ನುದ್ದೇಶಿಸಿ ಹಿತವಚನವನ್ನಾಡಬೇಕಾಗಿ ವಿನಂತಿ. ಪ್ರಥಮವಾಗಿ ನನ್ನ ಕುಲದೇವರಾದ ಶ್ರೀ ಭಗವತಿ ಅಮ್ಮನವರನ್ನು ನಮಸ್ಕರಿಸಿದ ಹಾಗೂ ಈ ಕ್ಷೇತ್ರದಲ್ಲಿ ರಕ್ತೇಶ್ವರಿ ಹಾಗೂ ಗುಳಿಗ ಹಾಗೂ ರುಕ್ಮಾಯಿ ದೇವರನ್ನು ಹಾಗೂ ಕ್ರೈಸ್ತ ಧರ್ಮದ ಯೇಸುವನ್ನು ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಮೃತ ಮಹೋತ್ಸವ ಹಾಗೂ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಸತೀಶ್ ಉಳಿಯರವರೇ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಚಂದ್ರಾಸ ಉಳ್ಳಾಳರು ಅವರು ಇಲ್ಲಿದ್ದ ಜೀರ್ಣೋದ್ಧಾರ ಅಧ್ಯಕ್ಷರಲ್ಲ, ನಮ್ಮ ಭಗವತಿ ಕ್ಷೇತ್ರದ ಕೂಡ ಅಧ್ಯಕ್ಷರಾಗಿದ್ದಾರೆ. ಹಾಗೂ ಕ್ಷೇತ್ರದ ಅಧ್ಯಕ್ಷರಾದ ಗಟ್ಟಿಯವರು ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ದೇವಸ್ಥಾನದ ಆಚಾರ ಭಟ್ಟವರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನೆರೆದಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ವಂದಿಸುತ್ತಾ, ಬಹುಶಃ 75 ವರ್ಷ ಅಂದರೆ ಹೇಳಲಿಕ್ಕೆ ನಮಗೆ ಸುಲಭ. ಆ 75 ವರ್ಷವನ್ನು ಹೇಗೆ ಇಲ್ಲಿ ತನಕ ತಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಉಂಟು. ಪ್ರಥಮವಾಗಿ ಎಲ್ಲ ಈಶ್ವರ ಉಳ್ಳಾಲ್ ಅಂತ ಹೇಳಿದರು, ಅದು ಯಾರಂತ ಹೇಳಿ ಬಿಡಿಸಿ ಹೇಳಿಲ್ಲ, ಅದನ್ನು ನಾನು ಹೇಳ್ತೇನೆ. ಈಶ್ವರ ಉಳ್ಳಾಲ್ ಅಂದರೆ ಈಗಿನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಚಂದ್ರಾಸ ಉಳ್ಳಾಲ್ರವರ ತಂದೆ ಈಶ್ವರ ಉಳ್ಳಾಲ್. ಹಾಗೆ 75 ವರ್ಷದ ಮೊದಲು ಬಹುಶಃ ಇಲ್ಲಿ ನನಗೆ ತಿಳಿಯ ಮಟ್ಟಿದ ಇವತ್ತು ಆ ಸನ್ಮಾನ ಮಾಡಿದವರಲ್ಲಿ ಪದ್ಮನಾಭನವರೊಬ್ಬರು ಇರಲಿಕ್ಕೆ ಸಾಕು. ಇದನ್ನು ಆಗ ಕೆಸರು ಕಲ್ಲು ಹಾಕುವಾಗ ಮತ್ತು ಈಶ್ವರ ಉಳ್ಳಾಲ್ ಹಾಗೂ ನನ್ನ ತಂದೆ ಚಂದಪ್ಪ ಉಳ್ಳಾಲ್ರವರು ಆಗ ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ದರು. ಆಗ ಅವರ ಕಾಲದಲ್ಲಿ ಇದಕ್ಕೆ ಕೆಸರು ಕಲ್ಲು ಹಾಕಿ ಭಜನಾ ಮಂದಿರವನ್ನು ಉಂಟು ಮಾಡಿದರು. ಬಹುಶಃ ಇಲ್ಲಿ ಈಗ ಯಾರು ಸಹ ಇರಲಿಕ್ಕಿಲ್ಲ, ಬಹುಶಃ ಬೆರಳೆಣಿಕೆ ಅಷ್ಟು ಇತ್ತು, ಬೆರಳೆಣಿಕೆ ಅಷ್ಟು ಜನರು ಇರುವರು. ಆ ಕಾಲದಲ್ಲಿ ಅವರು ಉಂಟು ಮಾಡಿದಂಥ ಈ ಮಂದಿರವನ್ನು ಕೆಲವರೀಗ ದಿವಂಗತರಾಗಿದ್ದವರ ಮಕ್ಕಳು ಕೂಡ ಯುವಕರು ಕೂಡ ಈಗ ಇಲ್ಲಿ ಇದರ ಸೇವೆ ಮಾಡ್ತಾ ಬಂದು 75 ವರ್ಷ ತನಕ ಮುಂದುವರಿಸಿಕೊಂಡು ಬಂದಿದ್ದಾರೆ. ಪ್ರಥಮವಾಗಿ ಹೇಳಿದರು ಸ್ಥಳ ಅದು ಇದು ಈಶ್ವರ ಉಳ್ಳಾಲ್ರವರು ಅವರಿಗೆ ಹೋಟೆಲ್ ನಡೆಸ್ತಾ ಇದ್ದರು. ಹಾಗೆ ನನ್ನ ತಂದೆ ಕೂಡ ಚಂದಪ್ಪ ಉಳ್ಳಾಲ್ರು ನನ್ನ ತಂದೆ, ಅವರು ಕೂಡ ಹೋಟೆಲ್ ನಡೆಸ್ತಾಯಿದ್ರು. ಅಂದಿನ ಕಾಲದಲ್ಲಿ ಹೋಟೆಲ್ಗೆ ಬಂದಂಥ ಕಣ್ಣ ಮೇಸ್ತ್ರಿಯವರ ಮುಖಾಂತರ ಅವರೊಂದು ಪ್ರತಿಷ್ಠೆ ಮಾಡಿಸಿದ್ದಾರೆ. ಸ್ಥಳ ಅಂದರೆ ಈ ಸ್ಥಳ ಯಾರ್ದು ಕೂಡ ಅಲ್ಲ, ನನ್ನ ತಂದೆ ಚಂದಪ್ಪ ಉಳ್ಳಾಲ್ರವರ ತಂದೆ ಅಪ್ಪಯ್ಯ ಬೆಳ್ಚಾಡ್ರವರ ಗೇಣಿಯ ಸ್ಥಳ. ಮೂಲಗಾರರು ಯುಸೆಸ್ ಭಟ್ರು, ಈಗನ ಈ ಭಟ್ರ ಯುಸೆಸ್ ಭಟ್ರವರ ತಂದೆ ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳ್ತಾರೆ. ಅವರು ಮೂಲ ಗೇಣಿದಾರರು ನನ್ನ ಅಜ್ಜ ಅಪ್ಪಯ್ಯ ಬೆಳ್ಚಾಡವರು. ಈಗ ಕೂಡ ದಾಖಲೆಯಲ್ಲಿ ಅಪ್ಪಯ್ಯ ಬೆಳ್ಚಾಡ್ರು ಇದ್ದಾರೆ. ಆ ಸಮಯದಲ್ಲಿ ನನ್ನ ತಂದೆಯ ಒಪ್ಪಿಗೆ ಮೇರೆಗೆ ಈಶ್ವರ ಬೆಳ್ಚಾಡ್ರವರಲ್ಲಿ ಸೇರಿ ಇದನ್ನು ಭಜನಾ ಮಂದಿರವನ್ನು ಮಾಡಿದ್ದಾರೆ. ಅದನ್ನು ಈಗ ಇದ್ದವರೀಗ 75 ವರ್ಷ ತನಕ ಮುಂದುವರಿಸಿಕೊಂಡು ಬಂದಿದ್ದಾರೆ. ಬಂದಂಥ ಎಲ್ಲ ಯುವಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈ ಭಜನಾ ಮಂದಿರ 75 ವರ್ಷ ಬರಬೇಕಾದ್ರೆ ಎಷ್ಟೋ ಕಷ್ಟ ಬಂದಿದ್ದಾರೆ. ಯಾಕಂದರೆ ಭಜನೆ ಅಂದರೆ ಇವರು ಮನೆಗೆ ಹೋಗಿ ಗ್ಯಾಸ್ ಲೈಟ್ ಇಟ್ಕೊಂಡು ಹೋಗಿ ಜನರನ್ನು ಭಜನೆ ಮೂಲಕ ಪರಿವರ್ತಿಸಿದವರು ಈ ಭಜನಾ ಮಂದಿರದ ಯುವಕರು.
ಮತ್ತೊಂದು ಯುವಕ ಮಂಡಲ ಅಂದರೆ ಭಜನಾ ಮಂದಿರ ಅಂದರೆ ನಾನು ಆಗಿನ ಕಾಲದಲ್ಲಿ ಇದ್ದಂಥ ಈಗ ಗಟ್ಟಿ ಹೆಸರು ಬಂದರು. ನಾನು ಇನ್ನೊಂದು ಗಟ್ಟಿಯನ್ನು ಹೇಳ್ತೇನೆ. ವಿದ್ವಾನ್ ಮೋಹನ್ ಗಟ್ಟಿ ಅಂತ ಹೇಳಿ ಕುತ್ತಾರ್ನಲ್ಲಿದ್ದರು. ಅವರ ಮಕ್ಕಳು ಕೂಡ ಆಗ ಆ ಸಮಯದಲ್ಲಿ, ಈಗ ದೇವಸ್ಥಾನ ಆಗಿದೆ ಯಾವುದು, ರಾಜರಾಜೇಶ್ವರಿ ದೇವಸ್ಥಾನ, ಈಗ ಅದು ದೇವಸ್ಥಾನ ಆಗಿದೆ. ಆ ಸಮಯದಲ್ಲಿ ಅವರು ಆಗ ಮನೆ ಮನೆಗೆ ಹೋಗಿ ಭಜನೆ ಮಾಡಿ, ಗ್ಯಾಸ್ ಲೈಟ್ ಹಿಡಿದು ಭಜನೆ ಮಾಡಿ ಆ ದೇವಸ್ಥಾನವನ್ನು ಇವತ್ತು ದೇವಸ್ಥಾನ ಆಗಿ ಮಾಡಿಸಿದ್ದಾರೆ. ಅವರು ಕೂಡ ಹಾಗೆ ಅಲ್ಲಿ ಗಟ್ಟಿ, ಇವತ್ತು ಕೂಡ ಇಲ್ಲಿ ನೋಡುವಾಗ ಗಟ್ಟಿಯವರಿದ್ದಾರೆ. ಆದರೆ ಈ ಭಜನಾ ಮಂದಿರಕ್ಕೆ ಗಟ್ಟಿಯವರದೊಂದು ಸಂಬಂಧ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನು ಸ್ವಾಮಿಗಳು ಹೇಳಿದರು, ಇವತ್ತೊಂದು ಮಕ್ಕಳ ಎದುರಿನಲ್ಲಿ ನನ್ನನ್ನು ಕೂತುಕೊಳಿಸಿ ಒಂದು ಕೃಷ್ಣನ ಪದ್ಯ ಆಡಿಸಿರಿ ಅಂತೇಳಿ. ನಾನು ಅದಕ್ಕೆ ಸಂತೋಷ ಪಡ್ತೇನೆ. ಇನ್ನು ಮುಂದಕ್ಕೆ ಅವರು ಹೇಳಿದರು 100 ವರ್ಷ ಆಗುವಾಗ ಅವರನ್ನು ಸನ್ಮಾನಿಸಬೇಕಂತೇಳಿ. ನಾನು ಕೂಡ ಹೇಳುವುದು, ಅವರನ್ನು ಗುರುತಿಸಿ, ಇವತ್ತು ಅವರನ್ನು ಗುರುತಿಸಿದ್ದೀರಿ, ಅವರನ್ನು ಮುಂದಕ್ಕೆ 100 ವರ್ಷ ಆಗುವಾಗ ಅವರನ್ನು ಗುರುತಿಸಿ ಅವರಿಗೆ ನೀವು ಸನ್ಮಾನ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ಅಂತೂ ಈ ಸಂಘ, ಈ ಮಂದಿರ, ನಾವಂತೂ 100 ವರ್ಷ ಆಗುವಾಗ ನಾವು ಇರಲಿಕ್ಕಿಲ್ಲ. ನೀವು ಇದ್ದವರು 100 ವರ್ಷ ಒಳ್ಳೆ ರೀತಿಯಲ್ಲಿ, ಚಂದ ರೀತಿಯಲ್ಲಿ 100 ವರ್ಷ ಮಾಡಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು 100 ವರ್ಷ ಮಾಡಿಸಬೇಕಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತೇನೆ. ವಂದನೆಗಳು ಶ್ರೀಯುತ ಗಂಗಾಧರ್ ಉಳ್ಳಾಲ್ ಇವರಿಗೆ. ಉಳ್ಳಾಲ ವ್ಯಾಪ್ತಿಗೆ ಬರುವ 5 ಪ್ರಮುಖ ದೈವಾಲಯಗಳಲ್ಲಿ 4 ದೈವಸ್ಥಾನಗಳ ಅರ್ಚಕರನ್ನು ದಿವ್ಯ ಉಪಸ್ಥಿತಿಗಾಗಿ ಆಹ್ವಾನಿಸಿರುವಾಗ ಉಳಿಯ ಕ್ಷೇತ್ರದ ಪೂಜ್ಯ ಧರ್ಮದರ್ಶಿಗಳು ಅವರೊಂದಿಗೆ ಉಪಸ್ಥಿತರಿರಬೇಕೆಂಬ ಹಂಬಲ ನಮಗಿತ್ತು. ಆದರೆ ಕ್ಷೇತ್ರ ನಿಯಮದ ಅನ್ವಯ ಉಪಸ್ಥಿತರಿರಲು ಅಸಾಧ್ಯವಾಗದ ಕಾರಣ ಅದೇ ಗೌರವ ಸ್ಥಾನದಲ್ಲಿ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯದ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಜೇಶ್ ಉಳಿಯ ಅವರು ಆಗಮಿಸಿದ್ದಲ್ಲದೆ ಒಟ್ಟು ಸಮಾರಂಭದ ಅಧ್ಯಕ್ಷತೆಯ ಗೌರವವನ್ನು ಅವರಿಗೆ ನೀಡಿ ಆ ಕ್ಷೇತ್ರವನ್ನು ಗೌರವಿಸಿದ್ದೇವೆ. ರಾಜೇಶ್ ಉಳಿಯರವರು ನಿರಂತರ ನವೀಕರಣ, ಜೀರ್ಣೋದ್ಧಾರ ನಡೆಯುವ ಉಳಿಯ ಕ್ಷೇತ್ರದ ನೇತೃತ್ವವನ್ನು ವಹಿಸಿರುವವರು. ಸದ್ಯಕ್ಕೆ ಕ್ಷೇತ್ರದಲ್ಲೂ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಬಹಳ ಬಿರುಸಿನಿಂದ ಸಾಗುತ್ತಿದೆ. ಕ್ಷೇತ್ರದ ಪ್ರತಿ ಚಟುವಟಿಕೆಗಳ ಬಗ್ಗೆ ಕೂಡ ಅಪಾರ ಜ್ಞಾನ, ಅನುಭವವಿರುವ ಯುವಕರ ನೇತೃತ್ವವನ್ನು ವಹಿಸಿರುವ ಮತ್ತು ಮೊನ್ನೆ ನಡೆದಿರುವ ಒಳಚಿಲ್ತಾಯ ದೈವಸ್ಥಾನದ ಬ್ರಹ್ಮ ಕಲಶದಲ್ಲೂ ಮುಖ್ಯ ಜವಾಬ್ದಾರಿಯನ್ನು ವಹಿಸಿ ಅದರ ಯಶಸ್ಸಿಗೆ ಕಾರಣರಾದ ನಮಗೆಲ್ಲರಿಗೂ ಪ್ರೀತಿ ಪಾತ್ರರಾದ ಶ್ರೀ ರಾಜೇಶ್ ಉಳಿಯ ಅವರು ಅಮೃತ ಮಹೋತ್ಸವದ ಮೊದಲ ದಿನದ ಸಭಾ ಕಲಾಪದ ಸಭಾಧ್ಯಕ್ಷೀಯ ನುಡಿಗಳನ್ನು ನೀಡಬೇಕಾಗಿ ವಿನಯಪೂರ್ವಕ ವಿನಂತಿ. ಮಗನೇ ದೇವರು ಶ್ರೀ ಸೋಮನಾಥಗೆ ಅಂಚೆನೆ ಎಂಕ್ಲೇನು ಪೊರವೆಳ್ಳಿದ ಸಾಯಂಕ ದಿನ ಅಪ್ಪೆ ಉಳಿಯದ ಉಲ್ಲಲ್ತಿ ಅಪ್ಪೆ ಬೊಕ್ಕ ಮುಲ್ಪದ ಮಾತಾ ದೈವ ದೇವರಿಗೆ ಪ್ರಥಮವಾದ ಅಡ್ಡ ಬುರ್ದು ವೇದಿಕೆ ಇತ್ತಿನ ಮಾತಾ ದೈವ ದೇವಸ್ಥಾನದ ಪೂಜನೀಯರುಳ್ಳೇರು ಅಂಚನೆ ಗುರು ಹಿರಿಯರು ಅಕ್ಲೆ ಮಾತೆರೆಗಳ ಅದು ಅಡ್ಡ ಬರೋಣೆ ಬೊಕ್ಕ ಅಧ್ಯಕ್ಷೀಯ ಭಾಷಣ ಮನ್ಕೊಡೋನ ಪೇರೆ ಅಧ್ಯಕ್ಷೀಯ ಭಾಷಣ ದಾಲ ಒರಿಪದಿಜೇರು ಅಂಚಾದ ಒಂಜಿ 2 ನಿಮಿಷ ಮುಗಿಪೊಲಿ ಅಂದು ಫಸ್ಟ್ ಪಣ್ಣದ ಬತ್ತ 2 ನಿಮಿಷ ಮುಗಿಪೊಲಿ ಅಂತ ಒಂಜಿ ನಮ್ಮ ಪಿರಾವುಡು ತುಯ್ಯರ ಪಂಡ ನಮ್ಮ ಹಿರಿಯಕಲು ಸಮಾಜವು ಎಂಚಿನ ಕೊಡುಗೆ ಕೊಡ್ತಿರಂದು ಕೇಂಡ ಒಂದೇ ಒಂಜಿ ಭಜನಾ ಮಂದಿರ ಒಂದು ಅಕ್ಲ ಮಲ್ಲ ಕೊಡುಗೆ ದಯಪಂಡ ಇನಿ ಒಂಜಿ ಭಜನಾ ಮಂದಿರ ಏತು ಪ್ರತಿಭೆಯನ್ನು ಸೃಷ್ಟಿ ಮಂತದು ಸಮಾಜವು ಕೊರೊಂದುಂಡು ಪಂಪನಿಗೆ ಅಪ್ಪ ಒಂಜಿ ಯೂನಿವರ್ಸಿಟಿಯಿಂದೇ ಪಣೋಲಿ ಇತ್ತು ಎಕಡಕ್ಲು ನಿಟ್ಟು ಪಂಡಿರು ಭರತನಾಟ್ಯ, ಭಜನೆ, ಸಂಗೀತ ಒಂದು ಮಾತ ಪ್ರತಿಭೆ ಎಲ್ಲ ಸಮಾಜ ಬರೋಡೊಂದಾಂಡ ಒಂಜಿ ಭಜನಾ ಮಂದಿರದ್ದು ಸಾಧ್ಯ ಒಂದುಂಡೊಂದಾಂಡಗ ಮುಕುಲು ಬೈದಿನ 75ನೇ ವರ್ಷದ ಸಾದಿ ಏತ್ಮಲ್ಲ ಸಾದಿ ಅಂತ ತೂಯರ ಬಣ್ಣ ನಮಕ್ಕೆ ಪೋಡಿಗೆ ಹಾಕೊಂಡು ನೀನು ಐನು ಮಾತ ದಾಂಟದ ಬರ್ತದು 75ನೇ ವರ್ಷಡು ಒಂದು ಎಲ್ಲಿ ಇತ್ತಿನ ಭಜನಾ ಮಂದಿರನು ಈತ್ಮಲ್ಲ ಮಂತ್ ಉಂತದಿರ ಬಣ್ಣಗ ಬಾರಿ ಖುಷಿತ ವಿಚಾರಲ್ಲ ಹಾಪುಣಿ ಒಂಜಿ ಮೇಟಿಗೆ ಮಾತ ಜವನೇರಂತ ನಗಲ ಎಡ್ಡೆ ಹಾಕೊಂಡು ದೇವನಾಗ ಮಾತೆಲ್ಲ ಒಂಜಿ ಸಂಘಟನೆ ಆ ಧರ್ಮ ಸಂಘಟನೆ ಮನ್ಪನ ಒಂಜಿ ಫಸ್ಟ್ದ ಜವಾಬ್ದಾರಿ ಈ ಅಂದೇಟು ನಮ್ಮ ಭಜನಾ ಮಂದಿರದ್ದು ಸ್ಟಾರ್ಟ್ ಆತನಂದು ಪಣೋಲಿ ಅಕ್ಲ ಬಂಡೇರೆಗಳಂಜೇನು 16 ಸಾರತ 4 ಇಲ್ಲಡೆ ಹೋದು ನಗರ ಭಜನೆ ಮಂತದ ಅಂತ ಅವು ಎಲ್ಲೇ ಸಾಧನೆ ಆಯ್ತು ಮಲ್ಲ ಸಾಧನೆನೇ ಅಪ್ಪಗ ಆತಿಲ್ಲದ ಧರ್ಮ ಸಂಘಟನೆ ಹಾಕೊಂಡು ಅಂಚೆನ ಸಾಮಾಜಿಕ ಕಳವಳಿ ಹಾಕೊಂಡು ಬೊಕ್ಕ ಇತ್ತದ ಯುವ ಪೀಳಿಗೆಗಳ ಒಂದೊಂಜಿ ಮಾರ್ಗದರ್ಶನಂದೇ ಪಣೋಲಿ ಮಾತೆರಲ್ಲ ಎಡ್ಡ ಸಾದಿರ್ ಪಾಯರೆ ಸತ್ಸಂಗ ಸನ್ಮಾರ್ಗ ಮುಲ್ಪರ್ದೇ ಸ್ಟಾರ್ಟ್ ಹಾಕೊಂಡು ಅಂಚಾದ ಈ ನನ
ಈ ಭಜನ ಮಂದಿರ ಸೂರ್ಯಚಂದ್ರ ಇತ್ತಿನಾದ ಕಾಲ ಮುಟ್ಟಲ್ಲ ಮುಕ್ಕಲು ಇಂಚಿನ ಸಮಾಜ ಸೇವೆ ಮಂತೊಂದು ಉಪ್ಪಡು ಬಂದು ಆ ದೇವರ ನಟ್ಟೊಂದು ಎನ್ನರಡ್ಡು ಪಾತ್ರನ ಇಡೆಗೆ ಮುಗಿತೊಂದಿಲ್ಲ. ಸಭಾ ಕಲಾಪದ ಅಮೃತ ನುಡಿಗಳನ್ನಿತ್ತು ಸಭೆಗೆ ಸಭಾಧ್ಯಕ್ಷೀಯ ಗೌರವವನ್ನು ಕೊಟ್ಟ ಶ್ರೀ ರಾಜೇಶ್ ಉಳಿಯ ಇವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಈ ಜಗತ್ತಿನ ನಿಯಮವೇ ಹಾಗೆ, ಆರಂಭ ಇದ್ದ ನಂತರ ಅಂತ್ಯವು ಇರಲೇಬೇಕು. ಪೂಜ್ಯರೆಲ್ಲರ ಉಪಸ್ಥಿತಿ, ತಮ್ಮೆಲ್ಲರ ಸೇರುವಿಕೆಯೊಂದಿಗೆ ಶುಭಾರಂಭಗೊಂಡ ಮೊದಲ ದಿನದ ಸುಧರ್ಮ ಸಭಾ ಕಲಾಪ ಇದೀಗ ಸಮಾಪನದ ಹಂತದಲ್ಲಿದೆ. ಉಪಸ್ಥಿತರಿರುವ ಅತಿಥಿಗಳನ್ನು, ನೆರೆದಿರುವ ಸಭಿಕರನ್ನು ಮತ್ತು ಒಟ್ಟು ಸಹಕರಿಸಿದ ಎಲ್ಲರನ್ನೂ ತಮ್ಮ ವಂದನಾರ್ಪಣೆ ನುಡಿಗಳ ಮೂಲಕ ಸ್ಮರಿಸಬೇಕಾಗಿ ಮಂದಿರದ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ಭವಾನಿ ಶಂಕರ್ ರೈ ಅವರಲ್ಲಿ ಪ್ರೀತಿಪೂರ್ವಕ ಕೋರಿಕೆ. ಪ್ರಥಮ ದಿನದ ಸುಧರ್ಮ ಸಭಾ ಕಲಾಪದಲ್ಲಿ ಆಶೀರ್ನುಡಿಗಳನ್ನಿತ್ತ ಈ ಕಾರ್ಯದೊತ್ತಡದಿಂದ ಈ ಸಭಾ ಕಲಾಪದಿಂದ ನಿರ್ಗಮಿಸಿದ ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ದತ್ತಗುರು ಸಂಸ್ಥಾನದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರಿಗೆ ಮಂದಿರದ ಸರ್ವ ಸದಸ್ಯರು ಹಾಗೂ ನೆರೆದಿರುವ ಎಲ್ಲರ ಪರವಾಗಿ ಸಾದರ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿದ್ದಂತಹ ಶ್ರೀ ವೈದ್ಯನಾಥ ದೇವಸ್ಥಾನ ಉಳ್ಳಾಳಬೈಲ್ ಇದರ ಅರ್ಚಕರಾದ ಶ್ರೀ ಮುಂಡಯಾನೆ ದಾಮೋದರ ಪೂಜಾರಿ ಇವರಿಗೆ ನೆರೆದಿರುವ ಎಲ್ಲರ ಪರವಾಗಿ ನಲುಮೆಯ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯನ್ನು ಅಲಂಕರಿಸಿರುವಂತಹ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅರ್ಚಕರಾಗಿರುವ ಪೂಜ್ಯರಾದ ಮಂಜಪ್ಪ ಕಾರ್ನವರವರಿಗೆ ಸಭಿಕರೆಲ್ಲರ ಪರವಾಗಿ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಶ್ರೀಯುತ ಗಂಗಾಧರ ಸುವರ್ಣ ಮಧ್ಯಸ್ಥರು ಶ್ರೀ ವ್ಯಾಘ್ರಚಾಮುಂಡಿ ದೈವಸ್ಥಾನ ಮೊಗವೀರಪಟ್ಟಣ ಇವರಿಗೂ ನಲುಮೆಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ತಮ್ಮ ದಿವ್ಯಾಸ್ತ್ರಗಳಿಂದ ಅಮೃತ ಜ್ಯೋತಿ ಪ್ರಜ್ವಲಿಸಿದ ಜಾಗಟೆ ಶಂಖನಾದದ ಮುಖೇನ ವಿದ್ಯುಕ್ತ ಚಾಲನೆಯನ್ನು ನೀಡಿದ ಮೊದಲ ದಿನದ ಸುಧರ್ಮ ಸಭಾ ಕಲಾಪದ ಉದ್ಘಾಟಕರಾದ ಶ್ರೀ ಸುಂದರ್ ಉಳ್ಳಾಲ್ ಇವರಿಗೂ ಕೂಡ ಮನದಾಳದ ಅಭಿವಂದನೆಗಳು. ಅದೇ ರೀತಿ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಹೊನ್ನುಡಿಗಳನ್ನಿತ್ತು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಂಥ ಶ್ರೀ ರಾಜೇಶ್ ಉಳಿಯ ಇವರಿಗೆ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಗಂಗಾಧರ್ ಉಳ್ಳಾಲ್ ಇವರಿಗೂ ಕೂಡ ನಲ್ಮೆಯ ವಂದನೆಗಳು. ಮತ್ತೋರ್ವ ಅತಿಥಿ ಶ್ರೀ ವಿಠಲ್ ಶ್ರೀಯಾನ್ ಇವರಿಗೂ ಹೃತ್ಪೂರ್ವಕ ಅಭಿವಂದನೆಗಳು. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಸ್ಥಳೀಯ ನಗರಸಭಾ ಸದಸ್ಯರಾದ ಗೀತಾಬಾಯಿ ಇವರಿಗೂ ನಲ್ಮೆಯ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಚಂದ್ರಾಸ್ ಉಳ್ಳಾಲ್ ಇವರಿಗೂ ಹಾರ್ದಿಕ ವಂದನೆಗಳು. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಂದಿರದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ TN ಗಟ್ಟಿ ಇವರಿಗೂ ಅಕ್ಕರೆಯ ಅಭಿವಂದನೆಗಳು. ಹಾಗೆಯೇ ನೆರೆದಿರುವಂಥ ಎಲ್ಲ ಸಭಿಕರಿಗೂ, ಸದ್ಭಕ್ತ ಬಂಧುಗಳಿಗೂ, ಸರ್ವ ಸದಸ್ಯರಿಗೂ ಅದೇ ರೀತಿ ಗಿರಿಪ್ರಕಾಶ್ ತಂತ್ರಿ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನೆರೆದಿರುವಂಥ ಎಲ್ಲ ಸಭಿಕರಿಗೂ, ಸದ್ಭಕ್ತ ಬಂಧುಗಳಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಮಂದಿರದ ಪರವಾಗಿ ಮನದುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.